ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ಕಳೆದ ಕೆಲವು ದಿನಗಳಿಂದ ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ, ಜೊತೆಗೆ ನಾಡಿನಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ನಮ್ಮ ಇಡೀ ವಿಶ್ವ ನೋಡುತ್ತೆ ಕರಾವಳಿ ಭಾಗದತ್ತ ಯಕ್ಷಗಾನದ ಬಗ್ಗೆ. ಅದರಲ್ಲೂ ಕೂಡ ಯಕ್ಷಗಾನ ಅಂತ ಬಂದಾಗ ಬಹಳಷ್ಟು ವಿಚಾರಗಳು, ಬಹಳಷ್ಟು ಮೇಳಗಳು ಕಾಣಲಿಕ್ಕೆ ಸಿಗುತ್ತೆ. ಆದರೆ ಒಂದು ಮೇಳ ದೈವೀ ಶಕ್ತಿ ಇರುವಂತಹ ಮೇಳ, ಹರಕೆಯ ರೂಪದಲ್ಲಿ ಬಹಳಷ್ಟು ಜನರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತಹ ಕಟೀಲು ಮೇಳ. ನಂದಿನಿ ನದಿ ದಂಡೆಯಲ್ಲಿರುವಂತಹ ಪುಣ್ಯದ ಕ್ಷೇತ್ರ ಕಟೀಲು ಕ್ಷೇತ್ರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಕರಾವಳಿ ಭಾಗದವರು ಅದೇನೇ ಕಷ್ಟ ಇದ್ರು ಕೂಡ, ಕರಾವಳಿ ಭಾಗದಲ್ಲಿ ಅಲ್ಲೆಲ್ಲ ಹುಟ್ಟಿ ಬೆಳೆದಿದ್ದಾರೆ, ಅವರು ಎಷ್ಟೇ ದೇಶ ವಿದೇಶದಲ್ಲಿದ್ದರೂ ಕೂಡ ಕಟೀಲಿನ ದೇವಿಯನ್ನು ನಂಬ್ತಾರೆ. ಆ ಒಂದು ಫೋಟೋವನ್ನು ಇಟ್ಕೊಂಡು ಅವರು ಆರಾಧನೆ ಮಾಡ್ತಾರೆ. ಸೊ ಅದರಲ್ಲಿ ಮಾಂಸಾಹಾರಗಳು, ಸಸ್ಯಾಹಾರಗಳು, ಅದನ್ನು ವಿಚಾರಗಳು ಬರಲ್ಲ. ಎಲ್ಲ ದೇವರನ್ನು ಕೂಡ, ಪ್ರತಿಯೊಬ್ಬರು ಕೂಡ ದೇವರನ್ನು ನಂಬ್ತಾರೆ. ಇವೆಲ್ಲದರ ಜೊತೆಗೆ ಕಟೀಲು ಮೇಳ, ನಾನು ಆಗ್ಲೇ ಹೇಳಿದಾಗೆ ಕಟೀಲು ಕ್ಷೇತ್ರದಿಂದ ಆಗುವಂತಹ ಕಟೀಲು ಮೇಳ, ಆ ಕಟೀಲು ಮೇಳದ ಮೇಲೆ ಒಬ್ರು ಮಾತನಾಡಿರುವಂತಹ ಮಾತುಗಳು, ಅವರ ಅಭಿಪ್ರಾಯಗಳು, ಅವರ ವಿಚಾರಗಳು ಇದೀಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಗಳೇ ಗೊತ್ತಿದೆ, ಅದು ಬಹಳಷ್ಟು ಜನರು ಕೇಳಿದಿರಿ. ಆ ಬಗ್ಗೆ ಐತ ಬಗ್ಗೆ ದಾಯ ನಿಕುಲ್ ಸ್ಪಷ್ಟೀಕರಣ ಕೊರೊಂದಿದ್ದಾರೆ, ಐತ ಬಗ್ಗೆ ದಾಯ ನಿಕುಲ್ ಡಿಬೇಟ್ ಮಾತೊಂದಿದ್ದಾರೆ, ಐತ ಬಗ್ಗೆ ದಾಯ ನಿಕುಲ್ ಪಾತ್ರ ಹೊಂದಿದ್ದಾರೆ, ಮಸ್ತ್ ವಿಚಾರದ ಬಗ್ಗೆ ನಿಕುಲ್ ದುಂಬುಗ ಪಾತ್ರ ಇರ್ದಿರ್ತಾರೆ, ಸ್ಪಷ್ಟೀಕರಣ ಕೊಡ್ದಿರ್ತಾರೆ. ಅಂಡ್ ಈ ವಿಚಾರದ ಬಗ್ಗೆ ದಾಯ ಪಾತ್ರ ಹೊಂದಿದ್ದಾರೆ ನಿಕುಲ್. ಸೊ ದಟ್ಸ್ ವೈ ತಾವುಗಳು ಇಷ್ಟು ದಿನಗಳಿಂದ ಕೇಳ್ತಾ ಇದ್ದಂತಹ ಪ್ರಶ್ನೆಗಳಿಗೆ, ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಇವತ್ತು ಕೊಡ್ಲಿಕ್ಕಿದ್ದೇವೆ. ನೇರವಾಗಿ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಪತ್ರಕರ್ತರೊಬ್ಬರು ಕೇಳಿರುವಂತಹ ಅಥವಾ ಹೇಳಿರುವಂತಹ ವಿಚಾರಗಳು, ಆ ವಿಚಾರಗಳು ಬಹಳಷ್ಟು ನಂಬುವಂತಹ ಅಸಂಖ್ಯಾತ ಆಸ್ತಿಕರಿಗೆ ಬಹಳಷ್ಟು ನೋವಾಗಿದೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರ ನಂಬಿಕೆಗಳು ಅವರವರ ನಂಬಿಕೆ ಅವರುಗಳಿಗೆ ಬಿಟ್ಟಿರುವಂಥದ್ದು. ಜೊತೆಗೆ ಒಂದು ವ್ಯವಸ್ಥೆ ಅಂತ ಇರುತ್ತೆ, ಒಂದು ಸಿಸ್ಟಮ್ ಅಂತ ಇರುತ್ತೆ, ಅದು ಅದೇ ರೀತಿ ಬಂದು ಹೋಗ್ತಾ ಇರುತ್ತೆ. ಇವೆಲ್ಲದರ ಜೊತೆಗೆ ಸತ್ಯ ಇದ್ರೆ ಹೇಳಬೇಕು, ಆದರೆ ಸತ್ಯ ಇಲ್ಲ, ಮನಸ್ಸಿಗೆ ಬಂದ ರೀತಿಯಲ್ಲಿ ಮನಸೋ ಇಚ್ಛೆ ಹೇಳಿದರೆ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದೇ ಕಡೆಯಿಂದ ಆಗ್ತಾ ಇದ್ರೆ ತಪ್ಪಾಗುತ್ತೆ. ಸೊ ಸತ್ಯ ಏನು, ನಮ್ಮ ನಂಬಿಕೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನೇರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲಾಗಿ ಯಕ್ಷ ಪ್ರಶ್ನೆ ಇಟ್ಟಿರುವಂತಹ ಪ್ರಶ್ನೆಗಳು ಏನು, ಜೊತೆಗೆ ಯಾವ ರೀತಿ ಈ ಒಂದು ವಿಚಾರ ವಿವಾದ ಆಗಿದೆ ಅನ್ನುವಂಥದ್ದು, ವಿವಾದ ಹುಟ್ಟಿಸಿದ್ದು ಯಾರು ಅಥವಾ ವಿವಾದ ಆಗಿದ್ದು ಹೇಗೆ, ನಿಜವಾಗೂ ಕೂಡ ಏನು ಸತ್ಯಾಸತ್ಯತೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ ನೋಡ್ಕೊಂಡು. ಈ ಯಕ್ಷಗಾನ ಅನ್ನುವಂಥದ್ದು ಬ್ರಾಹ್ಮಣ ಕೇಂದ್ರಿತವಾದಂತಹ ಒಂದು ಕಲೆ. ಅದು ಈಗ ನೋಡಿ, ಆ ಯಕ್ಷಗಾನವನ್ನ ನಾನು ಆಡಿಸಿದ್ರು, ದಲಿತರು ಆಡಿಸಿದ್ರು, ಯಾರೇ ಆಡಿಸಿದ್ರು, ಹರಕೆಯಾಗಿ ಆಡಿಸಿದ್ರೆ ಆ ಯಕ್ಷಗಾನ ಅವರ ಮನೆಯಲ್ಲಿ ನಡೆಯುತ್ತೆ. ಆದ್ರೆ ಆ ಯಕ್ಷಗಾನಕ್ಕೆ ಬರುವಂತ ದೇವಿಯ ಮೂರ್ತಿ ಏನಿದೆ, ದೇವಿಯ ಭಂಡಾರ ಏನಿದೆ, ಅದು ನಮ್ಮ ಮನೆಗೆ ಬರುವುದಿಲ್ಲ. ಅದು ಹೋಗುದು ಬ್ರಾಹ್ಮಣರ ಮನೆಗೆ. ಯಕ್ಷಗಾನ ಆಡಿಸುವಂತವರು ಶೂದ್ರರು, ಯಕ್ಷಗಾನದ ದೇವಿಯ ಭಂಡಾರ ಹೋಗುದು ಆ ಊರಿನ ಬ್ರಾಹ್ಮಣರ ಮನೆಯನ್ನು ಹುಡುಕಿಕೊಂಡು ಹೋಗುತ್ತೆ. ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಯಕ್ಷಗಾನದ ಭಂಡಾರ ಜೊತೆಗೆ ಬರುವಂತಹ ಅರ್ಚಕರು ಯಾರಿದ್ದಾರೆ, ಅವರು ಆ ಊರಿನ ಬ್ರಾಹ್ಮಣರ ಮನೆಯಲ್ಲಿ ಉಳ್ಕೋತಾರೆ. ಆ ನಂತರ ಒಂದು ವೇಳೆ ಬ್ರಾಹ್ಮಣರ ಮನೆ ಆ ಊರಲ್ಲಿ ಇಲ್ಲ ಅಂತಾದ್ರೆ ಆ ಊರಿನ ದೇವಸ್ಥಾನದಲ್ಲಿ ಅವರು ಉಳ್ಕೋತಾರೆ. ಆದ್ರೆ ಹಣ ಕೊಟ್ಟು ಕರೆಸಿದಂತಹ, ಹಣ ಕೊಟ್ಟು ಬಯಲಾಟವನ್ನು ಮಾಡುವಂತಹ ಶೂದ್ರರ ಮನೆಗೆ ಕಟೀಲ್ನ ದೇವಿ ಬರಲಿಲ್ಲ. ಈ ರೀತಿ ಹಿಂದೂಗಳನ್ನೇ ಒಳಗೊಳ್ಳದೇ ಇರುವಂತಹ ಒಂದು ಯಕ್ಷಗಾನ, ಜೊತೆಗೆ ಕೋಮುವಾದವನ್ನ ನೀಟಾಗಿ ಹರಡ್ಲಿಕ್ಕೆ, ಯಾವುದೇ ಸಮಸ್ಯೆ ಇಲ್ಲದೆ ಹರಡ್ಲಿಕ್ಕೆ ಇರುವಂತಹ ಮಾಧ್ಯಮವಾಗಿ ಇವತ್ತು ಯಕ್ಷಗಾನವನ್ನ ಬಳಕೆಯನ್ನ ಮಾಡಿಕೊಂಡ್ರು. ಆ ಮೂಲಕ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಿ ರಾಮ, ಕೃಷ್ಣ, ವಿಷ್ಣು ಈ ರೀತಿಯ ದೇವರ ಪ್ರಭಾವಗಳನ್ನ ಜಾಸ್ತಿ ಮಾಡುವ ಕಥೆಗಳನ್ನ ಹೇಳುವ ಮೂಲಕ, ಸತ್ಯನಾರಾಯಣ ಪೂಜೆ ಅನ್ನುವಂಥದ್ದು ಹೇಗೆ ನಾರಾಯಣ ಗುರುಗಳ ವಿರುದ್ಧವಾಗಿ ಬಂತು, ಅದು ಸುಳ್ಳು ನಾರಾಯಣ, ಇದು ಸತ್ಯನಾರಾಯಣ ಅನ್ನುವಂತ ಹೇಗೆ ಹೇಳಿದ್ರು, ನಾವ್ ಹೇಳಿದಲ್ಲ, ಇದನ್ನ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಹೇಳ್ತಾರೆ. ಒಂದು ನಾರಾಯಣನನ್ನ ಸುಳ್ಳು ಅಂತ ಮಾಡ್ಲಿಕ್ಕೋಸ್ಕರ ಸತ್ಯನಾರಾಯಣ ಪೂಜೆಯನ್ನ ಮಾಡಲಾಯಿತು ಅಂತೇಳಿ ಬನ್ನಂಜೆ ಗೋವಿಂದಾಚಾರ್ಯರೇ ಹೇಳ್ತಾರೆ. ಆ ರೀತಿ ದೈವಾರಾಧನೆಯ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಅದೇ ಮಾದರಿಯ, ಅದೇ ವಸ್ತ್ರ ವಿನ್ಯಾಸದ, ಅದೇ ರೀತಿಯ ಕಥೆಗಳಿರುವಂತಹ ಯಕ್ಷಗಾನವನ್ನ ಭಾಗವತಿಕೆಯ ಮೂಲಕ ಮಾಧ್ವರು ಅಥವಾ ಒಂದು ಬ್ರಾಹ್ಮಣ ಪಂಥ ಬಹಳ ಯಶಸ್ವಿಯಾಗಿ ಮಾಡ್ತು ಅನ್ನುವಂಥದ್ದು. ಆ ಮೂಲಕ ಕೋಮುವಾದವನ್ನ ಹರಡಿದ್ರು. ಕಟೀಲು ಮೇಳದ ದೇವರು ಬ್ರಾಹ್ಮಣರು ಬಿಟ್ಟು ಉಳಿದವರ ಮನೆಗೆ ಹೋಗ್ತಾ ಇಲ್ಲ, ಅದು ಕೋಮುವಾದವನ್ನು ಹರಡಿಸುವಂತಹ ಮೇಳ. ಯಕ್ಷಗಾನ ಎನ್ನುವುದೇ ದೈವಾರಾಧನೆಯನ್ನು ತುಳಿಲಿಕ್ಕಾಗಿ ಹುಟ್ಟಿದಂತಹ ಒಂದು ಕಲೆ. ಸತ್ಯನಾರಾಯಣ ಕಥೆ ಅಲ್ಲ, ಸುಳ್ಳು ನಾರಾಯಣ ಕಥೆ, ಹೀಗೆ ಹಲವಾರು ವಿಷಯವನ್ನು ಒಳಗೊಂಡಂತಹ ವಿಡಿಯೋ ಅದು. ಈ ವಿಡಿಯೋ ಯಾರದ್ದು ಎನ್ನುವಂತಹ ಮುಖ ಪರಿಚಯ ಇಲ್ಲದ ಕಾರಣ ಇದನ್ನು ವಿಚಾರಿಸುವಾಗ ನವೀನ್ ಸೂರಿಂಜೆ ಎನ್ನುವರು ಈ ವಿಡಿಯೋವನ್ನು ಒಂದು ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ ಅನ್ನೋದು ವಿಷಯ ಗೊತ್ತಾಯಿತು.
ನವೀನ್ ಸೂರಿಂಜೆ ಹೇಳಿದ ಕೂಡಲೇ ಭಕ್ತಾದಿಗಳಿಗೆ ದೊಡ್ಡ ವಿಷಯ ಆಗುವುದಿಲ್ಲ. ಯಾಕಂದ್ರೆ ಅವರು ಎಲ್ಲ ಹಿಂದೂ ವಿರೋಧಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರಲ್ಲೇ ಪ್ರಸಿದ್ಧರು. ಅದರಿಂದ ಇದಕ್ಕೆ ತಲೆ ಕೆಡಿಸಬೇಡಿ ಅಂತಲೂ ಕೆಲವರು ನನಗೆ ಬುದ್ಧಿವಾದವನ್ನು ಹೇಳಿದವರು ಇದ್ದಾರೆ. ಆದರೆ ಗೊತ್ತಿಲ್ಲದ ಭಕ್ತರಿಗೆ ಸತ್ಯವನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಟೀಲು ಮೇಳದ ದೇವರು ಬ್ರಾಹ್ಮಣರ ಮನೆಗೆ ಮಾತ್ರ ಹೋಗ್ತಾರೆ, ಬೇರೆ ಜಾತಿಯ ಮನೆಗೆ ಹೋಗುವುದಿಲ್ಲ ಎನ್ನುವಂತಹ ಹೇಳಿಕೆ ತಪ್ಪು. ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ದೋ ಪೂರ್ವಾಗ್ರಹ ಪೀಡಿತವಾಗಿ ಹೇಳಿದ್ದೋ ಗೊತ್ತಿಲ್ಲ. ಕಟೀಲು ದೇವರು ಹೇಳಿದ್ರೆ ಸಾತ್ವಿಕವಾದಂತಹ ದೇವರು. ಹಾಗಾಗಿ ಇಲ್ಲಿ ದೇವರ ಉದ್ಭವ ಲಿಂಗದಲ್ಲಿ ದೇವರನ್ನು ಕಾಣುವಂತಹದ್ದು. ಆ ಉದ್ಭವ ಲಿಂಗಕ್ಕೆ ಕೆಂಪು ಹೂವನ್ನು ಇಡ್ಲಿಕ್ಕಿಲ್ಲ. ಹಾಗಿದ್ದ ಕಾರಣ ಸಸ್ಯಾಹಾರ ಮಾಂಸಾಹಾರ ಎನ್ನುವಂತಹ ವಿಚಾರದಲ್ಲಿ ದೇವರು ಹೋಗುವುದಿಲ್ಲ ಎನ್ನುವಂತಹ ವಿಷಯದಲ್ಲಿ ನಿರ್ಣಯ ಆದದ್ದು. ಎಲ್ಲಿಯಾದರೂ ಸಸ್ಯಾಹಾರ ಮಾತ್ರ ಇರ್ತದೆ ಅಂತ ಆದ್ರೆ ಆ ಸಸ್ಯಾಹಾರ ಮಾತ್ರ ಮಾಡುವಂತಹ ಜಾಗದಲ್ಲಿ ಕಟೀಲು ಮೇಳದ ದೇವರನ್ನು ಇಡ್ತಾರೆ. ಉದಾಹರಣೆಗೆ ನಾರಾಯಣ ಗುರು ಮಂದಿರದಲ್ಲಿ ಕಟೀಲು ದೇವರ ಪೆಟ್ಟಿಗೆಯನ್ನು ಇಟ್ಟು ಪೂಜೆ ಆಗ್ತದೆ, ದೇವರಿಗೆ ಪೂಜೆ ಆಗ್ತದೆ. ನಾರಾಯಣ ಗುರು ಮಂದಿರದಲ್ಲಿ ಇಡಲಿಕ್ಕೆ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲ. ಅದೇ ರೀತಿಯಾಗಿ ಎಲ್ಲಿ ಬ್ರಾಹ್ಮಣೇತರರು ಇರ್ತಾರೆ, ಅವರು ಮಾಂಸ ತಿನ್ನದೇ ಇರುವಂತಹ ಮನೆ ಆಗಿದ್ರೆ, ಅವರು ಮಾಂಸವನ್ನು ಬಿಟ್ಟಿದ್ದಾದ್ರೆ ಅವರ ಮನೆಯಲ್ಲೂ ದೇವರನ್ನು ಇಡ್ತೇವೆ. ಮಾಂಸಾಹಾರ ತಿನ್ನುವ ಮನೆಯಲ್ಲೂ ಸಹ ಅವರು ವಾಸ್ತು ಇತ್ಯಾದಿಗಳನ್ನು ಮಾಡಿದ್ದ ಹೌದು ಅಂತಾದ್ರೆ ಅಲ್ಲಿ ನಾವು ದೇವರನ್ನು ಇಟ್ಟು ಪೂಜೆ ಮಾಡ್ತೇವೆ. ಉದಾಹರಣೆಗೆ ಆನಂದ ಡಿ ಸಾಲಿಯಾನ್ ಅಂತ ಕಿನ್ನಿಗೋಳಿಯಲ್ಲಿದ್ದಾರೆ. ಅವರು ದಲಿತರು ಒಂದು ಪಂಗಡಕ್ಕೆ ಸೇರಿದಂತಹ ಒಬ್ರು ವ್ಯಕ್ತಿ. ಅವರ ಮನೆಯಲ್ಲೇ ದೇವರು ಇಡ್ತಾರೆ. ಯಾಕಂದ್ರೆ ಅವರು ವಾಸ್ತು ಮಾಡಿ ಶುದ್ಧ ಮಾಡಿಕೊಂಡು ದೇವರು ಇಡ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಡ್ತಾರೆ. ಹಾಗಾಗಿ ಕಟೀಲು ಮೇಳದ ದೇವರನ್ನು ಇಡುವ ವಿಚಾರದಲ್ಲಿ ಸಸ್ಯಾಹಾರ ಮಾಂಸಾಹಾರ, ಸಾತ್ವಿಕ ಆಹಾರ, ಸಾತ್ವಿಕ ಅಲ್ಲದೆ ಇರತಕ್ಕಂತಹ ಆಹಾರ ಎನ್ನುವಂತಹ ವಿಭಾಗದಲ್ಲಿ ವಿಂಗಡಿಸಿಕೊಂಡು ದೇವರು ಇಡತಕ್ಕಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಏನ್ ಹೇಳಿದರೆ ಇದು ಕೋಮುವಾದವನ್ನು ಹರಡುವಂತಹ ಒಂದು ಮೇಳ ಅಂತ ಹೇಳಿದ್ದಾರೆ. ಕೋಮುವಾದ ಹರಡಲಿಕ್ಕೆ ನಮ್ಮ ಕಟೀಲು ಮೇಳದಲ್ಲಿ ಪೌರಾಣಿಕವಾದ ಕಥೆಯನ್ನು ಬಿಟ್ಟರೆ ಬೇರೆ ಕಥೆ ಆಡೋದೇ ಇಲ್ಲ. ಪೌರಾಣಿಕವಾದಂತಹ ಕಥೆಯಲ್ಲಿ ಕೋಮುವಾದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಬಹಳ ಹಿಂದಿನಲ್ಲಿ ಹಾಗೆ ಆ ಸಂದರ್ಭದಲ್ಲಿ ಕೋಮುವಾದ ಎನ್ನುವಂತಹ ಒಂದು ಪ್ರಶ್ನೆ ಉದ್ಭವಿಸಲಿಲ್ಲ. ಯಾಕೆಂದ್ರೆ ರಾಮಾದಿ ದೇವರು ಬಿಟ್ಟರೆ ಬೇರೆ ದೇವರುಗಳ ಕಲ್ಪನೆ ಇಲ್ಲದೆ ಇರತಕ್ಕಂತಹ ಯುಗ. ಆ ಸಂದರ್ಭದ ಕಥೆಗಳನ್ನು ಹೇಳುವುದರಿಂದ ಕೋಮುವಾದ ಎನ್ನುವುದು ಬರುವುದಿಲ್ಲ. ಅವ್ರು ಮತ್ತೊಂದು ಹೇಳಿದ್ರು, ದೈವಾರಾಧನೆಯನ್ನು ಬದಿಗೊಡ್ಲಿಕ್ಕೆ ರಾಮ ಕೃಷ್ಣ ಎನ್ನುವಂತಹ ಒಂದು ಕಥೆಗಳನ್ನು ಹುಟ್ಟಿಸಿ ಹಾಕಿದ್ರು ಅಂತ. ನಾನು ನವೀನ್ ಸುರಂಜಿ ನೇರ ಪ್ರಶ್ನೆ ಕೇಳ್ತೇನೆ, ರಾಮ ಕೃಷ್ಣ ದೇವಿ ಎನ್ನುವರು ಹಿಂದೂಗಳ ದೇವತೆಗಳಲ್ವಾ? ದೈವಾರಾಧನೆಯಲ್ಲಿ ಪೂಜೆ ಮಾಡುವಂತಹ ದೈವಗಳು ಹಿಂದೂಗಳ ದೇವತೆಗಳಲ್ವಾ? ಎರಡೂ ಹಿಂದೂಗಳದ್ದಂತಾದ್ರೆ ಅದರಲ್ಲಿ ಭೇದ ಮಾಡುವಂತಹ ಪ್ರಶ್ನೆ ಇಲ್ಲ, ಕೋಮುವಾದ ಪ್ರಶ್ನೆ ಬರುತ್ತದೆ. ಎರಡೂ ಹಿಂದೂಗಳದ್ದೇ. ಕಟೀಲು ಮೇಳದ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ರಕ್ತೇಶ್ವರಿ ಬರತಕ್ಕಂತಹ ಪ್ರಸಂಗದಲ್ಲಿ ಮುಕ್ಕಾಲ್ದಿ ಬರತಕ್ಕಂತಹ ರೀತಿಯಲ್ಲಿ ಒಬ್ಬ ಬರತಕ್ಕಂತಹ ಪಾತ್ರ ಇದೆ. ಅದನ್ನು ನಿಲ್ಲಿಸಬೇಕು ಅಂತ ಎಲ್ಲರೂ ಹಠ ಹಿಡಿಯುವಾಗ ಅದು ನಿಲ್ಲಿಸುವುದು ಬೇಡ, ನಮ್ಮ ದೈವಾರಾಧನಕ್ಕೆ ಕೊಡತಕ್ಕಂತಹ ಒಂದು ಗೌರವ ಅದರ ಪ್ರತೀಕದಲ್ಲಿ ಅದು ಇರ್ತದೆ ಮೇಳದಲ್ಲಿ ಎನ್ನುವಂತಹ ವಿಷಯದಲ್ಲಿ ಅದನ್ನು ಮೇಳದಲ್ಲಿ ಉಳಿಸಿಕೊಂಡದ್ದು ಕಟೀಲು ಮೇಳದ ಇತಿಹಾಸ. ಮತ್ತೆ ಕಟೀಲು ಮೇಳದ ಕಲಾವಿದರು ಅಂತ ನೋಡಿದ್ರೆ ಸುಮಾರು 50% ಕಲಾವಿದರು ಹಿಂದುಳಿದ ವರ್ಗದಿಂದ ಬಂದವರು. ಎಲ್ಲ ಭಕ್ತಾದಿಗಳಿಗೆ ವಿನಂತಿ, ನವೀನ್ ಸೂರಿಂಜೆ ಅವರು ಹಿಂದೂಗಳನ್ನು ಒಡೆಯುವುದಕ್ಕೆ ಹಲವಾರು ರೀತಿಯಾದಂತಹ ಪರಿಕ್ರಮಗಳನ್ನು ಮಾಡ್ತಾರೆ. ಅದರೊಟ್ಟಿಗೆ ಇದು ಒಂದು ವಿಡಿಯೋ. ಅದರಲ್ಲಿಯೂ ಕಟೀಲು ದೇವಸ್ಥಾನವನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ಇದನ್ನು ಮಾಡಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ನಂಬಬೇಡಿ. ಯಾವುದೇ ಸ್ಪಷ್ಟೀಕರಣ ಇದ್ರೂ ದೇವಳದಲ್ಲಿ ನೇರವಾಗಿ ಕೇಳಿ, ಅದಕ್ಕೆ ಬೇಕಾದಂತಹ ಉತ್ತರವನ್ನು ದೇವಸ್ಥಾನದಿಂದಲೇ ನೀಡಲಾಗ್ತದೆ. ಎಸ್, ಇದು ಒಬ್ರು ಅವರ ಒಂದು ವೇದಿಕೆಯಲ್ಲಿ ಹೇಳಿರುವಂತಹ ವಿಚಾರಧಾರೆಗಳು. ತದನಂತರ ಅದರ ಮೇಲೆ ಕ್ಷೇತ್ರದ ಪ್ರಧಾನ ಅರ್ಚಕರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಬಹಳ ಜನರು ಹೇಳಿದ್ರಂತೆ, ಯಾತಕ್ಕೋಸ್ಕರ ಪ್ರತಿಕ್ರಿಯೆ ಕೊಡ್ತೀರಿ, ನಮ್ಗಳಿಗೆ ಗೊತ್ತಿದೆ ಅನ್ನೋದು. ಆದರೆ ಇಲ್ಲ, ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಕುಡ್ಲವಾಹಿನಿಯ ಸ್ಟುಡಿಯೋದಲ್ಲಿ ನೇರವಾಗಿ ನಾವು ಈ ಚರ್ಚೆಯನ್ನ ಇಟ್ಟಿದ್ದೀವಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯಗ್ರಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಸೇವಾಕರ್ತರಾಗಿರುವಂತಹ ಪ್ರಮೋದ್ ರೈ ಕಾಡಬೆಟ್ಟು ಅವರಿದ್ದಾರೆ. ಅವರಿಗೆ ಆತ್ಮೀಯ ಗ್ರಂಥ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಸೇವಾಕರ್ತರು ಇವರು ಕೂಡ ಅಂದ್ರೆ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರು. ಇವರು ಬರೋಬ್ಬರಿ 50 ವರ್ಷಗಳಿಂದ ಅಜ್ಜಿ ಕಾಲದಿಂದ 57 ವರ್ಷ, ಓಕೆ, 57 ವರ್ಷಗಳಿಂದ ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರು ಯಕ್ಷಗಾನ ಸೇವೆ ಆಟನ ಆಡಿಸ್ತಾ ಇದ್ದಾರೆ ಅವರ ಮನೆಯಲ್ಲಿ. ಸೊ ಹಾಗಿದ್ದಾಗ ತಮಗೂ ಕೂಡ ಆತ್ಮೀಯ ಗ್ರಂಥ ಸ್ವಾಗತ ಸರ್, ಡಾಕ್ಟರ್ ದಿನಕರ್ ಪಚ್ಚನಾಡಿ ಅವರು. ಅದೇ ರೀತಿ ನಮ್ಮ ಪ್ರಮೋದ್ ರೈ ಕಾಡಬೆಟ್ಟು ಅವರು ಈ ಬಾರಿ 50ನೇ ವರ್ಷ ಆಗುತ್ತೆ. 50ನೇ ವರ್ಷದ ನಿರಂತರವಾಗಿರುವಂತಹ ಯಕ್ಷಗಾನ ಸೇವೆ ಆಟ.
ಸೊ ಯಕ್ಷಗಾನ ಅಂತ ಬಂದಾಗ ಹರಕೆ ನಮ್ಗಳಿಗೆ ಗೊತ್ತಿದೆ, ನಾನು ಮಾತಾಡ್ತೇನೆ. ಬಿಫೋರ್ ದಟ್ ನಮ್ಮ ಜೊತೆ ಶ್ರೀ ಹರಿನಾಡ ದಾಸಾಸ್ತ್ರಣ್ಣ ಸರ್, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು, ತಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್. ಎಸ್ ಸರ್, ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಕೆಲವು ವಿಚಾರದ ಬಗ್ಗೆ ನೇರವಾಗಿ ಮಾತನಾಡಬೇಕು. ಯಾಕಂದ್ರೆ ಒಂದು ಕಡೆ 50 ವರ್ಷ, ಇನ್ನೊಂದು ಕಡೆ 57 ವರ್ಷ, ಹೀಗೆ ನಿತ್ಯ ನಿರಂತರವಾಗಿ ಬಹಳಷ್ಟು ವರ್ಷಗಳಿಂದ ಕಟೀಲು ಕ್ಷೇತ್ರದ ಒಂದು ಆಟವನ್ನ ಹರಕೆಯ ರೂಪದಲ್ಲಿ ಆಡಿಸುವ ಬಹಳಷ್ಟು ಜನರಿದ್ದಾರೆ. ಸೊ ಹಾಗಿದ್ದಾಗ ಇಲ್ಲಿ ಬಂದಿರುವಂತಹ ಪ್ರಶ್ನೆ, ದೇವರ ಭಂಡಾರ ಹೋಗುವಂಥದ್ದು ಎಲ್ಲಿಗೆ? ಬ್ರಾಹ್ಮಣರ ಮನೆಗೆ ಮಾತ್ರ, ಇತರರ ಮನೆಗೆ ಹೋಗಲ್ವಾ ಅನ್ನುವಂತಹ ಪ್ರಶ್ನೆ. ಹೋಗುದಿಲ್ಲ, ಶೂದ್ರರ ಮನೆಗೆ, ಆಟ ಆಡಿಸುವಂತಹ ಶೂದ್ರರ ಮನೆಗೆ ದೇವರ ಭಂಡಾರ ಹೋಗುದಿಲ್ಲ ಅನ್ನುವಂತಹ ಒಂದು ವಾದ ಅಥವಾ ಒಂದು ವಿಚಾರ ಅಲ್ವಾ? ಸೊ ಹಾಗಿದ್ದಾಗ ವಿಪರ್ಯಾಸ. ಆಸ್ ಅ ಜರ್ನಲಿಸ್ಟ್ ನಾನು ಇಷ್ಟರವರೆಗೆ ನಾನು ಜಾತಿಯನ್ನು ನಂಬಿದವನೇ ಅಲ್ಲ, ಜಾತಿಯ ಬಗ್ಗೆ ನಾನು ಕೇಳಿದವನೇ ಅಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಈ ಜಾತಿಯ ಪ್ರಶ್ನೆಯನ್ನು ಕೇಳುವಂತಹ ದುರವಸ್ಥೆಗೆ, ಅವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅಂತ ಬಂದಾಗ ಬಹಳಷ್ಟು ನೋವಾಗುತ್ತೆ. ದುರಂತದ ಪರಿಸ್ಥಿತಿ ಇದು, ನೋ ಡೌಟ್. ಆದ್ರೆ ಐ ಆಮ್ ವೆರಿ ಸಾರಿ ಫಾರ್ ದಟ್. ಇಬ್ಬರಲ್ಲೂ ಕೂಡ ಡಾಕ್ಟರ್ ದಿನಕರ್ ಸರ್ ಅಂಡ್ ಎಸ್ ನಮ್ಮ ಪ್ರಮೋದ್ ಸರ್, ಬೋತ್ ಆಫ್ ಯು ಸಾರಿ. ಆದ್ರೂ ಕೂಡ ನಾನು ಕೇಳ್ತಾ ಇದ್ದೇನೆ, ನಿಖಲ್ನ ಜಾತಿ ಓವು ಅನ್ಕೊಂಡ ಪರಿಸ್ಥಿತಿ ಬೈದ. ಎಸ್ ಸರ್, ತಮ್ಮ ಜಾತಿ ಸರ್? ಯಾನ್ ಬಂಟ ಜಾತಿ. ಬಂಟ ಜಾತಿ, ಶೆಟ್ಟಿ ಬಂಟ ಕಮ್ಮಿ ರೈ ಆತೆ. ಓಕೆ, ಮೇರೆ ರೈ ಇರ್ಲ ಮೀನ್ ಮಾಸ ಬರೋತಿನ್ ಪರತೆ. ಓಕೆ ಎಸ್ ಸರ್. ಐತೊಟ್ಟಿಗೆ ಎಂಕಲೊಟ್ಟಿಗೆ ಡಾಕ್ಟರ್ ದಿನಕರ್ ಪಚ್ಚನಾಡಿ ಸರ್, ಪೂಜಾರಿ. ಓಕೆ, ಆತೆ ಓಕೆ. ಕ್ಷಮಿಸೋಡ್ರ ಜನ ಅಟ್ಲ ದೇಪಣ ಇಡೇ ಮುಟ್ಟೆ ಏಡಲ ಕೇಂದಿಜಿ ಕೇನುಲ್ಲ ಇಜ್ಜಿ ನನ್ನ ಕೇನ್ನ ಪರಿಸ್ಥಿತಿ ಬರ್ಪನಲ್ಲ ಬೊಡ್ಚಿ. ಓಕೆ, ದಾಯಪನಾಗ ಕೆಲವು ವಿಚಾರಡು ಈ ಒಂಜಿ ಪರಿಸ್ಥಿತಿ ಬೈದ ದುರಂತ ದಾಯಪನಾಗ ಔಲ ತುಲೆ ಒಂಜಿ ಧರ್ಮ, ಆ ಒಂಜಿ ಧರ್ಮ ಡುಳ ಇಡುಪು ನಂಚಿನ ಒಂಜಿ ವಿಚಾರನ ಅವೇನು ಪಾಯಿಂಟ್ ಔಟ್ ಮಲ್ತು ಪಂಪನ ಪರಿಸ್ಥಿತಿ ಬೈದಿನ ಪನಾಗ ಇವನ್ ಆಸ್ ಎ ಮೀಡಿಯಾ ಒಂದು ಇಂಕ್ಲೇಮ್ ಕೇರ್ನ ಪರಿಸ್ಥಿತಿ ಮುಟ್ಟ ಬೈದಿನ ದುರಂತ ವ್ಯವಸ್ಥೆ ಒಂದು ನೋ ಡೌಟ್ ದುರಂತ ಪರಿಸ್ಥಿತಿ ಬೈದಿನ ಬರ್ರೆ ಬಲ್ಲಿತ್ತುಂಡು ಅಂಡ್ ಐಟ್ ಸತ್ಯತೆ ನಾನು ಓದ್ತದೋಲಿ. ಓಕೆ, ಒಂಜಿ ಕಡೆ ಇಟ್ಟು ರೈ ಕಮ್ಯುನಿಟಿ, ಶೆಟ್ಟಿ ಕಮ್ಯುನಿಟಿ ಕೂಡ ಒಂಜಿ ಕಡೆ ಇಟ್ಟು ಪೂಜಾರಿ ಕಮ್ಯುನಿಟಿ ನಿಕ್ಲು ಅಡ್ಜಲ್ಲ ಯಕ್ಷಗಾನ ಸೇವೆ ಆಟ ಮಲ್ತದಲ್ಲ ಹರಕೆ ಮಲ್ತದುಲ್ಲೇರು ಒಂಜಿ 57 ವರ್ಷ 50 ವರ್ಷ ಕೂಡ 57 ವರ್ಷ ದಿಂಚ. ಸೊ ಅಂಚದುಪ್ನಾಗ ಇರ್ನ ನೆಟ್ಲ ಇಲ್ಲಡ್ಲ ಬಂಡರ ಓಲುಪುಂಡು ಸರ್ ಇಲ್ಲದ ಒತ್ತುಡೆ ಉಂಡು ಜಾಲಡೆ ಚೌಕಿ ಬೊಕ್ಕ ಬರ್ಸವತ್ತಿನ ಪಗ ಜಗಲಿಡಿ ದೇವೆ ಕುಂದಿನ ಉಂಡು ಮನಲ್ದ ದೊಂಪೋಡು ಬರ್ಸಪೂರ್ಣಗ ದಾದನ್ ಪುನ್ನು ಅವು ಅಂಚಿನ ಆದ ವೇದದ ವಿಷಯ ಅವು ಕಲ್ಪನೆಗೆ ವೈಚಿ ಅತೆ. ಓಕೆ, ಇರ್ಲ ಮೀನ್ ಮಾಸ ಬರೋ ತಿನ್ಪಾರ್ ಮೀನ್ ಮಾಸ ತಿನ್ಪಾರ್ ಆಟದ ಸಂದರ್ಭ ಸರಿ ಯಾವ ಸರಿ ಅಂದಪ್ಪ ಬೊಕ್ಕ ಅಂದೆ ಅಜ್ಜಿ ನೋಲಮ್ಮ ಪಚ್ಚನಾಡಿ ಆರು ಊರ್ದಕ್ಲಿಂದ ಸೇರಾದ್ ಮಲ್ದಿತ್ತೇರು ಅಪಗ ಅವಳು ಮೆತ್ತಕೊಳ್ಳೋದು ಇತ್ತಕೊಳ್ಳೋ ಬಂಪಿನ ಭೇದ ಭಾವಜ್ಜಿ ಸಾಯಿಬರ್ಲೆತ್ತೇರು ಕೃಷ್ಣದಕ್ಲೆತ್ತೇರು ಬಟ್ಲೆತ್ತೇರು ಪೂರೆಲೆತ್ತೇರು ಆ ಒಂಜಿ ಒಗ್ಗಟ್ಟು ಭಾವೈಕ್ಯ ಸಾಮರಸ್ಯ ಉಂಡಲ್ಲಿ ಇನ್ನಿಲ್ಲ ಒರಿದ್ದು ಅತೆ ನಮ್ಮ ಕಾರ್ಯಕ್ರಮ ಸೇವೆ ಇತ್ತೆ ಕುಟುಂಬದಕ್ಕಲು ಬಂಧು ಮಿತ್ರರು ಜೋಕುಲು ಪೂರ ಸೇರ್ದು ಮಲ್ತಂದು ಅದು ಊರ್ದಕ್ಕೂ ಸೇರ್ದು ಮಲ್ತಂದು ಇತ್ತಿನ ಆಟ ಅತೆ. ಓಕೆ, ಪತಂಗಡ್ಡ ದೇವಿನಗರ ಪತಂಗಡಿ ಪಚ್ಚನಾಡಿ ಇಲ್ಲ ಕೈತಾಡಿ ನೀವು ಇಲ್ಲ ದೇವಸ್ಥೆ ಅತೆ. ಓಕೆ, ಬೊಕ್ಕ ಒವೇ ಕಾರಣ ದೇವರ ಔಲ್ದಿಲೆ ಮೂಲದಿಲೆ ಎಂದು ಎಂಕ್ಲೆಗ್ ಬಂದಿನ ಅಜ್ಜಿನ ಕಾಲಾಡ ಆಡಿ ಎಂಕಲ ಕಾಲಾಡ ಆಡು ಜಾಗಿ ದೇವಸ್ಥೆ ಒಟ್ಟು ಕಲ್ಪ ನಾಡು ಆಟಲ ಕಂಡೋಡು ಬಟನಗಳ ಸಾಕಾರಲ್ಲ ವ್ಯವಸ್ಥೆ ಕೂಡ ಒಂದು ಅಂಚಾದ ಈ ಪ್ರಕ್ಷುಬ್ಧವಾದ ವಾತಾವರಣ ಸೃಷ್ಟಿ ನಾವು ಸರಿಯಾಯ್ತು. ಆಸ್ತಿಕ ನಾಸ್ತಿಕವಾದ ಬೇರೆ ಸಾಮರಸ್ಯದ ಮಾನವೀಯತೆವಾದನ್ನು ನಮ್ಮ ಇತ್ತೆ ಉಂಡು ಮಾಡ್ಕೊಡ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನಿಜ ಸರ್ ನಿಜ ಸರ್. ಐತೊಟ್ಟಿಗೆ ಪ್ರಮೋದ್ ರೈ ಸರ್, ತಾವು ಯಾವಾಗದಿಂದ ಎಸ್ ಯಕ್ಷಗಾನ ಸೇವೆಯನ್ನ 50 ವರ್ಷಗಳು ಏನ್ ಹೇಳ್ತೀರಾ ಸರ್ ತಮ್ಮ ಒಂದು? 1977ನೇ ಇಸ್ವಿಯಲ್ಲಿ ನನ್ನ ತಂದೆಯವರು ಪ್ರಾರಂಭ ಮಾಡಿದ್ದು ನಮ್ಮ ಮನೆಯಲ್ಲಿ. ನಿರಂತರವಾಗಿ ನಮ್ಮ ಮನೆಯಲ್ಲಿ ಯಕ್ಷಗಾನ ನಡೀತಾ ಇದೆ. 1988ನೇ ಒಂದು ಇಸ್ವಿಯಲ್ಲಿ 1 ವರ್ಷ ಮಾತ್ರ, ಅಂದ್ರೆ ನಮ್ಮ ಮನೆಯಲ್ಲಿ ಸೂತಕ ಬಂದದ್ರಿಂದ ಆ ವರ್ಷನೂ ಆಟ ಮಾಡಿದ್ದೇವೆ, ಪಕ್ಕದ ಶಾಲೆಯಲ್ಲಿ ಇಟ್ಟಿದ್ದೇವೆ ಹೊರತು ನಿರಂತರ ಆ ದಿನಗಳಿಂದ ಇವತ್ತಿನ ತನಕ ನಮ್ಮ ಮನೆಯಲ್ಲಿ ಪ್ರತ್ಯೇಕ ವ್ಯವಸ್ಥೆ ಇದೆ, ಅಲ್ಲೇ ದೇವರನ್ನು ಇಡೋದು ನಾವು ಅಲ್ವಾ? ಓಕೆ ಓಕೆ. ಸೊ ಹಾಗೆ ತಾವು ಕೂಡ ಶೆಟ್ಟಿ ಕಮ್ಯುನಿಟಿ ಅಂತ ಬಂದಾಗ ಖಂಡಿತ ಈಗ ನಮ್ಮಲ್ಲಿ ನಾವು ಯಕ್ಷಗಾನ ಮಾಡೋದಾದ್ರೆ ನಮ್ಮಲ್ಲಿ ಎಲ್ಲಾ ಜಾತಿಗಳನ್ನು, ಈವನ್ ಕ್ರಿಶ್ಚಿಯನ್ ಮುಸ್ಲಿಂಗಳನ್ನು ಕರಿತೇವೆ ನಮ್ಮ ಮನೆಯಲ್ಲಿ. ಅವರು ಬಂದು ಊಟ ಮಾಡಿ ಹೋಗ್ತಾರೆ, ದೇವರಿಗೆ ಕೈ ಮುಗಿದು ಹೋಗ್ತಾರೆ. ಅವರವರ ನಂಬಿಕೆಯ ಮುಖಾಂತರ ನಮ್ಮಲ್ಲಿ ಎಲ್ಲರೂ ಅದು ಯಾವ್ಯಾವ ಜಾತಿ ಇಂಥವನೇ ಬರಬೇಕು ಇಂಥವನಿಂದ ಸುಮಾರು ನಮ್ಮ ಮನೇಲಿ ಯಕ್ಷಗಾನ ನಡೀಬೇಕಾದ್ರೆ ಸುಮಾರು 2000 ಮಂದಿ ಊಟ ಮಾಡಿ ಹೋಗ್ತಾರೆ. ಒಂದು ಕನಿಷ್ಠ 500 ಮಂದಿ ಆಟವನ್ನು ಪೂರ್ತಿ ನೋಡಿ ಹೋಗ್ತಾರೆ ಇವತ್ತು ಅಂತ. ಅದರಲ್ಲಿ ಇಂಥ ಜಾತಿಯವ ಅಂತ ಎಲ್ಲ ಬ್ರಾಹ್ಮಣರಿಂದ ಹಿಡಿದು ಎಲ್ಲಾ ಮನೆಗಳು, ನಮ್ಮ ಮನೆ ಹಿತೈಷಿಗಳು ಯಾರಿದ್ದಾರೆ, ನಮ್ಮ ಮಿತ್ರರು ಯಾರಿದ್ದಾರೆ, ನಮ್ಮ ಸಂಬಂಧಿಕರು ಯಾರಿದ್ದಾರೆ, ಎಲ್ಲರನ್ನು ಆ ಯಕ್ಷಗಾನ ಕಾರ್ಯಕ್ರಮಕ್ಕೆ ನಾವು ಕರಿತೇವೆ, ಅವ್ರು ಬರ್ತಾರೆ ಅಲ್ವಾ? ಎಸ್.
ಇದು ಇವತ್ತು ಸ್ಟುಡಿಯೋದಲ್ಲಿರುವಂತಹ ಇಬ್ಬರ ಕತೆ, ಅಂದ್ರೆ ಇಲ್ಲಿ ದಿನಕರ್ ಸರ್ ತೊಟ್ಟಿಗೆ ಪ್ರಮೋದ್ ರಾಯ್ ಸರ್. ಆದರೆ ಇಂತಹ ಬಹಳಷ್ಟು ಜನರಿದ್ದಾರೆ. ಕ್ರೈಸ್ತರು ಆಟವನ್ನ ಆಡಿಸ್ತಾರೆ, ಮುಸಲ್ಮಾನರು ಆಟವನ್ನ ಆಡಿಸ್ತಾರೆ, ಕಟೀಲು ಕ್ಷೇತ್ರದ ಆಟವನ್ನ. ಸೊ ಆದ್ರೆ ಯಾಕೆ ಹೀಗ್ ಬಂತು, ಯಾಕೆ ಹೀಗಾಯ್ತು ಅನ್ನುವಂಥದ್ದೇ ಪ್ರಶ್ನೆ. ಎಸ್ ಸರ್, ಹರಿನಾರಾಯಣ ದಾಸ ಸರಣ್ಣ ಸರ್, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ನನಗೂ ಬಹಳ ಆಶ್ಚರ್ಯ ಆಯ್ತು ಕೇಳಿದ ಕೂಡಲೇ. ಮತ್ತೆ ಒಂದು ವಿಷಯದಲ್ಲಿ ಗೊತ್ತಾಯಿತು, ಏನು ಹೇಳಿದ್ರೆ, ಇವರು ಯಾರು ಮಾತಾಡ್ತಾರೆ ಅವ್ರು ಮಾಡುವುದಿಲ್ಲ ಯಕ್ಷಗಾನ. ಅವರು ಎಷ್ಟು ಮಾಡಿದ್ರು ಯಕ್ಷಗಾನ ಎಷ್ಟು ನೋಡಲಿಲ್ಲ ಹೇಳಿದರೆ ದೇವಿಯ ಮೂರ್ತಿಯನ್ನು ಮನೆ ತರೋದಿಲ್ಲ ಹೇಳ್ತಾರೆ. ಕಟೀಲು ಮೇಳದ ಯಕ್ಷಗಾನದಲ್ಲಿ ದೇವಿಯ ಮೂರ್ತಿಯನ್ನು ಮಾಡಿದ್ದೇ ಇತಿಹಾಸ ಇಲ್ಲ. ಗಣಪತಿಯ ಮೂರ್ತಿ ಆದರೂ ಇತ್ತು, ದೇವಿಯ ಮೂರ್ತಿಯೇ ಇಲ್ಲ. ಕಿರೀಟದಲ್ಲೇ ದೇವರನ್ನು ಕಾಣುವುದು. ಈ ಕನಿಷ್ಠ ಜ್ಞಾನವೂ ಇಲ್ಲದೆ ಮಾತನಾಡತಕ್ಕಂತಹ ವ್ಯವಸ್ಥೆಗೂ ಮುಂದುವರೆದಿದ್ದಾರೆ. ಆವಾಗಲೇ ಗೊತ್ತಾಯಿತು ಇದು ಕೇವಲ ಪೂರ್ವಾಗ್ರಹದಿಂದಲೇ ದೇವಸ್ಥಾನದ ನಮ್ಮ ಮೇಳದ ಕುರಿತಾಗಿ ಅಪಪ್ರಚಾರಕ್ಕಾಗಿ ಇಳಿದದ್ದು ಅಂತ ರೈಗಳು ಹೇಳಿದರು. ಆಮೇಲೆ ನಮ್ಮ ಪಚ್ಚನಾಡಿಯವರು ಹೇಳಿದರು ಮಾತನ್ನು. ಪ್ರತ್ಯೇಕವಾದಂತಹ ವ್ಯವಸ್ಥೆ ಎನ್ನುವುದು ಮನೆಯಲ್ಲಿದ್ದರೆ ಆಗ ಅಲ್ಲಿಯೂ ದೇವರನ್ನು ಇಡ್ತೇವೆ. ನಮ್ಮಲ್ಲಿ ಗಣೇಶ ಶೆಟ್ಟರು ಅಂತಿದ್ದಾರೆ, ಐಕಳ ಗಣೇಶ ಶೆಟ್ಟರು ಅಂತ. ಅವರು ಹೊರಗೆ ಒಂದು ಕೋಣೆ ಮಾಡಿದ್ದಾರೆ. ಆ ಕೋಣೆಯನ್ನು ಶುದ್ಧಾಚಾರದಲ್ಲಿ ಇಟ್ಟುಕೊಳ್ತಾರೆ. ಅಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡುವಂತಹ ಕ್ರಮ ಪ್ರತಿ ವರ್ಷವೂ ಉಂಟು. ನಾನು ಯಾವತ್ತೂ ಹೇಳೋದು, ಯಾವುದೇ ರೀತಿಯಲ್ಲಿ ಕಟೀಲಿನಲ್ಲಿ ಸಸ್ಯಾಹಾರ ಮಾಂಸಾಹಾರ ಬಿಟ್ಟರೆ ಬೇರೆ ನಮ್ಮ ಜಾತಿಯ ವ್ಯವಸ್ಥೆ ಮೊದಲಿಂದಲೂ ಇಲ್ಲ. ಹಾಗಾಗಿ ಅದೇ ಕ್ರಮದಲ್ಲಿ ನಡೀತಾ ಇತ್ತು. ಸಸ್ಯಾಹಾರ ಮಾಂಸಾಹಾರ ನಮ್ಮ ಕಟೀಲ್ ದೇವರ ಸಾತ್ವಿಕ ದೇವರು ಅಂತ ನಾನು ಮೊದಲೇ ಹೇಳಿದ್ದೇನೆ. ನಮ್ಮ ದೇವರ ಮೂಲ ಬಿಂಬ ಎನ್ನುವುದು ಲಿಂಗ ರೂಪದಲ್ಲಿರುವಂಥದ್ದು. ಆ ಲಿಂಗಕ್ಕೆ ಕೆಂಪು ಹೂಗಳನ್ನು ಇಡಲಿಕ್ಕಿಲ್ಲ, ಕುಂಕುಮವನ್ನು ಅರ್ಚನೆ ಮಾಡಲಿಕ್ಕಿಲ್ಲ. ಒಂದೊಂದು ದೇವಸ್ಥಾನದ ಒಂದು ಕ್ರಮ. ಕಟೀಲಿನಲ್ಲಿ ಸಂಪಿಗೆ ಹೂವನ್ನು ಇಡಲಿಕ್ಕಿಲ್ಲ ದೇವರಿಗೆ. ಯಾಕೆ ಹೇಳಿದರೆ ಕಟೀಲಲ್ಲಿ ದುಂಬಿಯ ರೂಪದಲ್ಲಿ ದೇವರ ಅವತಾರ ಆದದ್ದು. ದುಂಬಿಗೂ ಸಂಪಿಗೆಗೂ ಆಗೋದಿಲ್ಲ. ಆದ್ದರಿಂದ ದೇವರಿಗೆ ಸಂಪಿಗೆಯನ್ನು ಇಡಲಿಕ್ಕಿಲ್ಲ. ಕೃಷ್ಣನ ದೇವಸ್ಥಾನ ಆದರೆ ಹಾಲು ಹೇಗೆ ಬೆಣ್ಣೆ ಹೇಗೆ ಪ್ರೀತಿಯೋ ಹಾಗಾಗಿ ಆ ಅವತಾರಕ್ಕೆ ಒಂದೊಂದು ಕಲ್ಪನೆಗಳನ್ನು ಮಾಡಿಕೊಂಡು ನಡೆಸುವಂತಹ ವ್ಯವಸ್ಥೆ ಹಿಂದಿನಿಂದ ಬಂದದ್ದು. ಸಣ್ಣ ದೇವರು ಅಂತ ಯಾವುದೋ ನನಗೆ ನೆನಪಿಲ್ಲ, ಕೇರಳದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ 6 ಸಲ ದಿವಸಕ್ಕೆ ಸಮರ್ಪಣೆ ರಾತ್ರಿಯೂ ಆಗಬೇಕಂತೆ. ಯಾಕಂದರೆ ಆ ದೇವರಿಗೆ ಹಸಿವು, ಸಣ್ಣ ಮಗು ಅಂತ ಕಲ್ಪನೆಯಲ್ಲಿ ಪೂಜೆ ಮಾಡ್ತಾರೆ. ಈಗ ನನಗೆ ಹೆಸರು ಮರ್ತೋಯ್ತು. ಹಾಗಾಗಿ ಆ ದೇವಸ್ಥಾನದಲ್ಲಿ ಮೊದಲಾಗಿ ಯಾವ ರೀತಿಯಾದಂತಹ ಋಷಿಗಳು ಅದನ್ನು ಪ್ರತಿಷ್ಠೆ ಮಾಡಿದವರು ಏನು ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪ ಪ್ರಕಾರ ನಡೆಯುವುದು. ಕಟೀಲ್ನಲ್ಲಿ ಜಾಬಾಲಿ ಋಷಿಯಿಂದ ಇದು ಬಂದದ್ದು ಎನ್ನುವಂತಹ ಕಲ್ಪನೆ ಇದೆ. ಹಾಗಾಗಿ ನಮ್ಮಲ್ಲೇ ಒಂದಷ್ಟು ನಿಯಮಗಳನ್ನು ಮಾಡಿದ್ದೇವೆ. ಆ ನಿಯಮಗಳ ಪ್ರಕಾರ ದೇವಸ್ಥಾನ ನಡೀತದೆ. ಆ ದೇವಸ್ಥಾನ ನಡೆಯುವಾಗ ದೇವಸ್ಥಾನದಲ್ಲಿ ಮೂಲಬಿಂಬದಲ್ಲಿ ಒಂದು ದೇವರು ಅಂತ ಇರ್ತಾರೆ, ಉತ್ಸವ ಮೂರ್ತಿ ಅಂತ ಇರ್ತದೆ. ಅದೇ ರೀತಿ ನಮ್ಮಲ್ಲಿ ಯಕ್ಷಗಾನದ ದೇವರು ಅಂತ. ಮತ್ತು ಕೆಲವರು ಅವರವರ ಕಟೀಲ್ ದೇವರ ಛಾಯಾಚಿತ್ರವನ್ನು ಭಾವಚಿತ್ರವನ್ನು ಕೊಂಡೋಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಒಂದೊಂದು ರೀತಿಯ ಕ್ರಮವು ಬೇರೆ ಬೇರೆ ಇರ್ತದೆ. ಶಾಸ್ತ್ರೀಯವಾಗಿ ಮಾಡಿದಂತಹ ವ್ಯವಸ್ಥೆಗೆ ಶಾಸ್ತ್ರೀಯ ಕಲ್ಪನೆ, ಶಾಸ್ತ್ರೀಯವಾದದ್ರಲ್ಲಿ ಮೊಟಕುಗೊಳಿಸ್ಲಿಕ್ಕೆ ಆಗ್ತದೆ. ಈಗ ಕೆಲವು ದೇವಸ್ಥಾನದಲ್ಲಿ ಕೆಲವು ಕಡೆಯಲ್ಲಿ ಯಂತ್ರಗಳನ್ನು ಮೂಲಕವಾಗಿ ದೇವತಾ ಪ್ರತಿಷ್ಠೆ ಆಗ್ತದೆ. ಅಲ್ಲಿ ನಿತ್ಯ ಪೂಜೆ ಆಗಬೇಕು ಅಂತಿಲ್ಲ. ಕರೆಕ್ಟ್. ನಮ್ಮಲ್ಲಿ ಸಾಲಿಗ್ರಾಮ ಆಗಲಿದ್ರೆ ನಿತ್ಯ ಪೂಜೆ ಆಗಬೇಕು ಅಂತ ಉಂಟು, ಸುದರ್ಶನಕ್ಕೆ ನಿತ್ಯ ಪೂಜೆ ಆಗಬೇಕು ಅಂತಿಲ್ಲ. ಹಾಗೆಲ್ಲ ವ್ಯತ್ಯಾಸಗಳು ಒಂದೊಂದಕ್ಕೆ ಇರ್ತದೆ. ಹಾಗಾಗಿ ಕಟೀಲಿನ ವ್ಯವಸ್ಥೆಯಲ್ಲಿ ಕಟೀಲಿಗೆ ನಮ್ಮ ದೈವ ಯುವಾರಾಧನೆಲಾಗಿ ದೈವ ಕಟ್ಟುಮಲ್ಲೆ ಅಂತ ಒಂದೊಂದು ಕಡೆಯ ಕ್ರಮ ಬೇರೆ ಬೇರೆ ಇರ್ತದೆ. ಕರೆಕ್ಟ್. ಆ ಕ್ರಮ ಪ್ರಕಾರ ಆ ವ್ಯವಸ್ಥೆ ನಡಿಬೇಕು. ಹಾಗಾಗಿ ಕಟೀಲಿನ ದೇವರ ಒಳಗೆ ಹೇಗೆ ಅಂತ ಹೇಳಿದ ವ್ಯವಸ್ಥೆ ಹೇಳಿದ್ರೆ ನಮ್ಮಲ್ಲಿ ಆಸರಣ್ಣವರು ಬಿಟ್ಟು ತಂತ್ರಿಗಳು ಬೇರೆ ಯಾರು ಒಳಗೆ ಹೋಗುವಾಗಿಲ್ಲ, ನಿಯಮ ಉಂಟು, ಬೇರೆ ಯಾವುದಕ್ಕಿಲ್ಲ. ಕರೆಕ್ಟ್. ದೇವರು ಹೊರದಾದ್ರೆ ಹೀಗೆ ಇಷ್ಟು ಹೋಗಬೇಕು, ಹೀಗೆ ಹೋಗಲಿಕ್ಕೆ ಅಂತ ಕ್ರಮ ಉಂಟು. ಅದು ಇನ್ನೊಂದು ಸೇರಿಸಲಿಕ್ಕೂ ಇಲ್ಲ, ಅದನ್ನು ಬಿಡಲಿಕ್ಕೂ ಇಲ್ಲ. ಆ ಪ್ರಕಾರವೇ ನಡೀತದೆ. ಅದೇ ರೀತಿ ಯಕ್ಷಗಾನಕ್ಕೊಂದು ನಿಯಮ. ಯಕ್ಷಗಾನದಲ್ಲಿ ನಾವು ಯಕ್ಷಗಾನ ದಿವಸ ಆರಂಭ ಆಗುವ ದಿವಸ ಕಟೀಲು ದೇವಸ್ಥಾನದಲ್ಲಿ ಯಕ್ಷಗಾನದ ಕಿರೀಟಗಳನ್ನೆಲ್ಲ ದೇವರ ಎದುರಲ್ಲಿ ಇಡ್ತಾರೆ. ಒಂದಿರುವಾಗ ಒಂದು, ಈಗ 7 ಆದರೆ 7 ಮೇಳ. ಆಸರಣ್ಣರು ದೇವರೊಳಗೆ ಮಹಾಪೂಜೆಯನ್ನು ಮಾಡಿ ತೀರ್ಥ ಗಂಧ ಪುಷ್ಪಗಳನ್ನು ತಂದು ಅದನ್ನೆಲ್ಲ ಆ ಕಿರೀಟಗಳಿಗೆ ಹಾಕಿ ಅದರಲ್ಲಿ ಆವಾಹನೆ ಮಾಡಲಿಕ್ಕೆ ಉಂಟು. ಅದು ಮಧ್ಯಾಹ್ನದ ಹೊತ್ತು ನಡೀತದೆ. ಆ ಸಂದರ್ಭದಲ್ಲಿ 108 ತೆಂಗಿನಕಾಯಿ ಗಣಹೋಮ ಆಗ್ತದೆ, ಚಂಡಿಕಾಹೋಮ ಆಗ್ತದೆ. ಇದೆಲ್ಲ ಮಾಡಿ ಮೇಳ ಹೊರಡುವ ಅಂತ ಶಾಸ್ತ್ರೀಯವಾದಂತಹ ಪರಿಕಲ್ಪನೆ ಮತ್ತು ಸಂಪ್ರದಾಯ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಉಂಟು. ಹಾಗೆ ದೇವರು ಹೊರಟ ಮೇಲೆ ಮತ್ತೆ 6 ತಿಂಗಳು ಆ ದೇವರು ದೇವಸ್ಥಾನದೊಳಗೆ ಬರಲಿಕ್ಕಿಲ್ಲ. ಆ ಜಾಗದ ಒಳಗೇ ಆ ದೇವರು ಬರಲಿಕ್ಕಿಲ್ಲ. ಮೇಳ ಒಳಗಾದ ಮೇಲೆಯೇ ಕಡ್ಡಾಯವಾಗಿ ಬರಬೇಕು. ನದಿಯ ಆ ಬದಿಯಲ್ಲಿ ಒಂದು ಆಟ ಉಂಟು, ನದಿ ದೇವರ ಹತ್ರ ಕೊಂಡೋಗ್ತಾನೆ ಹೇಳಿದ್ರೆ ಕೊಂಡೋಗಲಿಲ್ಲ, ಸುತ್ತ ಹಾಕಿಕೊಂಡೇ ದೇವರು ಕೊಂಡೋಗ್ಬೇಕು. ಅದು ಕ್ರಮ. ಆ ರೀತಿ ನಡೆಯುವಂಥ ತುಂಬ ಉಂಟು. ಯಕ್ಷಗಾನದ ದೇವರಿಗೂ ಒಂದಷ್ಟು ಕ್ರಮಗಳು. 3 ಹೊತ್ತು ಪೂಜೆ ಆಗಬೇಕು. ಅದರಲ್ಲಿ ಮಧ್ಯಾಹ್ನದ ಪೂಜೆಗೆ ದೇವರಿಗೆ ಪಂಚಗಜ್ಜಾಯ ಸಮರ್ಪಣೆ ಆಗಬೇಕು, ಪಂಚಗವ್ಯ ಆಗಬೇಕು, ತೀರ್ಥ ಆಗಬೇಕು. ಇದೆಲ್ಲ ನಿಯಮಗಳು ಇರುವುದು ಮಧ್ಯಾಹ್ನದ ಪೂಜೆಗೆ. ಹಾಗಾಗಿ ಮಧ್ಯಾಹ್ನದ ಪೂಜೆಯನ್ನು
ಆ ಒಂದು ಶಾಸ್ತ್ರೀಯ ಪರಿಕಲ್ಪನೆಯಲ್ಲಿ ಮಾಡ್ತಾರೆ. ಏನು ಶಾಸ್ತ್ರೀಯ ಪರಿಕಲ್ಪನೆ ಹೇಳಿದರೆ ಸಸ್ಯಾಹಾರ ಮಾಂಸಾಹಾರ ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಜಾತಿಯ ವ್ಯವಸ್ಥೆಯೊಳಗೆ ಬರಲಿಲ್ಲ. ಅದು ಸಸ್ಯಾಹಾರದ ವ್ಯವಸ್ಥೆ ಎನ್ನುವಂಥದ್ದು ಸಾತ್ವಿಕ ಅಂತ ಪರಿಕಲ್ಪನೆ ಮಾಡಲ್ಪಟ್ಟದ್ದು ಶಾಸ್ತ್ರ ಪ್ರಕಾರ. ಜೀವೋ ಜೀವಸ್ಯ ಜೀವನಂ ಅಂತ ಶಾಸ್ತ್ರದಲ್ಲಿ ಒಂದು ಜೀವವನ್ನು ತೆಗೆದೇ ಮತ್ತೊಂದು ಜೀವ ಬದುಕುದು. ಅದು ಹೇಗೂ ಇರಲಿ, ಸಸ್ಯಾಹಾರ ಆದರೂ ಒಂದು ಜೀವವನ್ನು ತೆಗೆದೇ ಬದುಕೋದು, ಮಾಂಸಾಹಾರ ಆದರೂ ಜೀವ ತೆಗೆದೇ ಬದುಕೋದು. ಆದರೆ ಸಸ್ಯಾಹಾರ ಮಾಂಸಾಹಾರಕ್ಕಿಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದರೆ, ಸಸ್ಯವನ್ನು ನಾವು ಕೊಲ್ಲುವಾಗ, ಒಂದು ತುಂಡು ಮಾಡುವಾಗ ಅದಕ್ಕೆ ಸಸ್ಯಕ್ಕೆ ಸ್ವರೂಪಾವಬೋಧೇ ಇಲ್ಲ, ಅದು ಚಟಪಡಿಸುವುದಿಲ್ಲ, ಅಯ್ಯೋ ನಾನು ಸಾಯ್ತೇನೆ ಅಂತ. ಹಾಗಾಗಿ ಕ್ರೌರ್ಯ ಅನ್ನೋದು ಮನುಷ್ಯನಿಗೆ ಕಾಣಿಸುವುದಿಲ್ಲ. ಆ ದೃಷ್ಟಿಯಿಂದ ಸಸ್ಯಾಹಾರ ಮಾಂಸಾಹಾರಕ್ಕಿಂತ ಶ್ರೇಷ್ಠ ಅಂತ. ಈ ಯಾವುದನ್ನಾದರೂ ನೀವು ಕೊಲ್ಲಿಕ್ಕೆ ಅಂತ ಪ್ರಯತ್ನ ಪಡಿದರೆ ಪ್ರಾಣಿ ಹಾಗೆ ಬಿಡುವುದಿಲ್ಲ, ಅದು ಓಡ್ತದೆ, ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ನೋಡ್ತದೆ. ಆ ಸಂದರ್ಭದಲ್ಲಿ ಕ್ರೌರ್ಯವನ್ನು ಪ್ರದರ್ಶಿಸಬೇಕು. ಹಾಗಾಗಿ ಅದನ್ನು ಸಾತ್ವಿಕ ಆಹಾರ ಅಲ್ಲ ಅಂತ ಪರಿಗಣನೆ ಮಾಡಿದ್ದು ಇಡೀ ಭಾರತೀಯ ಸಂಸ್ಕೃತಿಯಲ್ಲಿರುವಂಥದ್ದು. ಹಾಗಾಗಿ ಕಟೀಲು ಮೇಳದ ಯಕ್ಷಗಾನವನ್ನು ಆಡಿಸುವಂತಹ ಭಕ್ತರು ಅವರ ಮನೆಗೆ ಇಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡದಿದ್ದರೂ ಸಹ ಅವರು ಆ ಸಮಯದಲ್ಲಿ ವ್ರತಾಚರಣೆಯಲ್ಲಿ ಇರ್ತಾರೆ. ಈಗ ದೈವಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ದೈವಕ್ಕೂ ಕೋಳಿ ಕೊಡ್ತಾರೆ, ಒಂದು ಕ್ರಮ ಇದೆ. ಆದರೂ ದೈವಾರಾಧನೆ ಮಾಡತಕ್ಕಂಥ ಕೋಲ ಕೊಡ್ತಕ್ಕಂಥ ಸೇವಾಕರ್ತರು ಎಷ್ಟೋ ದಿವಸ ಉಪವಾಸ ಇರ್ತಾರೆ. ಅದು ನಮ್ಮ ಊರಿನ ಕ್ರಮ. ಒಂದು ಮಾಂಸಾಹಾರ ತಗೊಂಡ್ರೆ ಕಟೀಲು ದೇವಸ್ಥಾನದ ಹತ್ರ ಬಂದರು ಯಾರೊಟ್ಟಿಗಾದರೂ, ಮೊನ್ನೆ ಒಬ್ಬರು ಯಾರೋ ವಿಡಿಯೋನ ಹಾಕಿದ್ದಾರೆ, ನಮ್ಗೆ ಗೊತ್ತಿದ್ದ ವಿಷಯ. ಯಾನ್ ಬರ್ಪು ಜೀವಲ ಹೊರಗೆ ಪಿದಾಯ ಉಂಟು ಅಂತ ಹೇಳಿದ್ರೆ ಮಾಂಸ ತಿಂದಿದ್ದೇನೆ, ಒಳಗೆ ಬರುವುದಿಲ್ಲ ಅಂತ. ಅಂತಹ ಪರಿಕಲ್ಪನೆ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಬೇರೂರಿದೆ. ಇದು ನಾನೇನು ಶುರು ಮಾಡಿದ್ದಲ್ಲ, ನಮ್ಮ ಹಿರಿಯರು ಬ್ರಾಹ್ಮಣರು ಶುರು ಮಾಡಿದ್ದಲ್ಲ, ಇದು ಬೇರೂರಿದ ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಇರುವ ಕಾರಣದಿಂದಾಗಿ ಮಾಂಸಾಹಾರ ತಿಂದವರು ಅವರೇ ಹಿಂದೇಟಾಗ್ತಾರೆ ದೇವಸ್ಥಾನಕ್ಕೆ ಬರಲಿಕ್ಕೆ, ಇಂತಹ ಕೆಲಸಕ್ಕೆ ಹೋಗಲಿಕ್ಕೆ. ಆದ್ದರಿಂದ ಇವರು ನಮ್ಮ ರೈಗಳು ಹೇಳಿದರು, 2000 ಜನ ಊಟ ಮಾಡ್ತಾರೆ, 500 ಜನ ಆಟ ನೋಡ್ತಾರೆ. ಊಟಕ್ಕೆ ಬರುವುದು ಯಾಕೆ? ಅದು ದೇವರ ಪ್ರಸಾದ ಅಂತ ಬರುವುದು, ಅವರ ಮನೆಯಲ್ಲಿ ಕಡಿಮೆಯಾಗಿ ಬರುವುದಲ್ಲ. ಆ ಒಂದು ಭಕ್ತಿ ಭಾವದಿಂದ ಕಟೀಲು ಮೇಳದ ಆಟವನ್ನು ಆಡಿಸುವುದರಿಂದ ಯಾವ ಭಕ್ತನಿಗೂ ಈ ವಿಷಯದಲ್ಲಿ ಸಂಶಯ ಬರಲಿಲ್ಲ. ನಾವು ಆ ಸಂಶಯ ಬರದ ಹಾಗೆ ಕಟೀಲು ದೇವಸ್ಥಾನ ನಡ್ಕೊಂಡಿದೆ. ನಾರಾಯಣ ಗುರು ಮಂದಿರದಲ್ಲಿ ನಾವು ದೇವರನ್ನು ಇಡ್ತೇವೆ. ಈಗ ನಾರಾಯಣ ಗುರು ಮಂದಿರದಲ್ಲಿ ಹೆಚ್ಚಾಗಿ ಅದನ್ನು ಬಿಲ್ಲವರು ಪೂಜೆ ಮಾಡುವಂತಹ ಒಂದು ದೇವಸ್ಥಾನ. ಅಲ್ಲಿ ಯಾಕೆ ಸಸ್ಯಾಹಾರವನ್ನು ಇಟ್ಟುಕೊಂಡಿದ್ದಾರೆ, ಮಾಂಸಾಹಾರ ಯಾಕಿಲ್ಲ? ಯಾಕೆ ಹೇಳಿದರೆ ಅಲ್ಲಿಯೂ ಅವರ ಆ ಪಂಗಡದಲ್ಲಿಯೂ ಸಹ ಆ ಮಾಂಸಾಹಾರ ಸಸ್ಯಾಹಾರ ಪ್ರಭೇದ ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ದಲಿತರಲ್ಲೂ ಇದೆ. ಎಲ್ಲ ಭಾರತೀಯ ಜಾತಿಗಳಲ್ಲಿಯೂ ವರ್ಣಗಳಲ್ಲಿಯೂ ಆ ಸಸ್ಯಾಹಾರ ಮಾಂಸಾಹಾರ ಪ್ರಭೇದ ಇತ್ತೇ ಇದೆ. ಆದ್ದರಿಂದ ಕಟೀಲು ದೇವರು ಅತ್ಯಂತ ಸಾತ್ವಿಕ ಆಹಾರವನ್ನೇ, ಸಾತ್ವಿಕವಾದಂತಹ ಉಪಾಸನೆಯಲ್ಲೇ ಇರುವುದರಿಂದಾಗಿ ಮೇಳಕ್ಕೂ ಸಾತ್ವಿಕವಾದಂತಹ ಪರಿಕಲ್ಪನೆ ಹಿಂದಿನವರು ಮಾಡಿದೆ, ನಾವು ಮಾಡಿದ್ದಲ್ಲ, ಹಿಂದಿನವರು ಮಾಡಿದೆ. ಹಾಗೆಂತೇಳಿ ಮೇಳದ ಒಳಗೆ ಹೋದರೆ, ಮೇಳದ ಇದರಲ್ಲಿ ಚೌಕಿಗೆ ಹೋದರೆ, ಚೌಕಿ ಎನ್ನುವುದೇ ಒಂದು ದೇವಾಲಯ ಹಿಂದಿನಲ್ಲಿ ಪರಂಪರೆಯಲ್ಲಿ ಬಂದಾಗಿ. ಆ ಚೌಕಿಯ ಒಳಗೆ ಕೂತ್ಕೊಳ್ಳಿಕ್ಕೆ ಯಾವ ನಿರ್ಬಂಧವೂ ಇಲ್ಲ, ಯಾಕಂದರೆ ಚೌಕಿ ಎನ್ನುವುದು ದೇವಾಲಯ. ಚೌಕಿ ಹಾಕಿದ ಮೇಲೆ ಅಲ್ಲಿ ಚಪ್ಪಲ್ ಹಾಕೊಂಡು ಯಾರು ಬರಲಿಕ್ಕಿಲ್ಲ, ಚೌಕಿ ಒಳಗೆ ಬರಲಿಕ್ಕಿಲ್ಲ ಅಂತ ಒಂದಷ್ಟು ನಿಯಮಗಳನ್ನು ಹಾಕಿಕೊಂಡು ದೇವಸ್ಥಾನದಾಗಿ ಅದು ಪರಿಕಲ್ಪನೆ ಆಗಿದೆ. ಒಂದು ವೇಳೆ ಸೂತಕ ಇದ್ದವ ಮೇಳದಲ್ಲಿ ಕಲಾವಿದ ಇದ್ದರೂ ಆ ದಿವಸ ವೇಷ ಅನಿವಾರ್ಯ ಅಂತಿದ್ರು ಸಹ ಆ ವೇಷ ಹಾಕೋ ಚೌಕಿಯಿಂದ ಹೊರಗಿದ್ದುಕೊಂಡು ವೇಷ ಹಾಕ್ತಾನೆ. ಒಂದು ಪ್ರಧಾನವಾದ ಒಂದು ರಕ್ತ ಬೀಜ, ರಕ್ತ ಬೀಜಕ್ಕೆ ಬೇರೆ ಜನ ಇಲ್ಲ, ಹಾಕಬೇಕು, ಹಿಂದಿನಿಂದ ಬಂದದ್ದು ರಕ್ತ ಬೀಜ ಅವನೇ ಬರಬೇಕು, ಇಲ್ಲದ್ರೆ ರಕ್ತ ಬೀಜ ಕಾಣುವುದಿಲ್ಲ. ರಕ್ತ ಬೀಜ ವೇಷ ಹಾಕ್ತಾನೆ, ಆದರೆ ಚೌಕಿಯಿಂದ ಹೊರಗೆ ಇದ್ದುಕೊಂಡು ವೇಷ ಹಾಕಿಕೊಂಡು ರಂಗಸ್ಥಳಕ್ಕೆ ಹೋಗ್ತಾನೆ, ಚೌಕಿ ಒಳಗೆ ಕೂತ್ಕೊಳ್ಳೋದಿಲ್ಲ. ದೇವರು ಕಟೀಲು ಮೇಳದ ದೇವರಿಗೆ ಮಡಿ ಉಂಟು, ಹಾಕಿದ್ರೆ ಮಡಿ ಉಂಟು, ಇಲ್ವಾ? ಇಲ್ಲ. ಯಾಕೆ ಹೇಳಿದ್ರೆ ರಂಗಸ್ಥಳಕ್ಕೆ ದೇವರು ಹೋಗ್ತಾರೆ, ಹೌದಾ? ರಂಗಸ್ಥಳದಲ್ಲಿ ಎಲ್ಲರೂ ಇರ್ತಾರೆ, ಭಾಗವತರು ಇರ್ತಾರೆ, ಚೆಂಡೆ ಇರ್ತಾರೆ, ಮೊದಲೇ ಇರ್ತಾರೆ, ಮೊದಲಗಾರರು ಇರ್ತಾರೆ, ಅವರದ್ದು ಮತ್ತೆ ತಾಳಬಡಿಯವರು ಇರ್ತಾರೆ. ಅವರು ಯಾವ ಜಾತಿಯಿಂದ ನೋಡೋದಿಲ್ಲ. ಆದರೆ ಅದರಲ್ಲೊಂದು ಕ್ರಮ ಇದೆ, ಅವರು ಸೂತಕ ಇದ್ರೆ ದೇವರು ಬರುವಾಗ ನಿಲ್ಲುವುದಿಲ್ಲ, ಅವರು ಕೆಳಗಿಳಿತಾರೆ, ಬೇರೆಯವರು ಬಂದು ಭಾಗವತರು ಕೂತ್ಕೊಳ್ತಾರೆ, ಬೇರೆಯವರು ಚೆಂಡೆ ಮೊದಲೇ ಕೂತ್ಕೊಳ್ತಾರೆ. ಈ ಕ್ರಮದಲ್ಲಿ ಮತ್ತೆ ಕೂತ್ಕೊಳ್ಳೋದಿಲ್ಲ, ನಿಂತುಕೊಳ್ತಾರೆ. ದೇವರು ಬರುವಾಗ ನಿಂತುಕೊಂಡು ಅವರು ಪದ್ಯ ಹೇಳ್ತಾರೆ. ಆ ಸಂಪ್ರದಾಯ ಉಂಟು, ಹಾಗೆ ಜಾತಿ ಇಲ್ಲ. ಉಡುಪಿಯಲ್ಲಿ ಆ ವಿಷಯದಲ್ಲಿ ಒಮ್ಮೆ ಜಗಳ ಆಗಿದೆ, ಯಾಕಂದರೆ ಬೇರೆಯೊಬ್ಬರನ್ನು ಮೇಳಕ್ಕೆ ತಗೊಳ್ಳಿಲ್ಲ ಅಂತ. ಕಟೀಲಿನಲ್ಲಿ ಇಷ್ಟರವರೆಗೆ ಆಗಲಿಲ್ಲ. ಆಗ MP ಪ್ರಕಾಶ್ ಅವರು ಕಟೀಲು ಬಂದಿದ್ದರು, ಆಗಿನ ಎಂಡೋಮೆಂಟ್ ಮಿನಿಸ್ಟ್ರು. ನಿಮ್ಮಲ್ಲಿ ಹಾಗೆ ಮೇಳಕ್ಕೆ ಎಲ್ಲ ಜಾತಿಯವರನ್ನು ತಗೊಳ್ತೀರಾ ಅಂತ ಕೇಳಿದರು. ನಮ್ಮಲ್ಲಿ ಯಾವ ಜಾತಿಯವರು ತಗೊಳ್ತೀವಿ, ದಲಿತರು ಇದ್ದಾರೆ ಸರ್ ಮೇಳದಲ್ಲಿ. ಅವಳು ಭಾಳ ಖುಷಿ ಆಯ್ತು ಅವ್ರಿಗೆ. ಯಾಕಂದರೆ ನಮ್ಮಲ್ಲಿ ಮೊದಲಿಂದಲೂ ಆ ಕ್ರಮವನ್ನು ನಾವು ಮೇಳದಲ್ಲಿ ಇಟ್ಟುಕೊಳ್ಳೇ ಇಲ್ಲ. ಪೂಜಾ ವಿಧಿಯಲ್ಲಿ ಮಧ್ಯಾಹ್ನದ ಪೂಜೆಯ ಕ್ರಮಕ್ಕೆ ಮಾತ್ರ ಆ ವಿಧಿಯನ್ನು ಇಟ್ಟುಕೊಂಡಿದ್ದೇವೆ. ಆದರೆ ನಾನು ಮೊನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಬ್ರಾಹ್ಮಣೇತರರು ಮಾಡಿದಕ್ಕಂತಹ ಪೂಜೆಗಳನ್ನು ನಾವು ಸ್ವೀಕರಿಸಿದ್ದೇವೆ. ಯಾಕೆಳಿದರೆ ಈಗ ರೈಗಳು ಹೇಳಿದಾಗೆ ಅವರ ಮನೆಯಲ್ಲಿ ದೇವಸ್ಥಾನದ ಹೊರಗೆ ಪ್ರತ್ಯೇಕವಾಗಿ ಶಾಸ್ತ್ರೀಯವಾಗಿ ಪರಿಕಲ್ಪನೆ ಮಾಡಿ ಒಂದು
ಕೋಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಶುದ್ಧಾಚಾರವೇ ಉಂಟು ಆ ಕೋಣೆಯಲ್ಲಿ. ಪ್ರತಿ ವರ್ಷ ಪೂರ್ತಿ ಲೋಲಮ್ಮನವ್ರದ್ದಾದ್ರೆ ನಮಗೆ ನನ್ನ ದೊಡ್ಡಪ್ಪನಿಂದ ಗೊತ್ತಿದ್ದಂಥ ವಿಚಾರ. ಅವರು ಆಟ ಆಡುವಂತಹ ಸಂದರ್ಭದಲ್ಲಿ ಭಿಕ್ಷೆ ಬೇಡಿಕೊಂಡು ಆಟ ಆಡ್ತಿದ್ರಂತೆ, ಅಷ್ಟು ಭಕ್ತಿ. ಒಂದು ಸಲ ಮನೆಯ ಒಡತಿ ಜಾಗ ಕೊಡುವುದಿಲ್ಲ ಹೇಳಿದ್ರಂತೆ. ಅವರು ಕ್ರಿಶ್ಚಿಯನ್ ಜನಾಂಗದವರು. ಜಾಗ ಕೊಡುವುದಿಲ್ಲ, ಆಚೆ ಹೋಗೋ ಹುಲಿ ಬಂದಿದ್ದಂತೆ. ಆಮೇಲೆ ಜಾಗ ಕೊಟ್ಟರು. ಹಾಗೆ ಆಟ ಆಗ್ತಾ ಇದ್ದದ್ದು. ದೇವಿನಗರ ಅಂತ ಆ ಜಾಗಕ್ಕೆ ಹೆಸರಿಟ್ಟಿದ್ದು ನನ್ನ ದೊಡ್ಡಪ್ಪ ಗೋಪಾಲಕೃಷ್ಣ ಹಸರಂಡ್ರು. ಅಂತಹ ಒಂದು ಪ್ರಸಿದ್ಧ, ಅದರಿಂದ ಅವ್ರನ್ನ ಮೊದಲೇ ಗೊತ್ತುಂಟು. ಈಗ ಅದಕ್ಕೆ ಯಕ್ಷಗಾನಕ್ಕೆ ಅಂತ ಪ್ರತ್ಯೇಕವಾದಂತಹ ಕೋಣೆಯನ್ನು ಮಾಡಿ ಅವ್ರು ಇಡ್ತೇವೆ ನಾವು. ನಮ್ಮಲ್ಲಿ ವೆರ್ಮುದೈ ಭುಜಂಗ್ ಶೆಟ್ರು ಅಂತಿದ್ರು. ವೆರ್ಮುದೈ ಸೋಮನಾಥೇಶ್ವರ ಮುಕ್ತೇಸರಾಗಿದ್ದರು. ಅವರು ಉದ್ಯಮಿ ಆದರೂ ಸಹ ಹೊರಗಿಂದ ಆಹಾರವೂ ತಗೊಳ್ಳೋದಿಲ್ಲ. ಬ್ರಾಹ್ಮಣರಿಗಿಂತಲೂ ಹೆಚ್ಚು ಮಡಿಯುವಂತಾಗಿದ್ದರು. ಅವರ ಮನೆಯಲ್ಲಿ ದೇವರು ಇಡ್ಲಿಕ್ಕೆ ನನ್ನಲ್ಲಿ ರಿಕ್ವೆಸ್ಟ್ ಮಾಡುವಾಗ ನಾನು ಹೇಳಿದೆ, ಖಂಡಿತ ನಿಮ್ಮ ಮನೆಯಲ್ಲಿ ದೇವರು ಇಡ್ಬೋದು, ಏನು ಸಮಸ್ಯೆ ಇಲ್ಲ ಅಂತ ಆಗಲೇ ಹೇಳಿದ್ರೆ ಇಟ್ಟಿದ್ದಾರೆ. ನಮ್ಮ ಕಟೀಲ್ನ ಸಮೀಪ ಆನಂದ ಡಿ ಸಾಲಿಯನ್ ಅಂತಿದ್ದಾರೆ. ಕಟೀಲ್ನ ದೊಡ್ಡ ಭಕ್ತ ಅವರು. ಕಟೀಲು 4ನೇ ಮೇಳದ ದೇವರ ಪೆಟ್ಟಿಗೆ ಎಲ್ಲ ಕೊಟ್ಟದ್ದು ಅವರೇ. ಅಷ್ಟು ಅವರಿಗೆ ಭಕ್ತಿ ಇದೆ ಅದರ ಬಗ್ಗೆ. ಅವರ ಮನೆಯಲ್ಲಿ ಪ್ರತಿ ವರ್ಷ ಆಟ ಆಗ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷವೂ ಸಣ್ಣ ಮಟ್ಟದಲ್ಲಿ ವಾಸ್ತು ಎಲ್ಲ ಮಾಡಿ ಶುದ್ಧ ಮಾಡಿಕೊಂಡು ಮನೆಯನ್ನು ಬಿಟ್ಟು ಕೊಡ್ತಾರೆ. ಅಲ್ಲಿ ದೇವರನ್ನು ಇಡ್ತೇವೆ. ಜಾತಿ ಇಲ್ಲ, ಈಗ ಜಾತಿ ಕೇಳಿದ್ರೆ ಜಾತಿ ಇಲ್ಲ, ನಲಿಕೆ ಜನಾಂಗದವರು. ಆದರೂ ಅವ್ರು ಭಕ್ತಿಯಿಂದ ಮಾಡಬೇಕು. ನಾವು ಅಲ್ಲಿ ದೇವರನ್ನು ಇಡತಕ್ಕಂತಹ ವ್ಯವಸ್ಥೆಗೆ ನಾವು ಒಪ್ಪಿಕೊಂಡು ಮುಂದುವರಿಸಿದಂತಹ ವ್ಯವಸ್ಥೆ. ಹಾಗೆ ಅಂತೇಳಿ ಬ್ರಾಹ್ಮಣರ ಮನೆಯಲ್ಲಿಯೂ ಶುದ್ಧಾಚಾರ ಇಲ್ಲದ್ರೆ ದೇವರು ಇಡುವುದಿಲ್ಲ. ನಾವು ಫ್ಲ್ಯಾಟಲ್ಲಿ ದೇವರು ಇಡಲಿಕ್ಕೆ ಕೇಳೋದಿಲ್ಲ. ಯಾಕೆ ಕೇಳೋದು ಹೇಳಿದರೆ, ಪೂಜೆಗೆ ಮಾಡಲಿಕ್ಕೆ ದೇವರಿಗೆ ನೀರು ಎಲ್ಲಿಂದ ತರೋದು, ಟ್ಯಾಪ್ ನೀರಲ್ಲಿ ನಾವು ಪೂಜೆ ಮಾಡೋದಿಲ್ಲ. ಈ ಎಲ್ಲ ಕ್ರಮಗಳಲ್ಲಿ ನಾವು ಅದಕ್ಕೆ ವಿರೋಧ ಮಾಡ್ತೇವೆ ವಿನಃ ಅದರಲ್ಲಿ ಬೇರೆ ದೃಷ್ಟಿ ಇಲ್ಲ. ಹಾಗಾಗಿ ಕಟೀಲು ಬಹಳ ಹಿಂದೆ ದೊಡ್ಡಪ್ಪನ ಕಾಲದಲ್ಲಿಯೂ ಜಾತೀಯತೆಯನ್ನು ಇಲ್ಲವಾಗಿಸುವಲ್ಲಿ ತುಂಬ ಶ್ರಮಿಸಿದ ಅವರು ನಮ್ಮ ಪಾತಸ್ಮರಣೀಯ ಗೋಪಾಲಕೃಷ್ಣ ಹಸರಂಡ್ರು. ಕಟೀಲ್ನ ಹತ್ತಿರದಿಲ್ಲ ದಲಿತ ಜನಾಂಗದವರಿಗೆ ಇದು ಅವರು ಹಬ್ಬ ಮಾಡಬೇಕು ಅಂತ ಕಟೀಲ್ ದೇವಸ್ಥಾನದ ಎಣ್ಣೆ ಕೊಟ್ಟು ಸ್ನಾನ ಮಾಡಿಸಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಅಂತೇಳಿ ಸಾಬೂನು ಫ್ರೀ ಕೊಟ್ಟು ಮಾಡಿಸ್ತಿದ್ರು. ಹಾಗೆ ನಮ್ಮಲ್ಲಿ ಆ ಬಾಂಧವ್ಯವನ್ನು ಬಹಳ ಆಗಿ ಬೆಳೆಸಿದಂತಹ ವ್ಯವಸ್ಥೆ. ಅದಲ್ಲದೆ ನಮ್ಮಲ್ಲಿ ಕೋಮುವಾದವೂ ಇಲ್ಲ. ಕ್ರಿಶ್ಚಿಯನ್ಗಳು ನಮ್ಮ ಆಟವನ್ನು ಆಡಿಸ್ತಾರೆ, ಮುಸ್ಲಿಮರು ನಮ್ಮ ಆಟವನ್ನು ಆಡಿಸ್ತಾರೆ, ಆ ಆಟ ನೋಡ್ತಾರೆ. ನಮ್ಮ ಕಟೀಲು ಮೇಳದ ಆಟ ಆಗುವಂತಹ ಜಾಗದಲ್ಲಿ, ಹೆಚ್ಚಿನ ಜಾಗಗಳಲ್ಲಿ ಮುಸ್ಲಿಂ ಜನಾಂಗದವರೇ ಇರತಕ್ಕಂತಹ ಜಾಗದಲ್ಲಿ ನಾವು ಆಟ ಆಡಿಸ್ತೇವೆ. ಯಾರು ಒಬ್ಬ ಮೈಕ ಹೆಚ್ಚಾಯಿತು ಅಂತ ಬೊಬ್ಬೆ ಹಾಕಿದವರಿಲ್ಲ. ಕಾಟಿಪಳ್ಳದಲ್ಲಿ ಒಂದು ಸಲ ಹೋಗುವಾಗ ನಮ್ಮ ಬಸ್ಸು ಒಂದು ರಿಕ್ಷಾದವನಿಗೆ ತಾಗಿತಂತೆ. ಆಗ ರಂಜಾಳ ರಾಮಕೃಷ್ಣ ಭಟ್ರು ಅದರ ಮೇಲದ ಮ್ಯಾನೇಜರ್ ಆಗಿದ್ದರು. ಅವ ಕೆಳಗಿಳಿದು ಜೋರು ಮಾಡಲಿ ಶುರು ಮಾಡಿದೆ. ಜೋರು ಮಾಡ್ತಾ ಇರುವಾಗಲೇ ಅವ ಮುಸ್ಲಿಂ. ಮೇಲೆ ಕಟೀಲ್ ಒಂದು ಬೋರ್ಡ್ ನೋಡಿದೆ ಅಂತ, ಕಟೀಲ್ದನ ಪೊಲೆ ಹೇಳಿದಂತೆ. ಕಟೀಲು ದೇವರ ಬಗ್ಗೆ ಈ ರೀತಿಯಾದಂಥ ಅಭಿಪ್ರಾಯ ಜನಮಾನಸದಲ್ಲಿ ಉಂಟು. ಕೋಮುವಾದ ಯಾವತ್ತೂ ಹಬ್ಬಿದ್ದಲ್ಲ. ನಾನು ನಿನ್ನೆ ಹೇಳಿದ ಹಾಗೆ ರಾಮಕೃಷ್ಣರ ಕಥೆ ಇರುವಂತಹ ಸಂದರ್ಭದಲ್ಲಿ ಬೇರೆಯಲ್ಲಿರ್ಬೋದು, ನಮ್ಮಲ್ಲಿ ಅಲ್ಲ ಅಥವಾ ಯೇಸು ಕ್ರಿಸ್ತರ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಇವತ್ತು ಕಟೀಲು ಮೇಳದ ಆಟ ಆಗುವಾಗ ಯಾವ ಕೋಮುವಾದ ಬರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಯೇಸು ಕ್ರಿಸ್ತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದರ ತತ್ವವನ್ನು ಹೇಳ್ತೇವೆ, ರಾಮಕೃಷ್ಣರ ತತ್ವವನ್ನು ಹೇಳ್ತೇವೆ. ಅದಕ್ಕೆ ವಿರೋಧ ಬರ್ತದೆ ಏನೋ ಗೊತ್ತಿಲ್ಲ. ಹಾಗೆ ಅಂತೇಳಿ ಕೋಮುವಾದವನ್ನು ಹರಡುವಂತಹ ಉದ್ದೇಶ ಕಟೀಲು ಮೇಳಕ್ಕೆ ಯಾವ ಕಾಲಕ್ಕೂ ಇಲ್ಲ, ಇನ್ನು ಮುಂದೆ ಇರುವುದಿಲ್ಲ. ಓಕೆ ಓಕೆ ಎಸ್ ಸರ್. ಹರಿನಾರಾಯಣದಾಸ ಹಸರಣ್ಣರು ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ಹಂತಕ್ಕೆ. ಎಸ್, ಮತ್ತಷ್ಟು ಪ್ರಶ್ನೆಗಳಿವೆ, ಕೇಳಿದಿರಿ. ಹೇಳಿರುವಂಥ ವಿಚಾರ ಸಸ್ಯಾಹಾರ ಸೇವನೆಯ ಬಗ್ಗೆ, ಸಾತ್ವಿಕ ಆಹಾರ ಅಥವಾ ಇನ್ನಿತರ ಆಹಾರದ ಬಗ್ಗೆ, ಅದು ನಮ್ಗಳ ನಂಬಿಕೆ ಅನ್ನುವಂತಹ ವಿಚಾರ. ಪ್ರಶ್ನೆಗಳಿದೆ, ನಾನು ಇನ್ನು ಮುಂದಕ್ಕೆ ಮಾತಾಡ್ತೇನೆ. ಬಿಫೋರ್ ದಟ್ ಇನ್ನು ಮುಂದಕ್ಕೆ ತಮ್ಗಳ ಅಭಿಪ್ರಾಯ, ಯಾಕಂದರೆ ತಾವುಗಳು ಈ ಬಗ್ಗೆ ಭಾಳಷ್ಟು ಚರ್ಚೆಯನ್ನು ಮಾಡಿದ್ದೀರಿ, ತಾವುಗಳು ಈ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಮಾತಾಡಿದಿರಿ. ತಮ್ಗಳ ಅಭಿಪ್ರಾಯ, ತಾವುಗಳು ಏನು ಹೇಳ್ತೀರಿ ಈ ವಿಚಾರದ ಬಗ್ಗೆ? ತಮ್ಮ ಕರೆಗಳಿಗೆ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ಸೊ ಹಾಗಿದ್ದಾಗ ನಾನು ಪ್ರಥಮ ಕರೆಯನ್ನು, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸೊ ಪ್ರಥಮ ಕರೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ದಯಮಾಡಿ ತಮ್ಮ ಟಿವಿಯಲ್ಲಿ ಮ್ಯೂಟ್ ಮಾಡಿ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಲೈನ್ ಕಟ್ ಆಗಿದೆ, ಕಟ್ ಮಾಡಿ ದಯಮಾಡಿ ಕ್ಷಮಿಸಿ. ಯಾಕಂದ್ರೆ ಕರೆ ಮಾಡಿದಾಗ ತಾವು ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಸೊ ಹಾಗಿದ್ದಾಗ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ತಾವು ಕರೆ ಕಟ್ ಮಾಡಿಲ್ಲ, ತಾವು ಸೌಂಡ್ ಮ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. ದಯಮಾಡಿ ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಬರುವಂಥದ್ದು, ಕ್ಲಾರಿಟಿ ಸಿಕ್ಕಿದೆ, ಕ್ಲಾರಿಫೈ ಆಗಿದೆ. ಸಸ್ಯಾಹಾರ ಇದ್ದಾಗ ಅಲ್ವಾ ಸರ್, ಸಸ್ಯಾಹಾರ ಸೇವನೆ ಎಲ್ಲಿರುತ್ತೆ, ಸೊ ಅಲ್ಲಿ ಕಟೀಲು ದೇವರ ಭಂಡಾರ ಹೋಗುತ್ತೆ.
ಅಲ್ಲಿ ಯಾವುದೇ ರೀತಿಯ ಜಾತಿ ವ್ಯವಸ್ಥೆ ಬರಲ್ಲ. ಯಾಕಂದ್ರೆ ಇಲ್ಲಿ ಬಂಟ ಕಮ್ಯುನಿಟಿ ಅವರು, ಪೂಜಾರಿ ಕಮ್ಯುನಿಟಿ ಅವರು ಎಲ್ಲರೂ ಕೂಡ ಇದ್ದಾರೆ. ಅದರಲ್ಲೂ ಕೂಡ ನಾರಾಯಣ ಗುರುಗಳ ವಿಚಾರವಾಗಿ ಕೂಡ ಪ್ರಸ್ತಾಪ ಆಗಿತ್ತು. ನಾರಾಯಣ ಗುರು ಮಂದಿರದಲ್ಲೂ ಕೂಡ ನಾವುಗಳು ಹೋದಾಗ ಅಲ್ಲಿ ನಾನ್ ವೆಜ್ಗಳನ್ನ ಮಾಡಲ್ಲ. ನಮ್ಗಳಿಗೆ ಗೊತ್ತಿದೆ. ನಾನ್ ವೆಜ್ ಮಾಡುವಂಥದ್ದು ಬಿಡಿ, ನಾವುಗಳು ಇರುವಂತಹ ಮನೆಯ ದೇವರ ಕೋಣೆಗೂ ಕೂಡ ನಾವು ನಾನ್ ವೆಜ್ ತಿಂದಿದ್ರೆ ಯಾರು ಕೂಡ ದೇವರ ಕೋಣೆಯ ಒಳಗಡೆ ಹೋಗಲ್ಲ. ದೇವರಿಗೆ ದೀಪ ಕೂಡ ಇಡಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸತ್ಯವನ್ನ ಹೇಳೋದು, ಅದು ಬೇರೆ ವಿಚಾರವೇ ಇಲ್ಲ ಇದ್ರಲ್ಲಿ. ಯಾಕಂದ್ರೆ ನಾನ್ ವೆಜ್ ತಿಂದ್ರೆ ಯಾರಾದ್ರೂ ಏರಾಡಲ್ಲ, ದೇವರನ್ನ ಕೋಣದ ಉಲೈಪೋದು ನಿಕುಲು ದೀಪಾರ ದೇವರಿಗೆ ಕೈ ಮುಗಿವರ, ದೇವರ ಪ್ರಸಾದ ಮಾಡೋರ ಸಾಧ್ಯನೇ ಇಸಿ. ಒಂದು ನಮ್ಮ ನಂಬಿಕೆ, ನಮ್ಮ ಬೈದಿನೇ ಇಂಚ, ನಮ್ಮ ನಂಬಿಕೆ ಹಂಚೋಂಡು ಸಸ್ಯಾಹಾರ ಸೇವನೆ ಮಲ್ದಿತ್ತಿನ ಮಾತ್ರ ನಮ್ಮ ದೇವಸ್ಥಾನನಾಗ ಪೋಪ ಆಯ್ತು. ಒಟ್ಟಿಗೆ ನಮ್ಮ ಇಲ್ಲದ ದೇವರ ಕೋಣೆಗಳ ನಮ್ಮ ಪೋಪ, ಅದರ್ವೈಸ್ ಪೋಪುಜ ಇಂಚಿನ ಮೈಂಡ್ ಸೆಟ್ ಇಡೆ ನಮ್ಮ ಬೈದಿನಕುಲು. ಸೊ ಅಂಚಾದುಪ್ನಾಗ ಈ ಒಂದು ವಿಚಾರದಲ್ಲಿ ಬಹುಶಃ ಸಸ್ಯಾಹಾರ, ಸಾತ್ವಿಕ ಆಹಾರ ಮತ್ತು ಮಾಂಸಾಹಾರ ಈ ಒಂದು ವಿಚಾರದಲ್ಲಿ ಬಿಟ್ರೆ ಜಾತಿ ಪದ್ಧತಿ ಮೇಲೆ ಯಕ್ಷಗಾನದ ದೇವರ ಭಂಡಾರ ಹೋಗುವುದಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ವಿತ್ ಎವಿಡೆನ್ಸ್ ನಮ್ಮ ಪ್ರಮೋದ್ ಸರ್ ಕೂಡ ಇದ್ದಾರೆ, ದಿನಕರ್ ಸರ್ ಕೂಡ ಇದ್ದಾರೆ. ಅದೇ ರೀತಿ ಬಹಳಷ್ಟು ಜೋಸ್ಲಿನ್ ಲೂವಿಸ್ ಅನ್ನುವಂಥವ್ರು ಕ್ರೈಸ್ತರು ಆಟ ಆಡಿಸ್ತಾರೆ, ಮುಸಲ್ಮಾನರು ಆಟವನ್ನು ಆಡಿಸ್ತಾರೆ. ಸೊ ಅವರೆಲ್ಲರೂ ಕೂಡ ಎಸ್ ಅಲ್ವಾ. ಸೊ ಹಾಗಿದ್ದಾಗ ಜಪುಮಜಿಲ್ಲ ಅಶೋಕ್ ಅವರು ಹೌದು ಎಸ್ ಅವರು ಕೂಡ ಇದ್ಕೊಂಡು ಆಟ ಆಡಿಸ್ತಾರೆ. ಓಕೆ. ಸೊ ಈ ರೀತಿ ಇದ್ದಾಗ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕಿತು ಅಂತ ಅನ್ಕೊಳ್ತೀನಿ. ತಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಇಲ್ಲಿ ಕೋಮುವಾದವನ್ನ ಹರಡಿಸಲಾಗುತ್ತೆ ಅನ್ನೋ ವಿಚಾರವನ್ನ ತಾವು ಹೇಳಿದ್ರಿ ಸರ್. ಬಟ್ ನನ್ಗೊಂದು ವಿಚಾರ ಇದೆ ಇಲ್ಲಿ. ಅಲ್ಲಿ ವಿಚಾರ ಏನ್ ಬರುತ್ತೆ ಅಂತ ಬಂದಾಗ, ಕಟೀಲು ಮೇಳ ಈಗ 7 ಮೇಳಗಳಿವೆ. ಒಂದು ಮೇಳ ಬುಕ್ ಮಾಡಿದವರಿಗೆ, ಯಕ್ಷಗಾನ ಆಟ ಬುಕ್ ಮಾಡಿದವರಿಗೆ ಅಷ್ಟು ಬೇಗ ಸಿಗಲ್ಲ, ವರ್ಷಗಟ್ಟಲೆ ಕಾಯ್ಬೇಕಾಗುತ್ತೆ. ಆದ್ರೆ ಒಂದು ತಂಡದವರು ಒಂದು ಮೋದಿ ಅವರ ಹೆಸರು, ಅಂದ್ರೆ ಪ್ರಧಾನಮಂತ್ರಿ ಬಿಜೆಪಿ ಅವರು ಮೋದಿ ಅವರ ಹೆಸರನ್ನ ಇಟ್ಕೊಂಡು ಇರುವಂತಹ ಒಂದು ತಂಡ, ಆ ತಂಡದವರು ಆಟ ಆಡಿಸ್ಬೇಕು ಅಂತ ಬಂದಾಗ ಅವರಿಗೆ ಬೇಗ ಸಿಕ್ಕಿತು, ಇತರರಿಗೆ ಸಿಗಲ್ಲ, ವರ್ಷಗಟ್ಟಲೆ ಅವರುಗಳು ಲೈನಲ್ಲಿ ನಿಲ್ಬೇಕು ಅಂತ ಬಂದಾಗ ಇದು ಅವರಿಗೋಸ್ಕರ ರಿಸರ್ವ್ ಆಗಿರುತ್ತೆ ಅನ್ನುವಂಥ ವಿಚಾರ ಬಂತು. ಅಂತಹ ಕ್ರಮ ಇಲ್ಲ ನಮ್ಮಲ್ಲಿ. ಕಟೀಲಿನ ವ್ಯವಸ್ಥೆಯಲ್ಲಿ ನಾವು ಮೊದಲಿಂದಲೂ ಬುಕ್ ಮಾಡಿದವರಿಗೆ ಯಕ್ಷಗಾನ ಕೊಡ್ತೇವೆ. ಅದರೊಂದಿಗೆ ಪ್ರತಿ ಮೇಳದಲ್ಲಿ 40 ಆಟಗಳನ್ನು ನಾವು ರಿಸರ್ವ್ ಇಡ್ತೇವೆ, ಕೋಟಾ ಅಂತ. ಈಗ ಅದರಲ್ಲಿ ಆ ಕೋಟಾ ಎನ್ನುವಂಥದ್ದು ಪಡೆಯೋದಕ್ಕೆ ಎಲ್ಲ ಕಡೆಯಲ್ಲಿ ಇದ್ದದ್ದೇ. ನಮ್ಮ ಇದರಲ್ಲಿ VIP ಕೋಟಾ, ಈಗ ನೀವು KSRTC ಬಸ್ಸಿಗೆ ಹೋದರೆ ಅಲ್ಲಿ 5ರಿಂದ 10 ಸೀಟ್ವರೆಗೆ MLA ರಿಸರ್ವ್ ಈಗ ಒಂದಿರ್ತದೆ. ಹಾಗೆ ಕಟೀಲಿಗೆ ತುಂಬ ಸೇವೆ ಕೊಡುವವರು ಯಾರಿದ್ದಾರೆ ಅವರು ಕೇಳಿದರೆ ಆಟ ಕೊಡುವಂತಹ ವ್ಯವಸ್ಥೆ ಇಟ್ಕೊಂಡಿದ್ದೇವೆ. ಮತ್ತು ಕೆಲವರು ಅವ್ರ ಮನೆ ಒಕ್ಕಲು ಮಾಡ್ತಾರೆ. ಮನೆ ಒಕ್ಕಲ ದಿವಸ ಆಟ ಬರಬೇಕು, ದೇವ್ರು ಬರಬೇಕು ಅಂತ ಇರ್ತದೆ. ಆವಾಗ ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಅಥವಾ ಕೆಲವರು ಮುದುಕರು ಇರ್ತಾರೆ, 70 ವರ್ಷ ಎಲ್ಲ ಆದವ್ರು ಇರ್ತಾರೆ. ನಾನು ಹೇಳಿದ ಆಟ ನನ್ನ ಕಾಲಕ್ಕೆ ಸಿಗದಿದ್ದರೆ ಹೇಗೆ ಅಂತಿದ್ರೆ ಅಂಥವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ನಾವು ಯಕ್ಷಗಾನ ಕೊಡ್ತೇವೆ. ಈಗ ಹಲವಾರು ವ್ಯವಸ್ಥೆಯಲ್ಲಿ ಒಂದು ಮೇಳದಲ್ಲಿ 40 ಆಟದಾಗ, ಈಗ 7 ಮೇಳ ಆಗಿದೆ, 7 4 28 280 ಆಟ ತತ್ಕಾಲ ಅಂತ ವ್ಯವಸ್ಥೆಯಲ್ಲಿ ನಾವು ರಿಸರ್ವ್ ಇಡ್ತೇವೆ. ತತ್ಕಾಲ ವ್ಯವಸ್ಥೆಯಿಂದ ರಿಸರ್ವ್ ಇಟ್ಟರೆ ಆ ವ್ಯವಸ್ಥೆಯೊಳಗೆ ಅವರು ಹೋಗಬೇಕಾದ್ರೆ ದೇವಸ್ಥಾನ, ನಿಮ್ಮ ರೈಲ್ವೆ ಟಿಕೆಟ್ ಇದ್ದಾಗೆ ಎಕ್ಸ್ಟ್ರಾ ಹಣ ಕೊಡಬೇಕು ದೇವಸ್ಥಾನಕ್ಕೆ, ಬೇರೆ ಯಾರಿಗಲ್ಲ. ದೇವಸ್ಥಾನಕ್ಕೆ ಎಕ್ಸ್ಟ್ರಾ ಕಾಣಿಕೆಯನ್ನು ಕೊಟ್ಟು ಆಮೇಲೆ ಆ ಸೇವೆ ಆಡಿಸಬೇಕು. ಹಾಗಾಗಿ 15,000 ಹೀಗೆಲ್ಲ ಇರ್ತದೆ. ಅದು ಪ್ರತ್ಯೇಕ ತತ್ಕಾಲ ಅಂತ ನಿಗದಿ ಮಾಡಿ ಕಟ್ತಾರೆ. ಜನರಿಗೆ ಕೆಲವರು ತಪ್ಪು ಭಾವನೆ ಉಂಟು, ಅದು ಸಂಚಾಲಕರಿಗೆ ಹೋಗ್ತಾರೆ, ಅವರು ಹೆಚ್ಚು ಹಣ ಮಾಡ್ತಾರೆ ಅಂತ. ಅಲ್ಲ, ಆ ತತ್ಕಾಲಿಗೆ ಬರತಕ್ಕಂಥ ಏನು ಹಣ ಉಂಟು ಅದು ಅಷ್ಟು ದೇವಸ್ಥಾನದ ಭಂಡಾರಕ್ಕೆ ಬರುವುದು, ಬೇರೆ ಎಲ್ಲಿಗೂ ಹೋಗುದಿಲ್ಲ. ಹೀಗೆ ಮಾಡಿ ಕೊಡುವಂಥ ಕ್ರಮ ಉಂಟು. ಅದರಲ್ಲಿ BJPಯವರು ಬರ್ತಾರೆ, ಕಾಂಗ್ರೆಸ್ನವರು ಬರ್ತಾರೆ, ಜನತಾದಳದವರು ಬರ್ತಾರೆ, ಯಾರು ಬರ್ಬೋದು. ದೇವಸ್ಥಾನಕ್ಕೆ ಸೇವೆ ಕೊಡುವವನ ಎನ್ನುವುದು ಮುಖ್ಯ ನಮಗೆ. ಅಥವಾ ದೇವಸ್ಥಾನಕ್ಕೆ ಕೊಡುವವನಿಗೆ ಸಂಬಂಧಿಕನ ಅಥವಾ ಅವನ ಕ್ಯಾರಫ ಅಂಥವ್ರನ್ನು ನಾವು ನೋಡ್ತೇವೆ. ಯಾಕಂದರೆ ದೇವಸ್ಥಾನಕ್ಕೆ ನಿರಂತರವಾಗಿ ತುಂಬ ಸೇವೆ ಕೊಡುವವರು ಬೇಕಾಗ್ತದಲ್ಲ. ಈಗ ಅನ್ನದಾನ ಕಾಣಿಕೆ ಅಂತ ಸೇವೆ ಬರದೇ ಇದ್ರೆ ಅವ್ರು ಹಣ ಕೊಟ್ಟವ್ರು ಕೊಡು. ನಮ್ಮಲ್ಲಿ 7 ಕೋಟಿ ರೂಪಾಯಿ ದೇವಸ್ಥಾನದ ಆದಾಯ ಕಡಿಮೆ ಆಗ್ತದೆ, ಅನ್ನ ಹಾಕುದು ಹೇಗೆ ಭಕ್ತರಿಗೆ? ಹಾಗಾಗಿ ಅಂಥವರಿಗೂ ನಾವು ವಿಶೇಷವಾದಂತಹ ಗೌರವ ಕೊಡಬೇಕು, ಕೊಟ್ಟಿದ್ದೇವೆ, ಆ ಪ್ರಕಾರ ಸಿಗ್ತದೆ ಅಷ್ಟೇ. ಕೆಲವು ಸಂದರ್ಭಗಳಲ್ಲಿ 1-2 ದಿನ ಇರುವಾಗ ಆಟ ಕ್ಯಾನ್ಸಲ್ ಆಗ್ತದೆ. ಯಾರೋ ಒಂದು ಕುಟುಂಬ ಹೇಳ್ತದೆ ನಮ್ಮಲ್ಲಿ ಆಟ ನಾಳೆ ಆಗುದಿಲ್ಲ ಅಂತದೆಲ್ಲ ಬಂದಾಗ ಆಗ ಅನಿವಾರ್ಯವಾಗಿ ಯಾರನ್ನಾದ್ರೂ ಮಾತಾಡಿ ಕೊಡ್ಲೇಬೇಕಾಗ್ತದೆ. ನಮ್ಮಲ್ಲಿ ಅದಕ್ಕೊಂದು ಲಿಸ್ಟ್ ಉಂಟು, ಅರ್ಜೆಂಟ್ ಆಟ ಬೇಕಾದವರು ಲಿಸ್ಟ್ ಉಂಟು. ಟಪ್ಪ ಖಾಲಿ ಆದ್ರೆ ಅಂತವ್ರಿಗೆ ಫೋನ್ ಮಾಡ್ತೀವಿ, ನಿಮ್ಗೆ ಆಟ ಬೇಕಾದ್ರೆ. ಇವತ್ತಿನ ನಮ್ಗೆ ಮುಡಿಪತ್ರವ ಕೊಣಜೆ ಸರಿ ನೆನಪಿಲ್ಲ, ಆಟದ ರಂಗಸ್ಥಳ ಹಾಕಿದ ಮೇಲೆ ಅಲ್ಲಿ ಮನೆಯವರು ತೀರಿ ಹೋದದ್ದು ಉಂಟು. ಅಲ್ಲೇ ಆಟ ಆಗಿದೆ ಇನ್ನೊಬ್ಬರಂತೂ. ಹಾಗೆ ಮಾಡುವವರು ಇದ್ದಾರೆ. ಮತ್ತೆ ಏಪ್ರಿಲ್ ಮೇಗೆ ನಾವು ಆಟ ಕೊಡುವಾಗ ಸ್ವಲ್ಪ ಧನಿಕರಿಗೆ ಆಟ ಕೊಡ್ತೇವೆ. ಕಾರಣ ಏನು ಹೇಳಿದ್ರೆ,
ಮಳೆ ಬಂದಾಗ ಆಟ ನಿಲ್ಬಾರ್ದು ಅಂತ. ಕರೆಕ್ಟ್. ಅವರಾದ್ರೆ ಏನು ಮಾಡ್ತಾರೆ, ಶೀಟ್ ಎಲ್ಲ ಹಾಕಿ ಮಳೆ ಬರುವಾಗ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತಾರೆ. ಮೊದಲೇ ಕೇಳ್ತೇವೆ ಬರ್ಸವತ್ತಿನಲ್ಲಿ ಆಟ ಗುಬ್ಬ ಬರುತ್ತಾ ಅಂತ, ಗುಬ್ಬ ಹೇಳಿದ್ರೆ ಅವರಿಗೆ ಆಟ ಕೊಡ್ತೇವೆ. ಓಕೆ. ಅದು ವ್ಯವಸ್ಥೆಯ ದೃಷ್ಟಿಯಿಂದ, ಪ್ರಾಯೋಗಿಕ ವ್ಯವಸ್ಥೆಯಿಂದ ಕೆಲವೆಲ್ಲ ನಾವು ಮಾಡತಕ್ಕಂಥದ್ದು ಮಾಡಲೇಬೇಕು, ಇಲ್ಲದ್ರೆ ಮೇಳ ನಡೆಯುವುದಿಲ್ಲ. ವಿನಃ ಅದು ಒಂದು ತಾರತಮ್ಯ ಅಂತ ಅದನ್ನು ಎಣಿಸ್ಕೊಳ್ಬಾರ್ದು. ಕರೆಕ್ಟ್ ಕರೆಕ್ಟ್ ಅಲ್ವಾ? ಓಕೆ ಓಕೆ. ಆ ರೀತಿ ಹಾಗಾದ್ರೆ ಆಪ್ಷನ್ಸ್ ಇದೆ ಅಲ್ವಾ, ಅಂದ್ರೆ ತತ್ಕಾಲಲ್ಲಿ ಕೊಡುವಂಥದ್ದು. ಯಾಕಂದ್ರೆ ನನಗೆ ಆ ಒಂದು ಪ್ರಶ್ನೆ ಬಂತು, ಯಾಕಂದ್ರೆ ಬೇರೆಯವರಿಗೆ ವರ್ಷಾನುಗಟ್ಲೆ ಅವರು ಕ್ಯೂ ಅಲ್ಲಿ ಲೈನಲ್ಲಿ ನಿಲ್ಬೇಕಾಗುತ್ತೆ, ಸಿಗಲ್ಲ. ಆದ್ರೆ ಕೆಲವರಿಗೆ ಹೇಗೆ ಸಿಗುತ್ತೆ, ಬೇಗ ಆಟ ಆಡಿಸಬೇಕು ಅಂತ ಬಂದಾಗ ಒಂದು ತಿಂಗಳೊಳಗೆ ಅಥವಾ ಒಂದು ವಾರದೊಳಗೆ 2 ವಾರದೊಳಗೆ ಹೇಗೆ ಸಿಗುತ್ತೆ ಅಂತ ಬಂದಾಗ ತತ್ಕಾಲ ಅನ್ನುವಂಥ ವ್ಯವಸ್ಥೆ ಇದೆ. ಸರ್ಕಾರದಲ್ಲಿ ಇದೆಯಲ್ಲ ಪ್ರೋಟೋಕಾಲ್ 100%. ತಿರುಪತಿಗೆ ಹೋದಾಗ ಅಲ್ಲೂ ಕೂಡ ಇದೆ, ಎಲ್ಲಾ ಕಡೆಗಳಲ್ಲಿ ಇದೆ VIP ಟ್ರೀಟ್ಮೆಂಟ್. ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಕೇಸು ಆಗಿತ್ತು, ಶಬರಿಮಲೆದ್ದು ಒಂದು ಇದರಲ್ಲಿ. ಹೌದು, ಅದು ಇಲ್ಲಿಗಲ್ ಅಲ್ಲ ಅಂತ ಜಡ್ಜ್ಮೆಂಟ್ ಆಗಿದೆ. ಅನಿವಾರ್ಯತೆ ಕೆಲವು ಕಡೆಗಳಲ್ಲಿ, ಕೆಲವು ಕಾರಣಗಳಲ್ಲಿ. ಆದ್ರೆ ಯಾಕೆ ಇಂಥ ವಿಚಾರಗಳು ದೊಡ್ಡ ಹೈಲೈಟ್ ಆಯಿತು ಕಟೀಲು ಕ್ಷೇತ್ರದಲ್ಲಿ, ಕಟೀಲು ಮೇಳದಲ್ಲಿ ಅಂತ ಗೊತ್ತಿಲ್ಲ. ನಿಜವೂ ಕೂಡ ಶಾಕ್ ಆಗುತ್ತೆ. ಬಹಳಷ್ಟು ಕಡೆಗಳಲ್ಲಿ ಇದೆ ನೋ ಡೌಟ್ ಈ ಒಂದು ವಿಚಾರ. ಯಾಕಂದ್ರೆ ಆಟ ಆಡಿಸುವಂತ ಆಸೆ ಇದ್ದವರು ಹಾಗೆ ಆಟ ಆಡಿಸುವಂಥದ್ದೇ ತಪ್ಪಾ? ಅವರುಗಳು ಅಪರಾಧಿಗಳಾಗ್ತಾರಾ? ಅವರುಗಳು ತಪ್ಪು ಮಾಡ್ತಾ ಇದ್ದಾರಾ? ಒಬ್ರಿಗೆ ಆಸೆ ಇರುತ್ತೆ, ಯಾರೋ ಇಳಿ ವಯಸ್ಸಲ್ಲಿ ಇರ್ತಾರೆ, ಅವರಿಗೊಂದು ಆಟ ನೋಡುವಂತ ಆಸೆ ಇರುತ್ತೆ, ಅಥವಾ ಅವರೊಂದು ಮನೆಯಲ್ಲಿ ಒಂದು ಆಟ ಆಡಿಸ್ಬೇಕು, ಬೇಗ ಆಟ ಆಡಿಸ್ಬೇಕು ಆಸೆ ಇರುತ್ತೆ. ಹಾಗಾದ್ರೆ ಯಾರನ್ನ ಕೇಳಬೇಕು? ಇವ್ರುಗಳ ಪರ್ಮಿಷನ್ ತೆಗೆದುಕೊಂಡು ಆಟ ಆಡಿಸ್ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ನಿಜವೂ ಕೂಡ ಯಾರನ್ನ ಕೇಳಿ ನಾವುಗಳು ಬದುಕಬೇಕು ಅನ್ನುವಂತಹ ಪರಿಸ್ಥಿತಿ ಬರುತ್ತಾ? ಅಂತಹ ಪ್ರಶ್ನೆಗಳನ್ನ ಎತ್ತಿದ್ದಾರೆ ನೀವು ನೋಡೋಟ ಒಂದು ವಿಚಾರದಲ್ಲಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಜಾಸ್ಲಿನ್ ಲೂಯಿಸ್ ಸರ್. ಜಾಸ್ಲಿನ್ ಲೂಯಿಸ್ ಅವರು ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಾವು ಕಟೀಲು ಮೇಳದ ಯಕ್ಷಗಾನವನ್ನ ಆಟ ಆಡಿಸುವಂತ ಸೇವಕತ್ರರು ಅಲ್ವಾ? ಹೌದು ಸರ್, ನಮಸ್ತೆ. ಏನ್ ಹೇಳ್ತೀರಾ ಸರ್ ತಾವು ಕಟೀಲು ಮೇಳದ ಬಗ್ಗೆ? ಕಟೀಲು ಮೇಳದ ಬಗ್ಗೆ ಹೇಳೋದಕ್ಕಿಂತ ಕಟೀಲು ಕ್ಷೇತ್ರದ ಬಗ್ಗೆನೇ ಹೇಳೋದಿದ್ರೆ, ಅಂತ ಒಂದು ಪವಿತ್ರ ಕ್ಷೇತ್ರ ಈ ಭಾರತ ದೇಶದಲ್ಲಿ ಎಲ್ಲಿಲ್ಲ. ಒಂದನೆಯಾಗಿ ಒಂದು ಕಷ್ಟದಲ್ಲಿ ಇದ್ದಾಗ, ಒಂದು ಹೋಗುವಾಗ ನಮ್ಗೆ ಒಂದು ಅವರದೊಂದು ಅನುಗ್ರಹ. ಎರಡನೇದಾಗಿ ಒಂದು 3 ಹೊತ್ತು ಊಟ. ಯಾರು ಅಲ್ಲಿ ಹೋದ್ರೇನು ನಿಮ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಊಟ, 11:30 3 ಗಂಟೆ ತನಕ, ಸಾಯಂಕಾಲ 7ರಿಂದ 9:30. ಅದು ಅಲ್ಲದೆ ಸೇವೆ ಕೊಡೋದಿದ್ರೆ, ನಾನೊಂದು 2 ವರ್ಷ ಆಯ್ತು, ಇನ್ನು ಬರುವ ವರ್ಷ 3ನೇ ವರ್ಷ, ನನ್ಗೆ ಒಂದು ಭಯಾನಕ ಒಂದು ಕ್ಯಾನ್ಸರ್ ಕಾಯಿಲೆ ಬಂತು. ಅದರಲ್ಲಿ ನಾನು ಬದುಕಿದ್ದೆ ರೋಚಕ. ನಾನು ಅದು ಕ್ಷೇತ್ರ ಇಲ್ಲ ಅಂದ್ರೆ ನಾನ್ ನಿಮ್ಮ ಹತ್ರ ಇವತ್ತು ಮಾತಾಡುದಿಲ್ಲ ಅಲ್ವಾ? ಅದು ಬಿಟ್ಟು ಈಗ ಏನೋ ಒಂದು ಮೀಡಿಯಾದಲ್ಲಿ ಎಲ್ಲ ಅದು ಕಟೀಲ್ ದೇವಸ್ಥಾನದಲ್ಲಿ ಹೋಮದ ವಿಚಾರದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಉಂಟು ರಾಜಕೀಯ. ಆದ್ರೆ ಕಟೀಲು ಕ್ಷೇತ್ರ ಅದು ದೇವಿ ಇರುವುದೇ ಒಂದು ನದಿಯ ದಡದಲ್ಲಿ. ಅದರಲ್ಲಿ ಒಂದು ರಾಜಕೀಯ ಮಾಡ್ತಾರಂದ್ರೆ ಅದಕ್ಕೆ ಅವರೇ ದೇವರೇ ಶಿಕ್ಷೆ ಕೊಡ್ಬೇಕೋ ಇನ್ನ ನನ್ನಿಂದ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನು ಇವತ್ತು ನನ್ನ ಕೆಲಸದಲ್ಲಿ ಧಾರವಾಡ ಹೋಗುವವನಿದ್ದೆ. ಯಾಕಂದ್ರೆ ನಾಳೆ ಶುಕ್ರವಾರ, ಯಾಕಂದ್ರೆ ನಾನು ಮಂಗಳವಾರ ಶುಕ್ರವಾರ ಅಲ್ಲಿ ಕೂತ್ಕೊಂಡು ಹಸರನ್ನದ ಹತ್ರ ಕೇಳಿ ಅವ್ರಿಗೆ ಯಾವಾಗ ಸಿಗ್ತೇನೆ ನಾನು. ನಾನು ಕ್ಯಾನ್ಸಲ್ ಮಾಡಿ ನಿಂತಿದ್ದೇನೆ. ಯಾಕಂದ್ರೆ ನನಗೆ ನಾಳೆ ಅಲ್ಲಿ ಕ್ಷೇತ್ರಕ್ಕೆ ಬರ್ಬೇಕು. ಕೆಲಸ ಮಾಡ್ಲಿಕ್ಕೆ ತುಂಬಾ ದಿವಸ ಉಂಟು. ಆದ್ರೆ ಅಂತ ಒಂದು ಪವಿತ್ರ ಕ್ಷೇತ್ರ ಎಲ್ಲಿ ಕೂಡ ಯಾರಿಗೂ ಕೂಡ ಸಿಗ್ಲಿಕ್ಕಿಲ್ಲ. ಮಾತಾಡಿ. ಎಸ್ ಸರ್, ಎಸ್ ಸರ್. ತಾವು ಹಾಗಾದ್ರೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತೀರಾ, ಕಟೀಲಿಗೆ ಬಿಡ್ತೀರಾ? ಮಂಗಳವಾರ ಮತ್ತು ಶುಕ್ರವಾರ ನಾನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ, ಮತ್ತೆ ನನ್ಗೆ ಟೈಮ್ ಇದ್ರೆ ನಾನು ಬೇರೆ ದಿವಸ ಹೋಗ್ತೇನೆ. ನನ್ಗೆ ವಾರ ಅಂತ ಹೇಳಿ ಇಲ್ಲ. ನನ್ಗೆ 365 ದಿವಸ ಕೂಡ ಅವರು ಮಾಡಿದ್ದು ಒಳ್ಳೆ ದಿನನೇ. ಓಕೆ. ಅಲ್ಲ, ವಾರದಲ್ಲಿ 2 ದಿನ ಕಟೀಲಿಗೆ ಹೋಗ್ತೀರಿ, ಶುಕ್ರವಾರ ಮತ್ತು ಮಂಗಳವಾರ? ನಾನು ಅಲ್ಲಿ ಅವರ ಹತ್ರ ಕೇಳಿ, ಅಲ್ಲಿದ್ದವರ ಹತ್ರ ನಾನು ಹೋದ್ರೆ ಅವರಿಗೆ ಸಿಗ್ತಾನೆ. ಅಂತೂ ನಾನು ನಾಳೆ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿದ್ದೇನೆ. ಅದು ನಾನು ಮುಂಚಿನ ದಿವಸ ನಾನು ನಾನ್ ವೆಜ್ ತಿನ್ನೋದಿಲ್ಲ. ನನ್ನ ಯಕ್ಷಗಾನ ಹೋಗುವಾಗ ನಾನು 1 ವಾರ ತಿನ್ನೋದಿಲ್ಲ. ನಾನು ಬರುವಾರ ಮಂಗಳವಾರ ದಿವಸ ಶಬರಿಮಲೆಗೆ ಹೋಗುವನಿದ್ದೇನೆ. ನಾನು ಮೊನ್ನೆಯಿಂದಲೇ ವೆಜ್ ಅಲ್ವಾ? ಯಾಕಂದ್ರೆ ನಾನು ನಾನ್ ವೆಜ್ ತಿಂದ್ರೆ ಅಲ್ಲ ಇಲ್ಲಿ ನೋಡೋರಿಲ್ಲ ನನ್ನ ಹೊಟ್ಟೆಗೆ ಕೈ ಹಾಕಿ. ಕರೆಕ್ಟ್ ಕರೆಕ್ಟ್. ನಿಜ 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 ನಿಜ. ಗೊತ್ತಾಯ್ತಲ್ಲ? ನಮ್ಮ ನಂಬಿಕೆ ಅಂತಂದ್ರೆ ನಮ್ಗೆ ದೇವರ ಅನುಗ್ರಹ ಸಿಗ್ಬೇಕಾದ್ರೆ ಆ ದೇವರ ಜಾಗದಲ್ಲಿ ಎಂತ ನಾವು ಹೇಗೆ ನಡಿಬೇಕು ಅದನ್ನು ನಾವು ಆ ರೀತಿ ಇರ್ಬೇಕು. ಕರೆಕ್ಟ್
ನಿಜ ನಿಜ. ಅದು ಬಿಟ್ಟು ನಾನು ಮಾಂಸದಿಂದ ಹೋಗ್ತೇನೆ, ನಾಳೆ ನನ್ನ ಒಡ್ಡೂರಲ್ಲಿ ಮನೆ ಉಂಟು, ಓಕೆ, ಅಲ್ಲಿ ಹೋಗಿ ದೇವರಿಗೆ ಇಡ್ಬೇಕಂದ್ರೆ ಅಲ್ಲಿ ನಾನ್ ವೆಜ್ ಹೇಗೆ ಸಾಧ್ಯ ಅದು ಅಲ್ವಾ? ಅದು ಒಂದು ದೇವಿಗೆ ಒಂದು ಕಾರ್ಣಿಕ ಉಂಟಲ್ಲ. ಹೌದಪ್ಪ. ಎಲ್ಲಿ ಸಹ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ದೇವರಿಗೆ ಇಡ್ಲಿಕ್ಕೆ ಆಗುದಿಲ್ಲಲ್ಲ. ನಿಜ. ಅದು ಎಂತ ಒಂದು ವಿಧಿವಿಧಾನ ಉಂಟು, ಆ ರೀತಿಯ ಮಾಡ್ಬೇಕು. ಬಿಟ್ಟು ಇದು ಶೂದ್ರನ ಮನೆಗೆ ಹೋಗುದಿಲ್ಲ, ಕ್ರಿಶ್ಚಿಯನ್ರ ಮನೆಗೆ ಹೋಗುದಿಲ್ಲ, ಮುಸ್ಲಿಮರ ಮನೆಗೆ ಹೋಗುದಿಲ್ಲ ಅಂದ್ರೆ ಕರೆಕ್ಟ್ ಕರೆಕ್ಟ್ ಅದು ಆಗುದಿಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಶಕ್ತಿ ಅಲ್ಲ ಸರ್, ಯಾರೋ ಒಬ್ಬನನ್ನು ಹೇಳ್ತಾರೆ ಅಂತ ಹೇಳಿ ಎಲ್ಲರ ಮನೆಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಕರೆಕ್ಟ್ ಕರೆಕ್ಟ್. ಅದರದ್ದು ಫಲಿತಾಂಶ ಸಿಗ್ಬೇಕಲ್ಲ. ಹೌದು ಹೌದು ಹೌದು. ಜೊತೆಗೆ ಈಗ ನಾನು ನಂದು ಆಟ 2ನೇ ವರ್ಷದ್ದಾಯ್ತು. ನಾನು ಮೊನ್ನೆ 2 ವರ್ಷ ಆದಾಗ ನನ್ಗೆ ಫಸ್ಟಿಗೆ 3 ತಿಂಗಳಿಗೊಮ್ಮೆ ಟೆಸ್ಟ್ ಇತ್ತು. ನಾನು ಒಂದು ಕಿಡ್ನಿಯಲ್ಲಿ ಇರುದು. ಮೊನ್ನೆ 2ನೇ ವರ್ಷ ಆದ ನಂತರ, ಮೊನ್ನೆದು ಆಟ ಆದ ನಂತರ 2 ದಿವಸ ಬಿಟ್ಟು ಡಾಕ್ಟರ್ ಹತ್ರ ಹೋದೆ. ಟೆಸ್ಟ್ ಎಲ್ಲ ಆಯ್ತು. ಡಾಕ್ಟರ್ ಹೇಳ್ತಾರೆ ನೀನ್ ಇನ್ನು ಬರ್ಬೇಡ ಅಂತೇಳಿ. ಯಾರ್ದು ಕಾರ್ಣಿಕ? ಓಕೆ, ಹೌದಾ? ಯಾರ್ದು ಕಾರ್ಣಿಕ? ಓಕೆ ಓಕೆ. ಅಲ್ಲ ಸರ್, ಅಂದ್ರೆ ತಮ್ಮ ಏನು ಈ ಆರೋಗ್ಯ ಸಮಸ್ಯೆ ಇತ್ತು, ಪಕ್ಕ ಕಟೀಲು ಕ್ಷೇತ್ರದ ಯಕ್ಷಗಾನದಿಂದ, ಕಟೀಲು ದೇವಿಯಿಂದ ಗುಣಮುಖ ಆಗಿದೆ ಅಂತ ಹೇಳ್ತೀರಿ ತಾವಾಗದ್ರೆ? ಅದೇ ಇಲ್ಲದ್ರೆ ನನ್ಗೆ ವರ್ಷಕ್ಕೊಮ್ಮೆ ಫಾರಿನ್ ಟೂರ್ ಮಾಡ್ಬೋದಲ್ಲ 2 ಲಕ್ಷ ತಕೊಂಡು. ಓಕೆ ಓಕೆ. ಅಲ್ವಾ? ಓಕೆ. ಯಾಕೆ ಇಲ್ಲ ಒಂದು ವಿಚಾರ ಸರ್. ಈಗ ಜೋಸ್ಲಿನ್ ಸರ್, ತಮ್ಗೆ ಏನು ಕಾಯಿಲೆ ಅಂತ ಹೇಳಿ? ಕ್ಯಾನ್ಸರ್. ಓಕೆ. ಅದು ಆಟ ಆಡಿಸ್ತೇನೆ ಅಂತ ಹೇಳಿದಾಗ ಗುಣ ಆಯ್ತು ಅಂತ ಹೇಳ್ತೀರಿ ತಾವು? ಅಲ್ಲ, ನನ್ಗೆ ತುಂಬಾ 2-3 ವರ್ಷದಿಂದ ಹೊಟ್ಟೆ ನೋವಿತ್ತು. ಆದ್ರೆ ನಾನು ನನ್ನ ರೆಗ್ಯುಲರ್ ಡಾಕ್ಟರ್ ಹತ್ರ ಹೋಗುದು, ಇಂಜೆಕ್ಷನ್ ತಕೊಂಡು ಬರುದು. ಆದ್ರೆ ಅದು ದಿನ ಬರ್ತಾ ಜಾಸ್ತಿ ಆಯ್ತು. ಅದರ ಲಾಸ್ಟಿಗೆ ನನ್ಗೆ ಎಷ್ಟು ನೋವಾಯ್ತಂದ್ರೆ ಸಾಯೋ ತನಕ ಹೊಟ್ಟೆ ನೋವು. ಆ ದಿವಸ ನಮ್ಮ ಈಸ್ಟರ್ 2023 ಏಪ್ರಿಲ್, ಅವತ್ತೇ ನಾನು ನನ್ನ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ತಕೊಂಡು ಮನೆಗೆ ಬಂದೆ. ಆದ್ರೆ ನಾನು 2-3 ಗಂಟೆ ಮಲಗಿದೆ. ಸಾಯಂಕಾಲ 3:30 ಗಂಟೆಗೆ ಎದ್ದು ನನ್ಗೆ ಗೊತ್ತಾಯ್ತು ಏನೋ ಮೇಜರ್ ಉಂಟಂತೇಳಿ. ನಾನು ಮತ್ತೆ ಪುನಃ ಹೊರಡಿ ಕಟೀಲ್ ಕ್ಷೇತ್ರಕ್ಕೆ ಹೋದೆ. ಸಾಯಂಕಾಲ, ಯಾವಾಗ್ಲೂ ನಾನು ಸಾಯಂಕಾಲ ಹೋಗುದಿಲ್ಲ, ಅದೇ ಫಸ್ಟ್ ಅದೇ ಲಾಸ್ಟ್ ಡೇ. ನಾನು ಇಲ್ಲದ್ರೆ ನಾನು ಬೆಳಿಗ್ಗೆ ಹೋಗುದು. ಮಾರನೇ ದಿವಸ ನನ್ಗೆ ಗೊತ್ತಾಯ್ತು ಏನೋ ಆಗಿದೆ ಅಂತೇಳಿ ನನ್ನ ಹೊಟ್ಟೆ ಒಳಗೆ. ನಾನು ಮತ್ತೆ ಸೀದಾ ಸ್ಕ್ಯಾನಿಂಗ್ ಮಾಡಿಸಿದೆ. ಸ್ಕ್ಯಾನಿಂಗ್ ಮಾಡುವಾಗ ರಿಪೋರ್ಟ್ ಕ್ಯಾನ್ಸರ್, ಲೆಫ್ಟ್ ಕಿಡ್ನಿ ಇದು ಫುಲ್ಲು ಇದಾಗಿ ಬಾಟ್ರಿಗೆ ಬಂದಿದೆ. 15 ದಿವಸದೊಳಗೆ ಆಪರೇಷನ್ ಆಯ್ತು. ಅದರ ನಂತರ ಪುನಃ ಒಂದು ಎಡವಟ್ ಆಗಿ ಪುನಃ 2ನೇ ಆಪರೇಷನ್ ಆಯ್ತು. ಬದುಕಿದ್ದೆ ಪವಾಡ ಅಲ್ವಾ ಅವರಿಂದ. ನನ್ಗೆ ಆಟ ಮಾಡ್ಲಿಕ್ಕೆ ಅವ್ರೇನ್ ಲೆಟರ್ ಹಾಕ್ಲಿಲ್ಲ ದೇವಿ. ಗೊತ್ತಾಯ್ತಲ್ಲ, ನಿನ್ಗೆ ಕ್ಯಾನ್ಸರ್ ಬಂದಿದೆ, ನಾನ್ ಗುಣಪಡಿಸಿದ್ದೆ, ನೀನು ಬಾ ಅಂತೇಳಿ. ಅಲ್ಲ, ಮತ್ತೆ ಹೇಗ್ ಸಂಕಲ್ಪ ಮಾಡಿದ್ರಿ ಅಂತ ಒಂದು ಹೇಳ್ತೀರಿ? ಯಾಕೆ ನಂಗೆ ಪ್ರಶ್ನೆ ಇದೆ, ಅದಕ್ಕೆ ಕೇಳಿದ್ ನಾನು. ಯಾವ್ದು ಸಂಕಲ್ಪ? ಅದೇ ನಾನು ಆಟ ಆಡಿಸುವಂತ ಸಂಕಲ್ಪ ಹೇಗ್ ಮಾಡಿದ್ರಿ ಅಂದ್ರೆ ತಮ್ಮ? ಅಯ್ಯೋ, ನಾನು ಕ್ಯಾನ್ಸರ್ ಇಂದ ಬದುಕಿದ್ದೆ ರೋಚಕ ಅವರಿಂದ ಅಂತೇಳಿ ನನ್ಗೆ ಮುಂಚೆ ಗೊತ್ತುಂಟಲ್ಲ ಅಲ್ವಾ? ಇಲ್ಲದ್ರೆ ಕ್ಯಾನ್ಸರ್ ಅಲ್ಲಿ ಎಲ್ಲರೂ ಸಾಯುದಲ್ಲ. ಹೌದಪ್ಪ. ಈಗ ನಾನು ಒಂದು ಕಿಡ್ನಿಯಲ್ಲಿ ಈಗ 3 ವರ್ಷ ಆಯ್ತು. ಮುಂಚಿನಕ್ಕಿಂತ ಒಳ್ಳೆ ಆರೋಗ್ಯದಲ್ಲಿದ್ದೇನೆ ಅಲ್ವಾ? ಯಾರು ನಿಮ್ಗೆ ಯಾರು ನಿಮ್ಗೆ ಕಟೀಲು ಕ್ಷೇತ್ರದಿಂದ ಯಾರು ನಿಮ್ಗೆ ಆಟ ಆಡಿಸಿ ಅಂತ ಹೇಳಿಲ್ಲ ಹಾಗಾದ್ರೆ? ತಾವೇ ಸ್ವ ಇಚ್ಛೆಯಿಂದ? ನನ್ನದು ಎಂತಂದ್ರೆ, ನಾನು ಮುಂಚೆ ತಿಳ್ಕೊಂಡಿದ್ದೇನೆ ಅವರದು ಯಾವ್ದು ಒಳ್ಳೇದು ಸೇವೆ ಅಂತೇಳಿ. ಅವರಿಗೆ ಇಷ್ಟಾರ್ಥ ಸೇವೆ ಅಂದ್ರೆ ಯಕ್ಷಗಾನ. ಅವರು 12 ಗಂಟೆ ನಂತರ ಅವರು ಆ ಜಾಗಕ್ಕೆ ಬಂದು ಯಕ್ಷಗಾನವನ್ನು ನೋಡ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಮೊನ್ನೆ ಈ ಅರಣ್ಯನ ಹಸ್ರಣ್ಣರು ನನ್ನ ಆಟ ದಿವಸ ಇರ್ಲಿಲ್ಲ, ಅವ್ರ ಹತ್ರ ಕೇಳಿ, ಅವರು ಅಯೋಧ್ಯೆಗೆ ಹೋಗಿದ್ರು. ಎಲ್ಲ ಹಸ್ರಣ್ಣರಲ್ಲಿದ್ದು ಬಂದಿದ್ರು. 7 ಮೇಳ ನನ್ನದು, ಅದರಲ್ಲಿ ಮಹಾಲಕ್ಷ್ಮಿ ಸದನದಲ್ಲಿ ಆಟ.
ಹಾ ಎಲ್ಲ 6 ಮೇಳದ್ದು ಮಳೆ ಬಂದು ಮಳೆ ಇದು ಆಟ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಹಾ ನಂದು ಮಾತ್ರ ಅಲ್ಲಿ ಒಂದು ಹೌದಾ ಕುತ್ಕೊಂಡವರು ಆಟ ಲಾಸ್ಟ್ ಆದ ನಂತರ ಎತ್ಕೊಂಡು ಹೋದದ್ದು. ಹೌದಾ ಹಾ ಹಾ ಅದಕ್ಕೆ ಹೇಳುದು ನನ್ನ ಹತ್ರ ಅವರು ಇದ್ದಾರೆ ಅಂತೇಳಿ. ಅದಕ್ಕೆ ನಾನು ಅಲ್ಲಿ ಬಂದು ಅಡ್ಡ ಬೀಳುದು ಅಲ್ವಾ, ಅದ್ಭುತ. ನನ್ಗೆ ಯಾರು ಹಾ ಅಲ್ಲಿ ಅಡ್ರೆಸ್ ಕೊಟ್ಟು ಕಳಿಸ್ಲಿಲ್ಲ, ನೀನು ಅಲ್ಲಿ ಹೋಗ ಅಂತೇಳಿ ಅಲ್ವಾ. ಯಾವ ಹಿಂದೂ ಕೂಡ ನನ್ಗೆ ಕೊಂಡೋಗ್ಲಿಲ್ಲ, ಅಲ್ಲ ಹಸರಣ್ಣವರು ಕೂಡ ನನ್ಗೆ ಕರೆಯಲಿಲ್ಲ. ಕರೆಕ್ಟ್. ನನ್ನ ಸ್ವೇಚ್ಛೆಯಿಂದ ಬರ್ತೇನೆ, ಇನ್ನು ಕೂಡ ಬರ್ತೇನೆ, ಸಾಯುವ ತನಕ ಬರ್ತೇನೆ ಅಲ್ವಾ. ನಂದು ಯಕ್ಷಗಾನ ನಿರಂತರ, ನಾನು ಸಾಯುವ ತನಕ. ಓಕೆ ಓಕೆ ಅದರಲ್ಲಿ ಏನು ಮಾತೇ ಇಲ್ಲ ಬೇರೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಜೋಸ್ಲಿನ್ ಅವರೇ, ಮಾತಾಡಿದ್ದಕ್ಕೆ ಧನ್ಯವಾದಗಳು. ಯಾಕಂದ್ರೆ ತಮ್ಮ ಮಾತು ಈ ಪ್ರಸಕ್ತ ಕಾಲಘಟ್ಟದ ಅತಿ ಅವಶ್ಯಕ. ಯಾಕಂದ್ರೆ ಈ ಯಕ್ಷಗಾನ ಎಲ್ಲಿ ಮತ್ತೊಂದು ಆರೋಪ ಎಲ್ಲಿ ಬಂತಂತ ಬಂದಾಗ ಕಮರ್ಷಿಯಲ್ ಲೆವೆಲ್ ಅಲ್ಲಿ ಯಕ್ಷಗಾನ ಶುರುವಾಯಿತು, ಈ ಆಟ ಶುರುವಾಯಿತು ಅನ್ನೋದು. ಕಮರ್ಷಿಯಲ್ ಅಲ್ಲಿ ತಾವೇ ಜೀವಂತ ಸಾಕ್ಷಿ ಅಂದ್ರೆ ಮಾರಕವಾಗಿರುವಂತ ಕಾಯಿಲೆಯನ್ನ ಗೆದ್ದು ಬಂದಿದ್ದೀರಿ. ಎಂತ ಒಂದು ತುಳುವಿನಲ್ಲಿ ಗಾದೆ ಉಂಟು, ನಲ್ಪರೆಗೊದ್ದಿದ್ದ ಜಾಲ್ವರ್ದ ಅಂತೇಳಿ. ಆಟ ಆಡ್ಲಿಕ್ಕೆ ಮನಸ್ಸಿಲ್ಲದಿದ್ರೆ ಇಂಥದೆಲ್ಲ ವಿಷಯ ಬರ್ತದೆ. ದೇವಿ ಅವರ ಮನೆಗೆ ಹೋಗ್ತದೆ, ಇವರ ಮನೆಗೆ ಹೋಗ್ತದೆ ಅಂತೇಳಿ. ಇವರಿಗೆ ಯೋಗ್ಯತೆ ಇಲ್ಲ ಅಲ್ವಾ. ಅದರ ಮೇಲೆ ನಾನು ಏನು ಹೇಳ್ಬೋದು ನಿಮ್ಗೆ? ಕರೆಕ್ಟ್. ಓಕೆ. ಎಸ್ ಸರ್. ಇಲ್ಲ, ನನ್ಗೆ ಅದು ಕಮರ್ಷಿಯಲ್ ಆ ರೀತಿ ಅಂತ ಬಂದಾಗ ತಮ್ಮ ಒಂದು ಮಾರಕ ಕಾಯಿಲೆಯೇ ಗುಣ ಆಗಿದೆ ಅನ್ನುವಂತ ನಂಬಿಕೆ ಮೇಲೆ ನಾವುಗಳಿದೀವಿ ಅಂತ ಬಂದಾಗ ನಿಜವಾಗ್ಲೂ ಇವರು ರೈಟ್ ಪರ್ಸನ್ ಆನ್ಸರ್ ಮಾಡ್ಲಿಕ್ಕೆ. ಸೊ ನೋಡೋಣ ಒಂದು ವಿಚಾರದಲ್ಲಿ. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ಜೋಸ್ಲಿನ್ ಲೂಯಿಸ್ ಅವರು ನೇರವಾಗಿ ಅವರು ವಿಚಾರವನ್ನ ಹೇಳಿದ್ರು. ಅವರಿಗೆ ಒಂದು ಮಾರಕವಾಗಿರುವಂತಹ ಕಾಯಿಲೆ ಕ್ಯಾನ್ಸರ್ ಇತ್ತು. ಸೊ ಅದು ಗುಣಮುಖ ಆಯಿತು ಹೇಗಂತ ಬಂದಾಗ ಕಟೀಲು ದೇವರ ಆಶೀರ್ವಾದದಿಂದ ಅನ್ನುವಂಥದ್ದು. ಅದರಲ್ಲಿ ಬಂದಿರುವಂತಹ ಆರೋಪ ಕಮರ್ಷಿಯಲ್ ಆಗ್ತಾ ಇದೆ, ಇದನ್ನ ನಾವುಗಳು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲೇ ಹೇಳಿರುವಂಥದ್ದು. ಅಂದರೆ ಇವರುಗಳು ಒಳಿತನ್ನ ಕಂಡಿದ್ದಾರೆ. ಅವರುಗಳ ಮಾತಿಗೆ ಏನು ಹೇಳ್ತೀರಿ, ಸ್ವತಃ ಅನುಭವವನ್ನು ಕಂಡಿದ್ದಾರೆ ಅವರುಗಳು, ಸ್ವತಃ ಅದರಿಂದ ಅವರು ಮತ್ತೆ ಬದುಕನ್ನು ಪಡೆದುಕೊಂಡಿದ್ದಾರೆ. ಯಾರು? ಕೋಮುವಾದಿಗಳಲ್ಲ, ಜೋಸ್ಲಿನ್ ಲೂಯಿಸ್ ಅವರು. ಸೊ ಹಾಗಿದ್ದಾಗ ಅವರನ್ನೇ ಪ್ರಶ್ನೆ ಮಾಡಬೇಕಾಗುತ್ತೆ ಈ ರೀತಿಯ ಚಮತ್ಕಾರಗಳಿಗೆ, ಈ ರೀತಿಯ ಅನುಭವಗಳಿಗೆ. ಗೊತ್ತಿಲ್ಲ ಎಲ್ಲಿಯ ಆರೋಪಗಳು, ಎಲ್ಲಿಯ ವಿವಾದಗಳು ನಿಜವಾಗ್ಲೂ ಅರ್ಥನೇ ಆಗಲ್ಲ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ನಾನು ಬಹುಶಃ ಒಂದು ಕೋಮುವಾದ ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಬಹುಶಃ ಜೋಸ್ಲಿನ್ ಅವರು ಮಾತಾಡಿದ್ದಾರೆ. ಜೊತೆಗೆ ಜಪ್ಪು ಮಜ್ರಾದಲ್ಲಿ ಆಟ ಆಗುತ್ತೆ, ಅದು ಕೂಡ ಎಸ್ ಕ್ರೈಸ್ತ ಸಮುದಾಯದವರು, ಮುಸಲ್ಮಾನ ಸಮುದಾಯದವರು ಕೂಡ ಆಟ ಆಡಿಸ್ತಾರೆ. ಇಲ್ಲಿಯ ಕೋಮುವಾದ ಶುಕ್ರವಾರ ಮಂಗಳವಾರ ಹೋಗುವಂತಹ ಜೋಸ್ಲಿನ್ ಲೂಯಿಸ್ ಅವರ ನಡುವೆ ನಾವುಗಳು ಏನಿದೆ ಅನ್ನುವಂಥ ಪ್ರಶ್ನೆ, ಎಲ್ಲಿಯ ಕೋಮುವಾದ ನಿಜವಾಗ ಕೂಡ ಗೊತ್ತಿಲ್ಲ. ಕಟೀಲು ತಾಯಿಯ ಮಹಾತ್ಮೆ ಅಂತದ್ದು, ಕಾರಣಿಕ ಅಂತದ್ದು. ಸೊ ಹಾಗಿದ್ದಾಗ ನಿಜವಾಗ್ಲೂ ಕೂಡ ನಂಗೆ ಅರ್ಥ ಆಗಲ್ಲ ಎಲ್ಲಿಯ ಕೋಮುವಾದ, ಎಲ್ಲಿಯ ಬ್ರಾಹ್ಮಣರ ಮನೆಗೆ ಹೋಗುವಂತಹ ದೇವರ ಭಂಡಾರ, ಜೊತೆಗೆ ಶೂದ್ರರ ಮನೆಗೆ ಹೋಗಲ್ವಾ ಅಂತ ಬಂದಾಗ ಶೂದ್ರರು ಕೂಡ ಇದ್ದಾರೆ, ಹೇಳ್ತಾರೆ ಏನ್ ಕತೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಬಹಳಷ್ಟು ಶಾಕ್ ಆಗುತ್ತೆ. ಮತ್ತೊಂದ್ ಕಡೆ ಯಾಕೆ ಈ ವಿಚಾರ ಬಂತು ಅನ್ನುವಂಥ ಸ್ಪಷ್ಟೀಕರಣ ಕೊಡಬೇಕು ಅಂತಿದ್ದೇನೆ. ಮಾಂಸಾಹಾರ ಸಸ್ಯಾಹಾರದ ವಿಚಾರದಲ್ಲಿ ಅವರು ಮಾತಾಡಿದ್ದಾರೆ. ಅದು ಅಪ್ಪನ ಜೋಕುಲಿ ಮುಕುಲ ಅಪ್ಪನ ಜೋಕುಲಿ ಇಬ್ಬರು ಹಾಗಿರುವಾಗ ಮಾಂಸಾಹಾರ ಸಸ್ಯಾಹಾರ ತಾಯಿಗೆ ಏನು ಭೇದ ಅಂತ. ಹೌದು, ಭಾರತೀಯ ಸಂಸ್ಕೃತಿಯಲ್ಲಿ ಹಾಗಿಲ್ಲ. ನಾವೇ ಮಾಂಸಾಹಾರ ಎಲ್ಲ ತಗೊಳಿದ್ರೆ ದನದ ಮಾಂಸ ತಿಂತೇವಾ? ಇಲ್ಲ. ಅದನ್ನು ಮಾಂಸಾಹಾರದಲ್ಲಿ ಅದು ತಾಮಸ, ಅದನ್ನು ನಾವೇ ಬದುಕಿಡ್ತೇವೆ, ಹಿಂದೂಗಳೇ ಬದುಕಿಡ್ತಾರೆ. ಹಾಗಾಗಿ ಇಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಕ್ರಮದಲ್ಲಿ ಹೇಗಿರಬೇಕು ಎನ್ನುವಂಥದ್ದು ಅದು ಭಾರತೀಯ ಸಂಸ್ಕೃತಿಯಲ್ಲಿ ಬೇರೂರಿದ್ದು. ಹಾಗಾಗಿ ತಾಯಿಗೆ ಎಲ್ಲ ಮಕ್ಕಳಲ್ಲೂ ಪ್ರೀತಿ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ನಾವು ತಾಯಿ ಹತ್ರ ಹೋಗಿರುವಾಗ ಹೇಗಿರಬೇಕು ಅನ್ನೋದು, ನಾವು ಅಮ್ಮನ ಹತ್ರ ಹೋಗುವಾಗ ನಮಸ್ಕಾರ ಮಾಡಲೇಬೇಕು. ನಾವು ಅಮ್ಮನಿಗೆ നല്ല ಪ್ರೀತಿ ನಮಸ್ಕಾರ ಮಾಡದೇ ಇದ್ರೆ ಹೇಗೆ? ಯೋಚನೆ ಮಾಡಲಿಕ್ಕಿಲ್ಲ, ನಮಸ್ಕಾರ ಮಾಡಬೇಕು. ಹಾಗೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವರನ್ನು ಕಾಣಲಿಕ್ಕೆ ಈ ವಿಧಾನ ಅಂತ ನಿರ್ಣಯ ಆಗಿದೆ. ಋಷಿ ಮುನಿಗಳೆಲ್ಲ ಮಾಡಿಟ್ಟಿದ್ದಾರೆ. ಯಾಕಂದರೆ ಆಹಾರ ತಗೊಳ್ಳದೇ ಮಾಡುವುದು ದೊಡ್ಡ ಪವಿತ್ರ ಅಂತೆ. ಅದು ಋಷಿಗಳಿಗೆ ಮಾತ್ರ ಸಾಧ್ಯ. ಬರೀ ಗಾಳಿಯನ್ನು ತಗೊಂಡು ಬದುಕುದು, ಗಾಳಿ ಸೇವಿಸ್ತಾರೆ, ಗಾಳಿ ಬಿಡ್ತಾರೆ, ಆಗೋದಿಲ್ಲ. ಮನುಷ್ಯನಿಗೆ ತಿನ್ನಲೇಬೇಕು. ಆಗಿರುವ ಸಸ್ಯಾಹಾರ, ಅದು ಬಿಟ್ಟರೆ ಮಾಂಸಾಹಾರ. ಮಾಂಸಾಹಾರದಲ್ಲಿ ಎಲ್ಲ ಆಹಾರ ಇಲ್ಲ. ನಮ್ಮ ಸಸ್ಯಾಹಾರದಲ್ಲಿ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ನಿಷೇಧ ಉಂಟು, ಸಸ್ಯಾಹಾರ ಆದರೂ ನಿಷೇಧ ಉಂಟು. ನಮಗೆ ಮತ್ತು ಕೆಲವುಂಟು, ಇವುಗಳು ನಿಷೇಧ ಉಂಟು. ಮಾಂಸಾಹಾರದಲ್ಲಿಯೂ
ದನದ ಮಾಂಸ ತಿನ್ನೋದಿಲ್ಲ, ಹೌದಪ್ಪ. ಇಂತಹ ನಾಯಿ ಮಾಂಸ ನಾವು ತಿನ್ನೋದಿಲ್ಲ, ಹಂದಿಯ ಮಾಂಸ ತಿನ್ನೋದಿಲ್ಲ. ಈ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಉಂಟು. ಹಾಗಾಗಿ ಆಗ ಹೇಳಿಕ್ಕೆ ಬರೋ ತುಳಸಿ ಕಟ್ಟೆಯಲ್ಲಿ ನಾವು ದೇವರು ಇಡ್ತೇವೆ. ನಮ್ಮಲ್ಲಿ ಚಂದ್ರಶೇಖರ ಕಟ್ಟೆ ಇರ್ತಾರೆ, ಪ್ರತಿ ಶುಕ್ರವಾರ ಬರ್ತಾರೆ. ತುಳಸಿ ಕಟ್ಟೆಯಲ್ಲಿ ನಾಯಿ ಅಥವಾ ಬೆಕ್ಕು ಇದು ಕೋಳಿ ಇಂಥದ್ದೆಲ್ಲ ಬರದ ಹಾಗೆ ಅದಕ್ಕೆ ತಟ್ಟಿ ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದರೆ ಯಾವುದೇ ಮನೆಯ ಶೂದ್ರರ ಮನೆಯ ತುಳಸಿ ಕಟ್ಟೆಯಲ್ಲಿ ನಾವು ದೇವರನ್ನು ಇಡ್ತೇವೆ. ತುಳಸಿ ಕಟ್ಟೆಯಲ್ಲಿ ಇಡಬಹುದು, ಯಾವ ಸಮಸ್ಯೆಯೂ ಇಲ್ಲ ನಮಗೆ. ಮತ್ತೊಂದು ಪ್ರಶ್ನೆ ಕೇಳಿದ್ರು ಕೆಲವರು ಮಾತಾಡೋದು, ನನಗೆ ಹೇಳಿದೆ ಮನೆಯಲ್ಲಿ ದೇವರ ಫೋಟೋ ಇರ್ತದೆ ಅಂತ, ದೇವರು ಬರ್ಲಿಕ್ಕೆ ಏನು ಶಾಸ್ತ್ರೀಯವಾದ ವಿಧಿವಿಧಾನದಲ್ಲಿ ವ್ಯತ್ಯಾಸಗಳು. ನಾನು ಹೇಳಿದೆ ಯಂತ್ರ ಇದ್ರೆ ಹೇಗೆ ಪೂಜೆ ಇದು ಹೇಗೆ ಅಂತ ಕ್ರಮಗಳುಂಟು. ಹಾಗಾಗಿ ದೇವರ ಪ್ರತಿಬಿಂಬ ಮೂಲಬಿಂಬ ಅದಕ್ಕೊಂದು ಕ್ರಮ ಬೇರೆ, ಬಲಿದೇವರ ಮೂರ್ತಿ ಅದಕ್ಕೊಂದು ಕ್ರಮ ಬೇರೆ, ಯಕ್ಷಗಾನ ದೇವರ ಮೇಳದ ದೇವರದ್ದು ಕ್ರಮ ಬೇರೆ, ಭಾವಚಿತ್ರಗಳ ಕ್ರಮ ಬೇರೆ. ಈ ವ್ಯತ್ಯಾಸಗಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಆಗೋದ್ರಿಂದ ಹೀಗಾಗ್ತದೆ. ಕರೆಕ್ಟ್. ಭಾವಚಿತ್ರ ಇದ್ರೂ ಕೂಡ ನಾನ್ ವೆಜ್ ಇಂದಾಗಿ ಯಾರು ಹೋಗುದಿಲ್ಲ, ಹತ್ರ ಹೋಗುದಿಲ್ಲ. ನಾನು ಅದೇ ಹೇಳುವುದು, ದೇವರ ಕೋಣೆಗೆನೆ ಹೋಗಲ್ಲ ಯಾರು ಕೂಡ, ಕೈ ಮುಗಿಯಲ್ಲ, ಅಲ್ಲಿ ಪ್ರಸಾದ ಹಾಕಲ್ಲ. ಸೊ ಈ ರೀತಿ ಇದೆ ಅಂತ ನಂಗೆ ಗೊತ್ತಿಲ್ಲ, ಎಲ್ಲಿಯ ವಿಚಾರಗಳು ಎಲ್ಲಿಂದ ಬಂದಿರುವಂತದ್ದು ಅನ್ನೋದು ಗೊತ್ತಿಲ್ಲ. ಸೊ ನಿಜವಾಗ್ಲೂ ಕೂಡ ಗೊತ್ತಿಲ್ಲ, ಆಶ್ಚರ್ಯ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ ಮಾತಾಡ್ತೀನಿ. ನಮಸ್ತೆ ನಮಸ್ತೆ ಶೇಖರ್ ಪೂಜಾರಿ ಸರ್. ಪಾತ್ರೆ ಸರ್, ಪಾಲನೆ ಸರ್. ಸರ್ సత్యనారాయణ పూజ ఆపుండ ఇల్లుకి లావడదు ఇల్లుకి లానకు ಒಂಜಿ ಇಲ್ಲುದ ಲಾಪುಂಡು ನಾಡು ಬೇಕ ಸೂದ್ರೆ ಮಾನ್ಕಾರಿ ಬೊಕ್ಕ ಇಲ್ಲುದ ಲಾಪುಂಡು ಅಂಡ ಐದು ನಮ್ಮ ಹೂ ಪೂಜೆ ಮಾಡ್ತಾನೆ ಇಲ್ಲಕ್ಕೆಲ್ಲ ಹೂ ಪೂಜೆ ಮಾಡ್ತಾನೆ ಭಕ್ತಿ ಕಟ್ಟೆ ಅವಳು ಅವು ಭಾರಿ ಸುದ್ದೋಡ್ ಬೋಡ್ ಅದೇ ಕ್ರಮ ಒಂಜಿ ದೇವರು ಇಲ್ಲಡೆ ಬರ್ಪುತ್ತೆ ಅವಳು ನಮ್ಮ ಆತ್ಮ ಸೈಡ್ ಉಂಟಾ ನಮ್ಮ ಎಷ್ಟೇ ಸುದ್ದಿಲ್ಲ ದೇವರು ಒಲ್ಪಲ ಒಳ್ಳೆ ನಮ್ಮ ಇಷ್ಟಲ ಬರೋಡು ಬಂದ್ಕು ನಾವು ತಪ್ಪು ಸೂದ್ರ ನಕ್ಳು ಇಲ್ಲುಗಳ ಮೂರ್ತಿ ಬರ್ಪುಣ ತಪ್ಪು ಆಪಿ ಬರ್ರೆ ಆಪ್ನ ಬರ್ಪುಣ ಅಂದ ಸರಿ ಅದು ಮಾಂಸಾರಿ ಕರೆಕ್ಟ್ ಯಾಂಡಲ್ಲ ಅವಳ ನಕಲ್ನಲ್ಲ ನಮ್ಮ ಆತ್ರೆ ಬಟ್ರ ನಕಲು ದೇವರು ಬಂದಾಗ ಜನ್ಯರ ಬೋಡೆ ಹಾಕ್ಬಿಟ್ಟು ಸರ್ ಶೇಖರ್ ಪೂಜಾರಿ ಪೂಜಾರಿ ಓಕೆ ಸರಿ ಓಕೆ ಹಿರೇವಿನ ಪನ್ನಗ ಹಿರೇಗ್ಲದಲ್ಲ ಬೇಜಾರಿಜಿ ಪನ್ನಗ ಶೂದ್ರೇರ್ನ ಇಲ್ಲಡೆ ನಾನ್ ವೆಜ್ ತಿನ್ಪನಕ್ಲ ಇಲ್ಲಡೆ ದೇವೇರ್ ಪೋ ಪೂಜಾರಿ ಪನ್ನಗಿರೆ ಬೇಜಾರು ಉಂಟಲ್ಲ ನಮ್ಮ ಹೂ ಕರ್ತವ್ಯ ಉಂಟು ಅವೇ ಮಾಡ್ಕೊಡತ್ತೆ ಅದೇ ಓಕೆ ಓಕೆ ಇಲ್ಲದ ಲೈಪೋನಾಗ ಚಪ್ಪಲ್ ನಮ್ಮ ಪಿದೆ ದೀದೆ ಪೋಪ ಗೊತ್ತಾಗುತ್ತೆ ಇಲ್ಲದ ಲೈಪೋ ಚಪ್ಪಲ್ ಮಾಡೋದು ಪೋಪುಜ ಬೆಟ್ಟದ ಮಿತ್ತು ಪೋನಾಗಲ್ಲ ನಮ್ಮ ಚಪ್ಪಲ್ ದೆತ್ತು ಚೆಪ್ಪೋನ ಬರುತ್ತೆ ಚಪ್ಪಲ್ ಪಾದ ಜಪ್ಪುಜ ದೇವರ ಕೊಡದ ಪೋನಾಗಲ್ಲ ನಮ್ಮನೆ ಚಪ್ಪಲವು ಚಪ್ಪಲ್ ನಮ್ಮನೆ ಪಾದನ ರಕ್ಷಣೆ ಮನ್ನ ಚಪ್ಪಲ್ ಆಣ ನಮ್ಮ ದೇವರ ಕೊಡದ ಲೈಪ್ ಪಾಡ್ಜ ನಮ್ಮ ಇಲ್ಲದಾನೆ ಅಂದತ್ತೆ ಕಚೇರಿ ಪೋಪುನ ಚಪ್ಪಲ್ ದಯಬಂದ ಅವು ಇದು ದಯ ಕರೆಕ್ಟ್ ಕರೆಕ್ಟ್ ಯಾಂದದ ಅಂದ್ಮೇಲೆ ನಮ್ಮ ನಂಬಿಕೆದಾದ ನಮ್ಮ ಆಚಾರದಾದ ಉಂಡು ಆ ಆಚಾರನೇ ಈರ್ತುಲೆ ಈರ್ ಪೂಜಾರಿ ಆದ ಈರ್ ಶೇಖರನ್ನೇ ಆದ ಈರ್ಲ ಪನ್ಪರ್ ಕರೆಕ್ಟ್ 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 ಓಕೆ ಓಕೆ ಎಸ್ ಸರ್ ಸೊಲ್ಮೇಲು ಸರ್ ಥ್ಯಾಂಕ್ ಯು ಸರ್ ಸೊಲ್ಮೇಲು ಸರ್ ಓಕೆ ಸೊ ಈ ರೀತಿ ಆದಾಗ ಅಲ್ಲಿ ಕ್ಷೇತ್ರದಲ್ಲೂ ಕೂಡ ಅಂದ್ರೆ ಅಪಪ್ರಚಾರ ಆಗ್ತಾ ಇದೆ ಗೊತ್ತಿಲ್ಲ ಏನಾಗ್ತಾ ಇದೆ ಏನ್ ಕತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಅಲ್ಲಿ ನೇರವಾಗಿ ನಾವು ಗಮನಿಸಬಹುದು ಒಂದು ಕ್ಷೇತ್ರದ ಒಂದು ಮೇಳದ ಬಗ್ಗೆ ನೇರವಾಗಿರುವಂತಹ ಒಂದೇ ಸೈಡ್ ಅಲ್ಲಿ ಒಂದು ಹೋಗ್ತಾ ಇತ್ತು ಏನು ವಿಚಾರಧಾರೆಗಳು ಪರ ಅಲ್ಲಿರುವಂತಹ ವಿರೋಧ ಚರ್ಚೆಗಳು ಪರ ವಿರೋಧ ಚರ್ಚೆಗಳು ಇವೆಲ್ಲದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಅವರು ಕೂಡ ಕಟೀಲು ಕ್ಷೇತ್ರಕ್ಕೆ ತೆರಳಿ ಈ ರೀತಿ ದೇವಸ್ಥಾನದ ವಿರುದ್ಧ ಜೊತೆಗೆ ಕಟೀಲು ಮೇಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅನ್ನುವಂತಹ ವಿಚಾರದಲ್ಲಿ ಪ್ರಾರ್ಥನೆಯನ್ನ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಬಿಫೋರ್ ದಟ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಕೇಳ್ತಾ ಇದೆಯಾ ಎಸ್ ಸರ್ ತಮ್ಮ ಹೆಸರು ಪಾತಿರ್ಲ ಸರ್ ಇರ್ನ ಪುದರ್ ಒಲ್ಪರ್ದು ಸರ್ ಮಧುಸೂದನ್ ಎಕ್ಕರ್ ಕಟೀಲ್ ಬಂದದ್ದು ನಮಸ್ತೆ ಮಧುಸೂದನ್ ಸರ್ ಪಾತಿರ್ಲ ಸರ್ ಇಲ್ಲಿ ಬಂದ ಕಟೀಲ್ ಬಂದಾಗ ಎಂಗಲ ವಿದ್ಯಾರ್ಥಿ ಎಕ್ಕಿಲಕ ಬಂದಾಗ ಕಟೀಲ್ ಮಹಿಮೆ ಕಟೀಲ್ ಮಾತ್ರ ಗೊತ್ತು ವಿರಾಟ್ ಬಾಟಿ ಗೊತ್ತುಜಿ ದೇವನಾಗ ಪೋಯಿತ್ರೆ ಒಂದು ಘಟನೆ ಎನ್ನ ಸಂಬಂಧದಲ್ಲಿ ಜ್ಞಾತ ಬೋಡಿತ್ತು ನಗಲು ಬರೆದು 14 ವರ್ಷ ಆದಿತ್ತಲ್ಲಿ ಆಂಡಲ ಪ್ರಕರಣ ಬರ್ತೀನಿ ಅವಂತ ಇನ್ಸೂರೆನ್ಸ್ ಬರ್ಪುಜಿ ದೇವರನ್ನ
ఆండలేను అరేసన్నడ కేండే గణేశన్నడ కేండకి ಬಂದಿರು ಮ್ಯಾನೇಜರ್ ಪಾತ್ರೆ ನಿಕಲು 3-4 ದಿನಕ್ಕೆ ಮಲ್ಪೋರ ಮ್ಯಾನೇಜರ್ ಬಂದಿದ್ದೇನೆ ಅಂತ ತಿಂಗಳಿಗೆ ಆಟ ತಿಕ್ಕಂಡು 4 ದಿನದ ಗ್ಯಾಪ್ ಆಟ ತಿಕ್ಕಂಡು 4 ದಿನದ ಗ್ಯಾಪ್ ವಿಷಯ ತೆರಿಪಾಯ ನಿಕ್ಲಿಗೆ ಆಟ ತಿಕ್ಕಂಡು ನಿಕ್ಲಿಗೆ ಎಲ್ಲ ಶುಕ್ರವಾರನೇ ಆಟ ತಿನ್ನಿಕ್ಕಿಲ್ಲ ನಾನು ಹಿಂಗ ಮಂಗಳವಾರ ಒಯ್ದೀನಿ ಫೋನ್ ಮ್ಯಾನೇಜರ್ನ ಅಂಚೆ ಅದು ಪುನಃ ಅಪ್ಪ ಇಲ್ಲದ ಪೈಂಟ್ ಅವಡನ್ನ ದಾದ ಮಲ್ಕೊಂಡು ನಿಖಿಲ್ ಬರ್ತಿ ಅಪ್ಪನ ಅಪ್ಪೆಗೆ ಪ್ರಾಯ 27 ವರ್ಷ ಅಂಚೆ ಅದು ಸಣ್ಣ ಎಲ್ಲ ಪಕ್ಕ ಪ್ರಾಯದಕ್ಲೆ ಕೊಂಚ ಫಸ್ಟ್ ಕೊಡ್ತೀನಿ ಅನ್ಕೊಂಡ್ರೆ ಒಂದ ಪೈಪಿನ ಒಂದ್ ಆಸೆ ಪರಕೆ ಬಂದಿನ ಕೊಂಚ ತೀರ್ನ ಪಕ್ಕ ಕೊಡ್ತದ ಜನ ಅಂಚೆ ಅದು ಮ್ಯಾನೇಜರ್ ನಕ್ಲು ಸೇರಿದ ಆಟ ಕೊಡಿ ಅಂಚೆ ಅದು ಪುನಃ ಎಂಕುಲು ಇಲ್ಲರೆ ಅನ್ನ ಪೋಯೆ ನಿಖಲು ಸಾತ್ ಜನ ಮಲ್ಪೋಚಿ ಕಾಸ್ತ ಒಯ್ತಲ ಮಲ್ಪಿ ದೇವರಿರ್ಲಿ ನಿಖಲು ಒಯ್ತಲ 4 ದಿನ ಜಪ್ಪಲಿ ಯಾನ್ ಉಳ್ಳೆ ಬಂದ ಅಂಚೆ ಕಲ್ಪ ಎದುರು ಉಂಟುದು 4 ದಿನ ಅಪ್ಪನೇ ಕಾರ್ಯಕ್ಕೊಟ್ಟೆ ಇಲ್ಲದ ಪೈಂಟ್ ಆದ್ ಕೂಡ ದೇವರ ಕನ್ನಡ ವಾಸ್ತು ಪೂಜೆ ಆವಡಿ ಅವ್ ದೇವಣ್ಣಗ ಕ್ರಮಟ್ಲ ನಕ್ಲು ಇಲ್ಲದ ಮಡಿಡಿತ್ತೇಡಲ್ಲ ಆ ದೇವರ ಜಾತ ಕಾರ್ಮಿಕ ದೇವಣ್ಣ ನಮ್ಮ ಹಿಂದುತ್ವೋಡು ನಮ್ಮ ಬಂದಾಗ ಪಂಪಿನ ಏಟ್ಲ ಬಂತೆ ಅವು ಬಿಡ್ತಾ ಅದು ಆ ಪೊರ್ಲು ಆಟದ ಅರಿಯಟೋಣ ಎಂಗ್ಲು ಆಟ ಗುಲ್ಲಿಟ್ಟುದ ಅತ್ತೆ ನೀರು ಬರದೆ ಅಂಕೆ ಅದು ಉಪ್ಪುನಾಗ ಏರ ಒಂದು ಇಂಚೆ ಪಾತ್ರ ಬಂದಾಗ ಅದಕ್ಕೆ ಅರ್ಥದಾದ ಬಂದಿಗೆ ಅಪ್ಪನ ಕಾರ್ಮಿಕ ಇದ್ದೀನ ಆ ಪ್ರಾಯದಾರ ಸೈತಿನ ದುಂಬು ನಂಗೆ ಆಟ ತಿಕ್ಕೊಂಡೆ ಅಪ್ಪ ಸೈತಿನ ಗಾನಗ ತಿಕ್ಕಿನ ಅಕ್ಲಿ ಒಂದು ಇಲ್ಲದಕ್ಲಿ ಏತು ಖುಷಿ ಪಂಡೊಂದತೆ ಅವಂಗ್ಲಿ ಪಂದೆ ಸುಖ ಏತು ಪೊರ್ಲು ಏತು ಗೌಜಿನ ಮಲ್ದಂದು 4 ದಿನ ಆಟ ಬಂದಾಗ ವಿಚಿತ್ರ ಹೆಣ್ಮನದ ಜನ ಒಣಸ್ಕೊಂಡು ಹೋಗ್ತೇವೆ ಬಣ್ಣ ನಂಬರ್ ಗಾಡಿ ಬಾರೆ ಮಾರ್ಬೇಕಿ ಅಪ್ಪನೇ ಕೆಟ್ಟು ಬಿಡು ಪುರ ಪಾಪ ಎತ್ತ ಗಲಾಟೆ ಆತಂಗೆ ಕಂಡೋಡ ಬಾರೆ ಬಲ್ಲಿಂದು ಅಕ್ಲೇಶ್ವರ ದೇವಿರ ಕಟಿಲ ಬುದ್ಧಿ ಕೊಡ್ತಾರೆ ಲಾರಿ ಬರ್ರೆ ಬಸ್ ಬರ್ರೆ ನಿಮ್ಗೆ ಇಷ್ಟೆಲ್ಲ ದುಃಖ ಬರ್ಕೊಂಡು ಲಾರಿ ಬರ್ರೆ ಬಸ್ ಬರ್ರೆ ಜೆಸಿಬಿ ಮಲ್ಕಲಿ ಎಂಜಿನ ಮಲ್ಕಲಿ ಒಲ್ಪಲ ಒನಸಲ ಮಾಡ್ಲಿ ಎಣ್ಣೆ ಗರ್ತಾರ ಎಂಜಿನೆಲ್ಲ ಮಲ್ಕಲಿ ದುಮ್ನಾನಿ ಗಾಳಿ ಬರ್ತವೆ ಇದನ್ನು ಆಂಡಲ ಕಲಂಜಿ ಆ ಪ್ರಾಯದ ಪುಣ್ಯನ ಉನ್ನತಿ ಕಣ್ಣು ತೋಜಿ ಆಂಡಲ ಆ ಪ್ರಾಯದ ಪುಣ್ಯನ ಆಟ ಕಾಲ ಒಂಜಿ ಬರ್ಸವರ ನಾತು ಶೋಕದ ಆಟ ಒಂದು ನಿಜವಾದ ಲೈಫ್ ನೆಕ್ಸ್ಟ್ ನಮ್ಮ ಕಟಿಲ ನಮಗೆ ಏರ್ ಪಂತೆ ನಾ ಲೈಫ್ ಈ ಪಾತ್ರ ಯಾವ ನಾಯಿ 100% ತೂಪೇರೆ ನೋ ಡೌಟ್ ಅಂದಪ್ಪ ಜೊತೆಗೆ ಆಯ್ತು ಅದು ಸರ್ ಇರೇಗಂಜನ 4 ದಿನ ಅಂಚನ ಆಟ ತಿಕ್ಕಂಡು 4 ದಿನ ತಿಕ್ಕಂಡು ಆಂಡದೇ ಆ 4 ದಿನ ಆಟಿನ ಬಂದಾಗ ವಿಶೇಷತೆ 4 ದಿನ ಬಂದ ವಿಶೇಷತೆ ಅನ್ನ ಆಟ ಬಂದ ಕುಸಾಲೆ ಅಂದಪ್ಪ ಎಲ್ಲ ಅವನೇ ಬಂಪಿಂದ ಕರೆಕ್ಟ್ ಅನ್ನತ್ತೆ ಬಂದೆ ಅಪ್ಪನ ಕಾರ್ಮಿಕ ಪೋಟು ಹಾಕುಜಿ ಓವೊಂಜಿ ರಂಗಸ್ಥಳ ಪೂಪಡ್ನ ಎಲ್ಲ ಮಲ್ಪನ ಕಾಣ ಬರ್ತೆ ಸರಿ ಇರೇಗ 4 ದಿನ ಆಟ ತಿಕ್ಕಂಡು ಈರ್ ಕೋಮುವಾದಿಯಾ ಅಂಚೆ ಬಂದ್ರೆ ಭಕ್ತೇರಾ ಕಟೀಲ್ದ ಭಕ್ತೇರಿ ಅದೇ ಕಟಿಲ ಬರ್ತೇವೆ ಕಟಿಲ ಅಮ್ಮ ಬರ್ತೇರಿ ಅವ್ರು ಒಂದ್ ವೇಳೆ ಜಾತ್ರೆ ಹಾಕೊಂಡು ಎಂಗುಲ್ಬೋದು ಸೆಟ್ಟೆ ಉಂಟು ಅಂಜೆನೆ ಜನಗಳ ಕಡೆ ಕೊಡೋಣ ಅಂಜನ ಅರಿಯಸಣ್ಣಗೆ ಎಂಗ್ಲು ಮುಟ್ಟೋಡು ಗೊತ್ತುಂಡು ಗೊತ್ತುಂಡು ಕರೆಕ್ಟ್ ಗೊತ್ತಾಂಡು ಸರ್ ಗೊತ್ತಾಂಡು ಎಸ್ ಸರ್ ಮೂಲ ಪರಿಶುದ್ಧವಾದಿತ್ತು ಗೊತ್ತುಂಡು ಸರಿ ಎಸ್ ಸರ್ ಸೊಲ್ಮೇಲೆ ಸರ್ ಏರಾವರಿ ಬಂಡೆ ಬಣ್ಣಗ ದೇವರಿಗೆ ತಾಕೋಜಿ ವಾಲ್ ಎಕ್ಕೋಡ್ಲ ಕಟಿಲ್ ಅಮ್ಮ ತಾಕೋಜಿ ಕಟಿಲ್ ಅಮ್ಮನ ಒಂಜಿ ಎಂಗುಲು ಸೌಕಿ ಬೋಂಡ ಹಾಕಲ್ಲ ಒಂಜಿ ಗುಂಡು ಕಟ್ಟನ ಒಂದು ದುಂಕೆಡ್ಲೆಂಗ್ಲೆ ಬಿಡೋಡು ಆತಿ ಅಂದಪ್ಪ ನಿಜ ಅಂಜಾದು ಪುನಃ ಐಟೆ ಭಕ್ತಿ ಪುನಃ మనకు ದೇವರ ಮಿತಿಯ ಭಕ್ತಿ ಪುನಃ ಅದೇನಿಲ್ಲ ಅಂದಪ್ಪ ನಿಜ ನೂದೆ ತಿಳಿಯೋದು ಆ ದೇವರ ಸ್ತೂಪವಡು ಆತೆ ಎಸ್ ಸರ್ ಸೊಲ್ಮೇಲೆ ಸರ್ ಥ್ಯಾಂಕ್ ಯು ಪಾತಿನ ಸಾರಿ ಅಣ್ಣ ಇಜ್ಜಣ್ಣ ಸರಿ ಇಜ್ಜಿ ಸರಿ ಪಾತಿರ್ತಾರೆ ಥ್ಯಾಂಕ್ ಯು ಸರ್ ಸೊಲ್ಮೇಲು ಓಕೆ ಸೇವೆ ಅಭಿನೇಷರು ಬಡವೆ ಶ್ರೀಮಂತೆ ಆ ಜಾತಿ ಈ ಜಾತಿ ಆ ಪಕ್ಷ ಈ ಪಕ್ಷ ಇಜ್ಜಿ ಒಂದು ಒಟ್ಟಾರೆ ಆ ಒಂದಿನಕ್ಕೆ ದಗನ ಕಾಲ ಖರ್ಚಿಗೆ ಅಂತ ಪಾತಿರ್ನ ಪರಿಸ್ಥಿತಿ ಅತೆ ನಿಜವಾಗ್ಲ ದುರಂತ ಅಂದು ತೋಜುಂಡು ದಾಯಪನಗ ತುಲೆ ನಮ್ಮ ಒಂಜಿ ಇಲ್ಲಡ್ ಆಟದಾಯ ಮನ್ಪ ನಮ್ಮ ಇಲ್ಲಡ್ಡೆ ಆವಡು ನಮ್ಮ ಎಡ್ಡೆ ಆವಡು ಒಂಜಿ ವೃತ್ತ ಪರಿಸರ ಎಡ್ಡಾವಡು ವೃತ್ತ ಪತ್ತದ ಮಲ್ಪ ಆ ಇಲ್ಲದ ಕುಲ್ಲ ಅಂಚಿನೆ ಸಸ್ಯಾಹಾರ ಸೇವನೆ ಮಲ್ತದೆ ಒಂಜಿ ತಿಂಗೋಲ 2 ವಾರ 3 ವಾರ ಸಸ್ಯಾಹಾರ ಸೇವನೆ ಮಲ್ತದೆ ಉಪ್ಪೇರೆ ದೇವಿರ್ ಪನ್ನಗ ಇತ್ತೆ ವಾಸ್ತು ಮಲ್ಪನ ಆವಡು ಹೌದೇ ನಮ್ಮ ಎಡ್ಡೆಗೆ ಪೋಡ ಸೊ ಒಬ್ರು ನಮ್ಮ ಮಲ್ಪುನಂಚಿನ ವಿಚಾರ ನಮ್ಮ ಎಡ್ಡೆ ಆವಡು ನಂದತ್ತೆ ನಮ್ಮ ನಂಬಿಕೆ ಮೇಳದ ದೇವರು ಪಿದಾಯಿ ಪೋಯ್ವಕ್ಕ ಐಕ್ ಮೇಲೆ ದೇವ್ರ ತೀರ್ತು ಬರವಲ್ಲಿ ನಮ್ಮ ಐಕ್ಲಾ ನಿಯಮ ಉಂಟು ಈ ಸಲ ಕಟೀಲ್ ಮೇಳದ ಮೇಲೆ ತೀರ್ತು ಬೂರ್ದಿಜಿ ಪೆಟ್ಟಿಗೆ ಬೂರ್ಲ ಪಂಪಣ ಒಂಜಿ ರೀತಿಲಿ ಜಾರದಿತ್ತು ಕೈ ಹಿಡಿದು ಆ ಜಕ್ಕಿ ಎನ್ನ ಇಲ್ಲಡೆ ಬರ್ತದೆ ಎದೋ ಬರ್ತದೆ ಆ ದೇವರನ್ನು ಎಂಕಲ ಇಲ್ಲಡೆ ಎಂಕಲ ಖರ್ಚಿಡು ನಾಸಣ್ಣೆಯನ್ನ ಖರ್ಚಿಡಿಂದು ಎಂಕಲ ಇಲ್ಲ ಖರ್ಚಿಡು ಐಕೆ ಪೂರ ಶುದ್ಧ ಹೋಗಿ ಕಲಶ ಬರ ಮಲ್ತದ ಕಡಬುಡಿಯ ಆತ ಆ ಮೇಳದ ದೇವರಿಗೆ ಆತ ಕ್ರಮ ಉಂಟು ಅದೇ ಓಕೆ ಕುಸಲತ್ತು ನಿಜವಾದಲ್ಲ ಅಂಡ ದಾಗಿಂಚ ಆತನ ನಿಜವಾದ್ಲ ಗೊತ್ತು ದುರಂತ
ಅಂಡ್ ಮತ್ತೊಂದು ಕೊಡೋಜಿ ಕಾಲರ್ ಇಲ್ಲ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ದಯಪಂಡಾಗ ಮಸ್ತ್ ಕಾಲ್ ಬರೋದು ಪುನಾಗ ನಿಕಲ್ಲ ಕಾಲ್ ಮ್ಯೂಟ್ ಮಂತಿದ್ದಾರೆ, ಟಿವಿಲಿ ಮ್ಯೂಟ್ ಮಂತಿದ್ದಾರೆ, ಬಾರಿ ಭಂಗ ಹಾಪುಡು. ಸೊ ಇದೊಟ್ಟಿಗೆ ನಾನು ಕೆಲವೇ ಕ್ಷಣಗಳಲ್ಲಿ ಇನ್ನು ನಾನು ವೈಂಡ್ ಅಪ್ ಮಾಡ್ತೀನಿ. ಬಿಫೋರ್ ದಟ್ ಒಂದೆರಡು ಕರೆಗಳನ್ನು ತೆಗೆದುಕೊಂಡು ನಾನು ವೈಂಡ್ ಅಪ್ ಮಾಡ್ತೀನಿ. ಇವೆಲ್ಲದರ ಜೊತೆಗೆ ನಾನು ಬಹುಶಃ ಎಲ್ಲ ವಿಚಾರವನ್ನ ಕವರ್ ಮಾಡಿದೆ ಅಂತ ಕಾಣ್ತದೆ ಅಲ್ವಾ? ಬೇರೆ ಏನಾದ್ರು ಪ್ರಶ್ನೆ? ಯಾವ ಸರ್? ದಕ್ಷಿಣ ಕನ್ನಡದಲ್ಲಿ ನಾವು ಹೇಳಿದಾಗ ಪ್ರಜ್ಞಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಈ ಬುದ್ಧಿವಂತಿಕೆ ಮತ್ತು ಪ್ರಜ್ಞಾವಂತರ ಜಿಲ್ಲೆ ಆಗಬೇಕಾದ್ರೆ ಇದಕ್ಕೆ ಪ್ರಮುಖ ಕಾರಣನೇ ಯಕ್ಷಗಾನ. ಯಕ್ಷಗಾನದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿದಾಗ ಮನುಷ್ಯ ಹೀಗೆ ಇರಬೇಕು, ಅವನ ಜೀವನ ಪದ್ಧತಿಯಲ್ಲೂ ಹೀಗೆ ಇರಬೇಕು ಅಂತ ಹೇಳುವುದು ಯಕ್ಷಗಾನ. ಅದರಿಂದ ಇವತ್ತು ನಮ್ಮ ಜಿಲ್ಲೆಯನ್ನು ಬುದ್ಧಿವಂತರ ಜಿಲ್ಲೆ, ಯಕ್ಷಗಾನ ಬುದ್ಧಿವಂತರ ಜಿಲ್ಲೆ ಅಥವಾ ಪ್ರಜ್ಞಾವಂತರ ಜಿಲ್ಲೆ ಹೇಳಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡ. ಒಂದು ಸರ್, ಒಂದು ಮಾಡ್ತೋಯ್ತು, ಕ್ಷಮಿಸಿ. ಒಂದು ವಿಚಾರ ಏನು ಬರುತ್ತೆ, ಯಕ್ಷಗಾನದಲ್ಲಿ ಈ ಬಾರಿ ಅಂದ್ರೆ ಕೋಮುವಾದ ರಾಜಕೀಯವಾಗ್ತಾ ಇದೆ, ರಾಜಕಾರಣ ಆಗ್ತಾ ಇದೆ. ಅಂದ್ರೆ ಕೆಲವೊಂದು ಡೈಲಾಗ್ಗಳನ್ನ ಹೇಳಲಾಗ್ತಾ ಇದೆ. ಕೆಲವರನ್ನ ಹೀರೋ ತರ ತೋರಿಸಿ, ಕೆಲವರ ತರ ಕಾರ್ಟೂನ್ ತರ ತೋರಿಸ್ತೀರಿ ಅನ್ನುವಂಥದ್ದು ಏನ್ ಹೇಳ್ತೀರಿ? ಅದು ಯಕ್ಷಗಾನ ಅಂದ್ರೆ ಕಟೀಲು ಕ್ಷೇತ್ರದಲ್ಲಿ ಹಾಗೆ ನಡೆಯುವುದಿಲ್ಲ. ಬೇರೆ ಬೇರೆ ಕಡೆ ಈಗ ಹಾಸ್ಯ ಇದರಲ್ಲಿ ಕಾರ್ಯಕ್ರಮಗಳಿರ್ತವೆ, ಯಕ್ಷ ತೆಲಿಕೆ, ಇಂತಹ ಕಾರ್ಯಕ್ರಮಗಳಲ್ಲಿ ಅವರು ಆ ಹಾಸ್ಯಕ್ಕಾಗಿ ಅದನ್ನು ಮಾಡಿರಬಹುದು. ನೇರ ಉತ್ತರ ಏನ್ ಹೇಳಿದ್ರೆ, ಕಟೀಲು ಮೇಳದಲ್ಲಿ ರಾಜಕೀಯವನ್ನು ತರಲಿಕ್ಕೆ ನಾವು ಬಿಡ್ತಾ ಇಲ್ಲ. ಅಂದ್ರೆ ಯಕ್ಷಗಾನ ಎನ್ನುವಂಥದ್ದು ಅದು ಆಶು ಹೇಳಿದ್ರೆ ಅವ್ರು ಸ್ಪಾಂಟೇನಿಯಸ್ ಆಗಿ ಅರ್ಥ ಬರೋದು. ಹಾಗೆ ಕಲಾವಿದನಿಗೆ ಆ ಅರ್ಥವನ್ನು ನಾವು ಹೇಳಿಕೊಳ್ಳಕ್ಕಿದ್ರೆ ಅವನ ಮನೋಭಾವದಿಂದ ಕೆಲವು ಬಂದಿರ್ಬೋದು. ನಾವು ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಒಂದು ಮೇಳ ತೆಗೆದದ್ದು ಇತಿಹಾಸ ನಮ್ಮಲ್ಲಿ. ಮತ್ತೆ ಕೆಲವು ವಿಚಾರಗಳು ಯಕ್ಷಗಾನದಲ್ಲಿ ಯಾರೋ ಒಬ್ಬ ರಾಜಕೀಯದವ ಹೇಳಿದ ಎನ್ನುವುದನ್ನು ಬಿಡ್ಲಿಕ್ಕೂ ಆಗುದಿಲ್ಲ. ಉದಾಹರಣೆಗೆ ದೇವರೇ ಇಲ್ಲ ಅಂತ ಒಬ್ಬ ಹೇಳಿದ, ಅಥವಾ ರಾಮಾಯಣ ತಪ್ಪು ಅಂತ ಹೇಳಿದ, ಆಗ ರಾಮಾಯಣದಲ್ಲಿ ಅದನ್ನು ಸಮರ್ಥಿಸಬೇಕಾಗ್ತದೆ. ರಾಮಾಯಣ ಆಟ ಬರುವಾಗ ರಾಮಾಯಣದಲ್ಲಿ ರಾಮ ಮಾಡಿದ್ದು ಸರಿಯಾ ಅಂತ ಕೇಳಿದರೆ ಆ ಸಮಯದಲ್ಲಿ ಆ ಕಲಾವಿದ ರಾಮ ಮಾಡಿದ್ದು ಸರಿ ಎಂದು ಉತ್ತರ ಕೊಟ್ಟರೆ ನಮ್ಮ ಹಿಂದೂ ಧರ್ಮ ಉಳಿತದೆ. ಅಂತಹ ಧರ್ಮದಲ್ಲಿ ಹೇಳಿದರೆ ಅದು ರಾಜಕೀಯ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಮನುಸ್ಮೃತಿಯನ್ನು ಬೈತಾರೆ, ಆಗ ನಾವು ಉತ್ತರ ಕೊಡಬೇಕಾಗ್ತದೆ. ಕೊಡದಿದ್ರೆ ನಾವೇನು ಮಾಡಿದ್ದೇವೆ, ಮನುಸ್ಮೃತಿ ಬಗ್ಗೆ ನಾವು ಅದರ ತಪ್ಪು ತಿಳ್ಕೊಂಡಿದ್ದೇವೆ ಅಂತ ಆಗ್ತದೆ. ದೈವದ ಬಗ್ಗೆ ಒಬ್ಬರು ಮಾತಾಡ್ತಾನೆ, ಅದು ವೇದಿಕೆ ಅಲ್ಲದೇ ಇರ್ಬೋದು, ಆದರೆ ಹಿಂದೂ ಧರ್ಮದ ವೇದಿಕೆ ಆದರೆ ದೈವದ ಬಗ್ಗೆಯೂ ನಾವು ಮಾತಾಡಬೇಕಾಗ್ತದೆ. ಯಾಕಂದರೆ ನಾನು ಒಂದು ಕಡೆಯಲ್ಲಿ ಮಾತಾಡಿದ್ದೇನೆ, ದೈವದ ಬಗ್ಗೆ ಒಂದು ಹೀನಾಯವಾಗಿ ಮಾತಾಡಿದ್ದಕ್ಕೆ ಒಂದು ಸಭೆಯಲ್ಲಿ, ಅದು ನಿಜವಾಗಿ ವೈದಿಕ ಸಭೆ, ನಾನು ದೈವದ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಕ್ಕೆ ನಾನು ಜೋರು ಮಾಡಿದ್ದೇನೆ. ಯಾಕಂದರೆ ಅದು ನಂಬಿಕೆ. ಹಾಗಾಗಿ ಅಂತಹ ಕೆಲವು ಮಾತುಗಳು ಬರ್ಬೋದು. ನೇರವಾಗಿ ಯಾರಾದರೂ ರಾಜಕೀಯವನ್ನು ಎಳೆದು ತಂದಿದ್ರೆ ನಾವು ಅದಕ್ಕೆ ಅವರಿಗೆ ಜೋರು ಮಾಡ್ತೇವೆ. ಇನ್ನು ಮುಂದೆ ತಂದರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೇವೆ ಅಂತ. ಕೇಳದೇ ಇರುವಂತಹ ಒಬ್ಬ ಕಲಾವಿದರ ಹೆಸರು ಬೇಡ, ಅವರನ್ನು ಮೇಳದಿಂದ ತೆಗೆದದ್ದು ಉಂಟು ನಮ್ಮಲ್ಲಿ ಈ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಲೆ ಆಗ್ಲಿ ಕಾವ್ಯ ಆಗ್ಲಿ ಸಮಾಜಮುಖಿ ಆಗಿರ್ತದೆ. ಅಲ್ಲಿ ವಿಡಂಬನೆ, ವ್ಯಂಗ್ಯ ಇಂತ ಅದರಲ್ಲಿ ಇತ್ಯರ್ಥ ಏನ್ ಮಾಡುದು ಅಂದ್ರೆ ಅದು ನ್ಯಾಯ ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಅಲ್ಲಿ ಪ್ರೇಕ್ಷಕರು ಇರ್ತಾರೆ. ಪ್ರೇಕ್ಷಕರಿಗೆ ರಂಜನೆ ಆಗ್ಬೇಕು, ಪ್ರೇಕ್ಷಕರ ಮನಸ್ಸನ್ನು ತೆಗೆದಬೇಕು, ನೈತಿಕ ಸಂದೇಶವನ್ನು ನೀಡಬೇಕು. ಈ ಎಲ್ಲ ಕಾರಣದಲ್ಲಿ ಆಶು ಸಾಹಿತ್ಯ ಚರ್ಚೆ ವಾದಕ್ಕೆಲ್ಲ ಸೇರುವ ರಂಜನೆ ಅಂತ ಹೇಳುವಾಗ ನಾನು ಮತ್ತೊಂದು ಹೇಳ್ತೇನೆ. ಯಕ್ಷಗಾನದಲ್ಲಿ ಅತ್ಯಂತ ಹೆಚ್ಚು ತಮಾಷೆಗೊಳಗಾಗುವ ಒಂದು ಜಾತಿ ಇದ್ರೆ ಬ್ರಾಹ್ಮಣ. ಯಕ್ಷಗಾನದ ಕವಿಗಳು ಬರ್ತಿದ್ದಾರೆ, ಬ್ರಾಹ್ಮಣ ಕವಿಗಳು ಬರ್ತಿದ್ದಾರೆ. ಈಗ ಉದಾಹರಣೆಗೆ ನಾವು ತೆಗೆದ್ರೆ ಭೀಷ್ಮ ವಿಜಯ ಪ್ರಸಂಗ. ಭೀಷ್ಮ ವಿಜಯ ಪ್ರಸಂಗದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳು ಬ್ರಾಹ್ಮಣರೇ ಅವರು ಎಳ್ತು ಬ್ರಾಹ್ಮಣ ಅಂತಂದು ಅರಿತೋರು ವೈಪ್ರ ಅಂತ ಹೇಳಿ ತಂದಿದ್ದಾರೆ. ಅದು ಮೂಲದಲ್ಲಿ ಇಲ್ಲ. ತಂದು ಆ ಬ್ರಾಹ್ಮಣ ಮಧ್ಯದಲ್ಲಿ ಹಣ ಕೇಳುದು ಅದು ಇದೆಲ್ಲ ತಂದು ಯಕ್ಷಗಾನ ರಂಜಿಸಲಿಕ್ಕೆ ಅತಿ ಹೆಚ್ಚು ಬ್ರಾಹ್ಮಣರನ್ನು ತಮಾಷೆ ಮಾಡುವುದು ಇದ್ರೆ ಅದು ಯಕ್ಷಗಾನ. ಯಕ್ಷಗಾನದಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಜಾತಿಯ ಯಾವ ಜಾತಿಯನ್ನು ಅಷ್ಟು ತಮಾಷೆ ಮಾಡುದಿಲ್ಲ. ನೋಡ್ಬೇಕಾದ್ರೆ ನಿಜವಾಗ್ಲೂ ನೋಡ್ಬೇಕಾದ್ರೆ ಅದನ್ನ ನೋಡ್ಬೇಕಾಗಿತ್ತು ಅನ್ನೋದು ನನ್ನ ಭಾವನೆ. ಬಹುಶಃ ನಾವು ಬ್ರಾಹ್ಮಣರ ಜಗಳ ಮಾಡಬೇಕು, ಬ್ರಾಹ್ಮಣರು ಆಕ್ಚುಲಿ ಡಿಫಾಮೇಶನ್ ಕೇಸ್ ಆಗ್ಬೇಕಾಗಿತ್ತು ಅಲ್ವಾ? ನಮ್ಮ ತುಳುನಾಡಿನ ಸಾಮರಸ್ಯ ಅಂದ್ರೆ ಚರ್ಚಿಗೆ ಹೋಗ್ತಾರೆ, ದರ್ಗಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಜಾತಿ ಭೇದ ಇಲ್ಲ, ಕಾಣಿಕೆ ಕೊಡುವುದು ಉಂಟು ಇವತ್ತಿಗೆ. ಇದು ಏನೋ ಒಂದು ಸಮಸ್ಯೆ ಮಾಡಿಕೊಂಡು ಗಲಾಟೆ ಕಿರಿಕಿರಿ. ಕೆಲವು ದೇವಸ್ಥಾನದವರೇ ಹೋಗ್ತಾರೆ, ದೇವಸ್ಥಾನದಿಂದಲೇ ಪ್ರಾಯಶಃ ಕಡೇಶ್ವರ ದೇವಸ್ಥಾನ ಇರಬೇಕು, ಅಲ್ಲಿ ಮಸೀದಿಗೆ ಹೋಗ್ತಾರೆ, ದೇವರು ಹೋಗ್ತಾರೆ, ಕೋಮುವಾದ ಅಂತ ಹೇಳ್ತಾರೆ. ಈ ನಿಮ್ಮ ಮಂಜೇಶ್ವರ ಹತ್ರ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಮುಸ್ಲಿಮರಿಗೆ ಅಂತ ಒಂದು ಜಾಗ ಇದೆ ಕೂತ್ಕೊಳ್ಳಿಕ್ಕೆ. ಆಮೇಲೆ ಅಜಿಲಮುಗೇರು ಅಂತ ಇದೆ, ಅಲ್ಲೂ ದೇವಸ್ಥಾನದ ಭಂಡಾರ ಹೋಗುವಾಗ ದೀಪೋತ್ಸವ ಉರಿಸ್ತಾರೆ. ನಿನ್ನೆ ಕಟೀಲ್ನ ಫಾದರ್ ನನ್ನಲ್ಲಿ ಮಾತಾಡಿ ಬಂದಿದ್ದಾರೆ, ಮತ್ತು ಕಿನಿಗೋಳಿ ಫಾದರ್. ಅಂದ್ರೆ ನಮ್ದೊಂದು ಸಾಮರಸ್ಯವಾದ, ಮೊದಲೊಮ್ಮೆ ಫೋನಲ್ಲಿ ಮಾತಾಡಿ ಸಾಮರಸ್ಯವಾದಂತ ಒಂದು ಮೀಟಿಂಗ್ ಮಾಡಬೇಕು. ಕಟೀಲು ಹಾಗೆ ಕಂಡಿದೆ. ಕಟೀಲ್ನ ಚರ್ಚ್ ಓಪನ್ ಆಗುವಾಗ ನನ್ನ ದೊಡ್ಡಪ್ಪ ಅದ್ರ ಗೆಸ್ಟ್ ಪೋಪ್ ಜಾನ್ ಪೌಲ್ ಭಾರತಕ್ಕೆ ಒಮ್ಮೆ ಬಂದದ್ದು.
ಅದು ಬಜ್ಪೆಗೆ, ಆದರೆ ನನ್ನ ದೊಡ್ಡಪ್ಪ ಗೆಸ್ಟ್. ಹೌದು, ನನ್ನ ಅಣ್ಣ ಸದಾ ಕಮಲಾದೇವಿ ಪ್ರಸಾದ್ ದಾಸರಂಡ್ರು 2 ವರ್ಷ ಬಿಡದೆ ಇವರ ಕ್ರಿಸ್ಮಸ್ನ ಹಿಂದಿನ ದಿವಸ ಚರ್ಚ್ಗೆ ಸ್ಪೀಚಿಗೆ ಹೋಗಿದ್ದಾರೆ. ಕೋಮು ಸಾಮರಸ್ಯವನ್ನು ಕದಡುವಂತಹ ವ್ಯವಸ್ಥೆಗೆ ಕಟೀಲು ಕೈ ಹಾಕಿಲ್ಲ. ಹಾಗಾದ್ರೆ ನಮ್ಮ ಧರ್ಮದ ವಿಷಯದ ಬಗ್ಗೆ ನಾವು ಮಾತಾಡಿಯೇ ಮಾತಾಡ್ತೇವೆ ಅಷ್ಟೇ ಅಲ್ವಾ? ಓಕೆ, ಕೊನೆಯದಾಗಿ ಒಂದು ಕರೆ ಇದೆ, ನಾನು ಕೊನೆಯದಾಗಿ ಒಂದು ಕರೆಯನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲಿಂದ ಸರ್? ನಾನು ಸತ್ಯನಾರಾಯಣ ಶೆಟ್ಟಿ ಬಂಡಾಲ ಅಂತ ಹೇಳಿ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಿ? ಸರ್ ಅಂತ ಎಂಕಲ್ನ ಇಲ್ದಾಡದ ಸುಧಾರಣ 52 ವರ್ಷದ ಆಟ ಆಗುದು. 52 ವರ್ಷ ಬೇರೆ ಪ್ರಾಣಿಯರ ಇಲ್ಲಾಡ ಉಪ್ಪೂಡು ಪಾಲ್ಪುಣಕ್ಕೆ ಒಂದು ವ್ಯವಸ್ಥೆ ದುಂಬೆ 50 ವರ್ಷ ದುಂಬೂಡು ಜಿಕ್ಕರಲ್ಲಿ ವ್ಯವಸ್ಥೆ ದಾಯಂದು ಕೇಂದ್ರ ದೇವರಿಗೆ ಶುದ್ಧತೆ ಬೋಡು, ಪೂಜೆ ಮನ್ಪುನಕ್ಲು ಬೋಡು, ಒಂದು ವ್ಯವಸ್ಥೆ ಸಮಾಜ ತುಂಬ ಸೇರಿಗಾರೆ ಆಯನೆ ಉರಿಪೋಡು, ಪೂಜೆಗೆ ಭಟ್ರೆ ಮನ್ಪೋಡು ಅಂಚೊಪ್ಪುನಾಗ ಆ ವ್ಯವಸ್ಥೆ ನಮ್ಮ ಮಂತೊಂದು ಬೈದಿನ ಸಮಾಜ ನಮ್ಮ ಇನ್ನಿದೆಲ್ಲ ಹೊಸತ್ತವು ಅಂದಪ್ಪ. ಸೆಕೆಂಡ್ ರಡ್ನೆ ಕಾದ ಯಾರು ಇಂಚಿನ ಪನ್ಪುಲಿಕೆ ಅಂತ ಬೇತೆ ತಿಕ್ಕಂಡು ಕುಲ್ಲುದು ಜನ ಶೂದ್ರರಡೆ ಸಮ್ಯ ತಪ್ಪು ಒಲ್ಲ ಒಂದು ಹೊಸತ್ತಿಲ್ಲಡೆ ಯಾರೇ ಬೇಕು ಉದಾಹರಣೆ ಕೊರತೆ ಎಂಕಲ ಒಬ್ಬ ರಟ್ಟು ಹೊಸತ್ತಿಲ್ಲ ಅನ್ನಗಲ್ಲ, ಎಂಕಲ ಗೆಸ್ಟ್ ಹೌಸ್ ಅನ್ನಗಲ್ಲ, ದೇವರೇ ಅವಲೇ ಪೂಜೆ ಮಾಡ್ತದ ಯಾಕೆಂದ್ರೆ ಅವ್ರು ಶುದ್ಧತೆ ಇರ್ತದೆ. ಮುಖ್ಯ ವಿಚಾರ ಇಂಚಿನ ನಮ್ಮ ಗಮನೋಡು ಬೀವೋಡು ಕೇಳಿದಾಗ ನಮ್ಮ ಭಕ್ತಿಡ್ ಮನ್ಪುನ ಜನ ಕೆಲಸ ಅಂತ ಭಕ್ತಿಡ್ ಮನ್ಪು ನಮ್ಮ ಶುದ್ಧತೆ ಇತ್ತಿನ ಅಲ್ಪ ಇದು ಪೂಜೆ ಮನ್ಕೊಡುದು ಮನ್ಪುನಾಗಿ ನಿರ್ಧಾರ ತುಂಬುದ ಯಜಮಾನ್ರು ವಿಠಲ್ ಶೆಟ್ಟನ ಕಾಲ ಅರ್ನ ಎಡ್ದು ಕಾಲುಡುತ್ತಿ ಬೈದಿನ ಒಲ್ಲ ಶೂದ್ರ ಅಲ್ಪ ದೀವೋಡು ಅತ್ತಿನ ಬೊಕ್ಕೊಂಜಲ್ಪ ದೀರ ಬಲ್ಲಿ ಮನ್ಪುನ ಕಟ್ಟು ಇಟ್ಟಿದ್ದಿ ಅನಿವಾರ್ಯವಾದ ಕೋಮು ಬೊಕ್ಕೊಂಜಿನ ಮಲ್ಪನೋ ದೇವರಿಗೆ ಮಲ್ಪನ ತಪ್ಪು ಅನ್ಪಾರೆ ಕಟೀಲ್ ಆಟೋಡು ಏರು ಕೋಮು ಅತ್ತನ ಬೊಕ್ಕೊಂಜಿ ಏರುಂದು ಕಣಪೇನ ನಿಘಂಟ್ ಎಂಕಲ ಮತ್ತನ ಪಂಡೆ ರಕಲಕಲ ಅಭಿಪ್ರಾಯ ಎಂಕಲ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಆತನ ವಿಚಾರಡು ಏನು ಹಾಲು ಮಲ್ತರ ತೂಪುಂದಾಂಡ ಖಂಡಿತವಾದ ಆ ಸಮಾಜೋಡು ಅಕ್ಲಿ ಗುರು ಪೂಜೆರು ನನ್ನ ಅಭಿಪ್ರಾಯ ಎಲ್ಲ ವೈಯಕ್ತಿಕ ಅಭಿಪ್ರಾಯ ಬಂದು ಯಾರು ಏರೆಗ್ಲ ಆವುಡು ಕೋಡು ಬಂದ್ಕೊಡತ್ತೆ ಎಂಕೆಲ್ಲ ಆತನ ಅಂತಿನ ವಿಚಾರ ಕೆಲವು ಎಲ್ಲೆಲ್ಲ ವಿಚಾರ ಆಟ ಮಲ್ಪನ ಒಡೆ ಮುಟ್ಟಕ್ಕೆ ಅಂತ ಖಾಲಿ ಬೆಡಿಮರ್ತ ಮಲ್ಪನೆ ವಿಷಯ ಎಲ್ಲೇ ವಿಷಯ ತಪ್ಪು ಅಂತ ಅಲ್ಪನೆ ಆರ ಅಪ್ಪ ಶಿಕ್ಷೆ ಕೊಡ್ತೀನಿ ಜನ ಉದಾಹರಣೆ ಇನ್ನು ನಮ್ಮ ಎಲ್ಲ ಕೊಡೊಂದು ಕಾಡಿಗೆ ಒಂಜಿ ಇಂಚಿನ ಮಲ್ಪೇರೆ ತಾನು ಕೆಲವರು ಬೆಟ್ಟೆ ಬೇಕ ನಮ್ಮನೆಡೆ ಬುದ್ಧರ ಬರೋಡು ಬೆಟ್ಟೆ ಬೇಕ ನಮ್ಮನೆಡೆ എന്നೊಂದು ಅವಡು ಮನ್ಪುನ ಉದ್ದೇಶಪೂರ್ವಕವಾದ ನೇನು ಈ ನೆಕ್ ಆಟಕ್ಕೆ ಹೋಯ್ತದಲ್ಲಿ ಎನ್ನ ಏನ್ ಕಂಚ ತೋಚು ಅದೇ ಕರೆಕ್ಟ್ ಎಸ್ ಸರ್ ಸೋಲ್ಮೇಲೆ ಸರ್ ಥ್ಯಾಂಕ್ ಯು ದಯಪಡ ಇನ್ನೊಬ್ಬರ ಸ್ವಂತ ಸ್ವ ಅನುಭವ 52 ವರ್ಷದಿಂದ ಆಟಕ್ಕೆ ಹೋಗ್ಬೋಂದುಲ್ಲಾರು ಪನ್ನಗ ನಿಕಲ್ನ ಸಂಬಂಧಪಟ್ಟಿನಕುಲು ಈ ಪೂರ ಸೇರಿದೆ. ಸೊ ನಿಜವಾದಲ್ಲ ನಿಕಲ್ ಅನುಭವ ನಿಕುಲ್ ಪಂಡ ದಯಪಡ ಒರಿಯೇ ಇಲ್ಲು ಕಟ್ಟುನ ಇಲ್ಲ ಆನೆ ಇಲ್ಲ ಎಡ್ಡೆ ಆವಡು ಪಂದು ಅಪ್ಪೆನ ಲೆಪ್ಪಡದು ಆಟ ಗೊಬ್ಬವನ ಹೊರತು ಆನೆ ಇಲ್ಲ ಆಳಾವಡು ಪಂದ ತಿಕ್ಕಿನ ಪತ್ತಿನಪುರ ಮಂತದ ಲೆಪ್ಪು చేయಪ್ಪಲ್ಲ ದಯಪಡ ಅಕ್ಲೆಗ್ಲು ಒಂಜಿ ಉಲೈಡ್ ಸ್ವಂತಿಕೆ ಪನ್ ಪ್ರಂಚನ ಉಂಡು ಉಲೈಡ್ ಅಕ್ಲೆಗ್ಲು ಒಂಜಿ ನಂಬಿಕೆ ಉಂಡು. ಬಟ್ ವಿಷಯ ಎಂಜಿನ ಪನ್ನಗ ಒಂಜೇ ಧರ್ಮ ಅಥವಾ ಒಂಜೇ ವಿಚಾರ ಅಥವಾ ಒಂಜೇ ಕ್ಷೇತ್ರ ಒಂಜೇ ಮೇಳದಾಯಿ ಟಾರ್ಗೆಟ್ ಆಂಡು ಪನ್ನೊಂದು ಪ್ರಶ್ನೆ ಅವೊಂಜಿ ಕಾರ್ಯಕ್ರಮ ಅದು ಇರು ಹೋಲ್ ನಮ್ಮ ಸಮಾಜದ ಬಗ್ಗೆ ಪಾತ್ರೊಡಿತ್ತನು. ಬಟ್ ಐತ ಬದಲ್ಗೆ ಒಂಜೇ ಒಂಜಿ ವ್ಯಾಪ್ತಿನ ಮೀರಂದೆ ಅವೇ ವ್ಯಾಪ್ತಿಗೆ ಬೋಡಾದು ನೇರವಾದ ಕೆಲವು ಪ್ರಶ್ನೆ ಪುರ ಕೇಂದ್ರ ಪ್ರಶ್ನೆಯನ್ನ ಕೇಳಿದಿರಿ. ಗೊತ್ತಿಲ್ಲ ಯಾವ ಮಾನದಂಡದ ಮೇಲೆ ಯಾವ ಆಧಾರದ ಮೇಲೆ ಯಾವ ದೃಷ್ಟಿಕೋನದ ಮೇಲೆ ಅನ್ನೋದು ಗೊತ್ತಿಲ್ಲ. ಆದ್ರೆ ತಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಆಲ್ರೆಡಿ ಗೊತ್ತಿದೆ, ನಿಮ್ಗೆ ಗೊತ್ತಿದ್ದು ಕೂಡ ಹೇಳಿದಿರಿ ಅಂಡ್ ಆಲ್ರೆಡಿ ಉತ್ತರ ಕೂಡ ಸಿಕ್ಕಿದೆ ನೋಡೋಟ ಒಂದು ವಿಚಾರಗಳಲ್ಲಿ. ಅಂಡ್ ಮೇಳ ಅಥವಾ ಕಟೀಲು ಮೇಳ ಅಂತ ಬಂದಾಗ ಅದು ನಮ್ಗಳ ನಂಬಿಕೆ, ಅದು ದೈವಿ ಶಕ್ತಿ ಇರುವಂತಹ ಮೇಳ, ಅದು ನಮ್ಗಳ ಅಸ್ಮಿತೆ ನೋಡೋಟ ಒಂದು ವಿಚಾರದಲ್ಲಿ. ಕಟೀಲು ತಾಯಿ ಅಂತ ಬಂದಾಗ ತುಳುನಾಡಿನ ಪ್ರತಿಯೊಬ್ರು ಕೂಡ ನಂಬ್ತಾರೆ, ಪ್ರಪಂಚದಲ್ಲಿ ಎಲ್ಲೇ ಇದ್ರೂ ಕೂಡ ತುಳುನಾಡಿನವರು ಪ್ರತಿಯೊಬ್ರು ಕೂಡ ಕಟೀಲು ದೇವಿಯನ್ನ ನಂಬ್ತಾರೆ. ಜೊತೆಗೆ ಅಂತಹ ಕಾರಣಿಕ ಇದೆ, ಅದಕ್ಕೆ ನಮ್ಮ ಜೋಸ್ಲಿನ್ ಸರ್ ಅಂತವರು ಬಹಳಷ್ಟು ಜನರು ಸಾಕ್ಷಿ ನೋಡೋಟ ಒಂದು ವಿಚಾರಗಳಲ್ಲಿ. ಸೊ ಆಗಿದ್ದಾಗ ಕೊನೆಯದಾಗಿ ಸರ್ ನಾನು ದಯಮಾಡಿ ಕ್ಷಮಿಸಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ನಾನು ಕರೆಯನ್ನ ತೆಗೆದುಕೊಳ್ತಾ ಕಲಂದರ್ ಅಂತ ಹೆಸರು ಬರ್ತದೆ. ಕಲಂದರ್ ಅಂತ ಬೆರ್ಮುದೆ ಅವರು
ಮುಸ್ಲಿಂ, ಅವರು ಯಕ್ಷಗಾನ ಆಡಿಸ್ತಾರೆ. ಕಲಂದವರು ಅವರ ತಂದೆಯು ಖಾದ್ರಿ ಬ್ಯಾರಿ ಅಂತ, ಅವರು ಕಟೀಲ್ನಲ್ಲಿ ಯಕ್ಷಗಾನ ನಿರಂತರ ಆಡಿಸ್ತಾ ಇದ್ರು. ಹಾಗಾಗಿ ಹೆಸರು ನೆನಪಾಗಲಿ. ಬಜ್ಪೆಯಲ್ಲಿ ಬಜ್ಪೇಯಿ ಅವರು, ಕಲಂದರ್ ಮತ್ತು ಖಾದ್ರಿ ಬ್ಯಾರಿ ಅವ್ರ ತಂದೆ ಅವರು. ಓಕೆ ಓಕೆ ಓಕೆ. ಸೊ ಈ ರೀತಿ ಇದ್ದಾಗ ಎಲ್ಲಿಯ ಕೋಮುವಾದ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಹಾಗಿದ್ದಾಗ ನಾನು ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ಕರೆಗಳನ್ನ ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಬಹು ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಇನ್ನು ಮುಂದಕ್ಕೆ ತಮ್ಮ ಕರೆಗಳನ್ನ ನಾನು ತೆಗೆದುಕೊಳ್ತಾ ಇಲ್ಲ. ಕೊನೆಯದಾಗಿ ಸರ್ ಏನ್ ಹೇಳ್ತೀರಾ ಪ್ರಮೋದ್ ರೈ ಕಾಡಬಿಟ್ಟು ಸರ್, ಕೊನೆಯದಾಗಿ ಮಾತ್ರೆಗಳಾದ ಪನ್ಪಂಡ ಒಂಜಿ ವಿಚಾರದ ಸರ್ ಒಂದೆಟ್ಟು ಇತ್ತೆ ನಮ್ಮ ದಕ್ಷಿಣ ಕನ್ನಡ ಎಂಚ ಪಂಡಂಡ ದೇವಸ್ಥಾನದಲ್ಲಿ ಟಾರ್ಗೆಟ್ ಮಲ್ತದ ಒಂಜಿ ಹಿಂದೂ ಧರ್ಮನೇ ಹೇಯಾಳ ಮಲ್ಪನಂಚಿನ ಒಂಜಿ ವ್ಯವಸ್ಥಿತ ಒಂಜಿ ಷಡ್ಯಂತ್ರನೇ ನಡತೊಂದುಂಡು. ಮುಂದೇನು ಮಾತ ಇಡೀ ಹಿಂದೂ ಸಮಾಜ ಒಂಜಾದ ಇಂದೇನು ಪ್ರತಿಭಟನೆ ಮಲ್ಪೊಡು ಪಂಡ ವಿರೋಧಿಸೋಡು ಒಂದು ಪಂಡದು ನಮ್ಮ ನಂಬಿಕೆದ ಮೀತು ನಂಗೆ ಪೆಟ್ಟೆ ಭಾರತದ ತುದಿದ್ದು ಕಾಶ್ಮೀರ ಎತ್ತು ಮುಟ್ಟಲ ಇಂಚಿನ ಒಂಜಿ ಹಿಂದೂ ಧರ್ಮ ಒಂಜಿ ಟಾರ್ಗೆಟ್ ಮಲ್ತದ ಪಾತ್ರ ನಂಚಿನ ಒಂದೇನು ಮಾತ ಹಿಂದೂ ಒಂಜಾದ ವಿರೋಧಿಸೋಡು నేను ఖండనే మల్పోడు అని పండది ఎస్ సార్ థ్యాంక్ యూ సార్. లాస్ట్కి సార్ డాక్టర్ దినకర్ పచ్చనాడి సార్, ಈ ಆಸ್ತಿಕ ನಾಸ್ತಿಕತೆ ನಡುಟು ಈ ಧಾರ್ಮಿಕ ನಂಬಿಕೆ ಆಸ್ತಿಕತೆ ಉಪ್ಪುನು ನಾಸ್ತಿಕತೆ ಉಪ್ಪುನು ಒಂಜಿ ವಾದ ಉಪ್ಪುನು ಆಂಡ ನಮ್ಮ ಹಿರಣ್ಯರನ್ನ ಮಂಡೆ ಹಾಕೊಂಡ್ ಬರ್ತದೆ. ಹಿರಣ್ಯನ ಬಕ್ಕ ದೇವಸ್ಥಾನ ಕ್ಷೇತ್ರದ ಪಾವಿತ್ರ್ಯ ನಾಲ್ ಮಲ್ತದ್ದು ಒಡಕು ಬರ್ಕೊಂಡು ಇಂಚಿನ ಪೂರ ಮಲ್ಪಂದೆ ಎಡ್ಡೆಡು ಬದುಕೋಡು ಅಂಚಿನ ವಿಮರ್ಶೆ ಬೋಡು ವಿಮರ್ಶೆ ಬಂದು ಅವಕಾಶ ದಿಕ್ಕುನು ಕುಖ್ಯಾತಿ ಅನ್ನಗ ರಪ್ಪ ದಾದ ಬತ್ತಿಂದ ರಪ್ಪ ಪ್ರಚಾರ ದಿಕ್ಕುನು ಬಂದು ದಾದನ ಮಲ್ತೊಂದು ಕೂತು ದಾದನ ಮಕ್ಕಳಿಗೆ ಅರ್ಥ ಬೊಕ್ಕ ನಮ್ಮ ತುಳುನಾಡದ ನಡೆ ನುಡಿ ಕಟ್ಟಿತ ದೈವದ ನೇಮೋಡ್ಲ ಸಸ್ಯಾಹಾರ ಉಂಟು ಅವಳು ಮಾಂಸಾಹಾರ ಪೂರಗಟ್ಟೆಲ್ಲ ಇಜ್ಜಿ ಅಂಚಾದ್ ನಮ್ಮ ಸಸ್ಯಾಹಾರ ಮಾಂಸಾಹಾರ ಅಪೃತಿ ಬೊಕ್ಕ ಶೂದ್ರ ಬ್ರಾಹ್ಮಣ ಮಲ್ಪಿನ ಕಲ್ಪನೆ ಇತ್ತ ತೀರ್ಥದೆಲ್ಲ ಶೂದ್ರ ಎಲ್ಲ ಸಾಧನೆ ಮಲ್ಪಲ್ಲಿ ಅವಕಾಶ ಉಂಡು ಎತ್ತರ ಪೂರ ಜಾತಿಗಳೆಲ್ಲ ದೇವಸ್ಥಾನ ಉಪ್ಪು ಉಂಡು ಆತನ ಕೆಲವು ಜಾತಿಗಳೆಲ್ಲ ದೇವಸ್ಥಾನ ಅಕಲ ಸಂಘಟನೆ ಉಂಟು ಬಕ್ಕ ಆಟಗೊಬ್ಬವನಕ್ಕುಲ್ಲ ಬಕ್ಕ ಆಟದ ಮೇಳದ ಯಜಮಾನ್ರಲ್ಲ ಬಕ್ಕ ದೇವಸ್ಥಾನದ ಆಸರಣ್ಯರ ಆತನ ದೇವಸ್ಥಾನ ಸಂಬಂಧಪಟ್ಟ ಸರ್ಕಾರದ ಸಂಬಂಧಪಟ್ಟ ದೇವಸ್ಥಾನ ಈತ ನಿಯಮಾವಳಿ ಈ ನಿಯಮಾವಳಿಗೆ ಏರು ಸಂಬಂಧಪಟ್ಟಿನಕ್ಕಲ್ಲ ಈತ ವ್ಯವಸ್ಥೆಯನ್ನು ಮಂತಂದು ಬಿಡ್ತೇವೆ ಬಕ್ಕೋರಿ ಬರ್ತದ ವಂಚ ಇಂಚ ಅನ್ನೋದು ಬೊಕ್ಕ ಯಕ್ಷಗಾನ ಕಲೆ ಬಂಡ ಅವು ಶೂದ್ರೇರು ಬ್ರಾಹ್ಮಣರ ತಾವು ಸಾಮರಸ್ಯದ ಕಲೆ ದಯಬಂಡ ದೇವರ ಪೆಟ್ಟಿಗೆ ಒಪ್ಪಿನ ಒಟ್ಟು ಊರಲ್ಲಿ ಇದ್ದದ್ದು ಒಟ್ಟಿಗೆ ಒಪ್ಪಿನ ಒಂಜಿ ಪವಿತ್ರವಾದ ಪರಿಶುದ್ಧವಾದ ವ್ಯವಸ್ಥೆ ಹಿಡ್ಕೊಂಡು ಅಂಚಾದ್ ದೇವರು ಇಲ್ಲದ ಉಲ್ಲ ಬೊಗ್ಗುನತ ಆಟ ಪಿನಿ ಮೈದಾನ ತನ್ನ ಬಯಲಿಡ ದೇವರು ಬಯಲಿಡ ಕೊಲ್ವೇರು ಜಾಲಿಡ ಕೊಲ್ವೇರು ತೊಳಚ್ ಕಟ್ಟದೊಳಗುಳ್ಳೆ ಆಸರಣ್ಯರು ಬಲ್ಲೆ ಅಂಚಾದ್ ನಮ್ಮ ಪರಿಶುದ್ಧವಾದ ಮಲ್ಪುನಂಚಿನ ಕಟೀಲು ದೇವಿನ ಸೇವೆ ಅವಿನ ಎಂಕ್ಲಿಗೆ ಎತ್ತರದ ಕೀರ್ತಿ ಕೊಡ್ತದೆ ಹೆಡ್ಡೆ ಈ ವಿಮರ್ಶೆ ದಾದ ಪಾತ್ರ ಅಂಚಿನೆಟ್ ಪೂರ ಭಾರಿ ಅನ್ನ ದೂರ ಒಂದು ಬೂರುಜಿ ಆನ ದೇವರ ಎಂಕ್ಲಿಗೆ ಎಡ್ಡೆ ಭವಿಷ್ಯ ಕೊಡ್ತಿರೋದು ಆಟೋರ್ದಾತ ಅಜ್ಜಿ ಲೋಲಮ್ಮ ಬಚ್ಚಂಡೆ ರಾಮಮ್ಮ ಇನ್ನು ಪಚ್ಚನಾಡಿ ದೇವಕಿ ಬಚ್ಚಂಡ ಜಯಂತ ಮಗಳು ಪೂರ ಇಂಚ ಎಂಕುಲು ಇನ್ನು ಎಡ್ಡ ಹೊಡಿತನ ಆ ದೇವಿನ ಸೇವೆ ಬಕ್ಕ ಎಂಕಲ್ನ ಏರಿಯಾಡು ಬಟನ್ ಹಾಕಲು ಬಕ್ಕ ತಿಕ್ತಾಕಲು ಮಕ್ಕಳು ಬಂದಿಜ್ಜಿ ಎಂಕುಲು ಎಡ್ಡೆಡು ಇಲ್ಲ ಆಟ ಮಲ್ಪುನ ವಿಷಯ ಪತ್ತೇರ್ನ ಆಟ ಅದೇ ಉಂಡು ಒಲಿ ವೈಯಕ್ತಿಕವಾದ ಯಜಮಾನಿ ಒಪ್ಪಿ ಆಟ ಮಲ್ಪುನಲ್ಲಿ ಆಂಡ ಅವಳು ಪ್ರೇಕ್ಷಕ ಸಮೇತ ಒನಸು ಉನ್ಪಿನಲ್ಪ ಸಮೇತ ಅವಳು ಹೋಗುವ ಜಾತಿ ಊರೆಲ್ಲ ಬತ್ತು ಸಾಕಾರ ಕೊಡ್ಬೇರಪ್ಪ ಒಂದು ದೇವನ ಸೇವೆಗೆ ಅವಳು ಬೆಡಿತ ಸಾಯ್ಬೇರು ಆಟದಾರಿ ಬಜಿತ ಪೂ ಕನಪಿನಿ ಫಲವಸ್ತು ಕನಪಿನಿ ಇಂದೇನು ಪೂರ ವಿಮರ್ಶೆ ಮಲ್ತದ್ದು ನಮ್ಮ ಜಾತಿವಾದನ ಕಾಮವಾದನ ಅಕ್ಲ ಕೈತರ ಬಾರಿ ಬಂದಿತ್ತು ಎಡ್ಡೆಡುಲ್ಲ ಸಾಕಾರ ಕೊರ್ಪೇರು ಗೊತ್ತಾನೆ ಅಜ್ಜಿನ ಗುರ್ತುಡು ಅಜ್ಜಿ ಪ್ರಸಾದ ಕೊರೊಂದಿತ್ತೇರು ಅರ್ನನೆಟ್ಟು ಕೊರ್ಪಿನಕುಲು ಬತ್ ಕಾಣಿಕೆ ಇನಿಕಲ ಕೊರ್ಪೇರಂಗಲ್ಲ ಅಡೆ ಆಟದಡೆ ಬರ್ತದೆ ಅವಳು ಜಾತಿ ಭೇದದ ಪ್ರಶ್ನೆನೇ ಅಜ್ಜಿ ಪೂರ ಜಾತಿ ತಕ್ಕಲಲ್ಲಿ ನಮ್ಮ ಜಾತಿ ಧರ್ಮಲ ಮತ ಅವ್ರದ್ದು ಪಂಪಿನ ಪ್ರಶ್ನೆನೇ ಇಜ್ಜಿ ಅಂಚಾದ ಯಾನ್ ಬಂಡಿಂದ ಬಣ್ಣ ಪಕ್ಷಪಡ ರಾಜಕೀಯ ಒಪ್ಪಡು ಅತನ ಎಂಜನ ನಾಸ್ತಿಕ ಒಪ್ಪಡು ಆಸ್ತಿಕವಾದ ಪಡು ನಮ್ಮ ಒಂದು ಎಡ್ಡೆಡು ಬದುಕುನಂಚಿನ ವಾತಾವರಣ ದೇವರ ನಿರ್ಮಾಣ ಎಸ್ ಸರ್ ಪೊರ್ಲುದ ಪತ್ರ. ಎಸ್ ಸರ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಸರ್ ಶ್ರೀ ಹರಿನಾರಾಯಣ ದಾಸ ಶಾಸ್ತ್ರಣ್ಣ ಸರ್, ಎಸ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅಂತೂ ಇಂತೂ ಈ ಒಂದು ವಿಚಾರಗಳು ವಿವಾದಗಳು ಇಲ್ಲಿ ತನಕ ಬಂದು ತಲುಪಿದೆ. ಕೊನೆಯದಾಗಿ ಎಸ್ ಸರ್, ಕಟೀಲು ಮೇಳದಲ್ಲಿರದಂತಹ ಪೌರಾಣಿಕ ಪ್ರಸಂಗದಲ್ಲಿ ಒಳ್ಳೆಯದನ್ನು ಮಾತ್ರ ಹೇಳಿಕೊಡುವಂಥದ್ದು. ರಾಮನಾಗೆ ವ್ಯವಹರಿಸಿ ರಾವಣನಾಗೆ ವ್ಯವಹರಿಸಬೇಡಿ ಎನ್ನುವಂತಹದ್ದು ಉಪದೇಶ. ಕಟೀಲು ಮೇಳದ ಯಕ್ಷಗಾನವನ್ನು ಮಾಡುವುದರಲ್ಲಿ ಸುಮಾರು ಒಂದು 30-35% 10 ಸಮಸ್ತರು, 40% ಇರ್ಬೋದು. 10 ಸಮಸ್ತರು ಹೇಳಿದರೆ ಒಬ್ಬ ಆಟ ಆಡೋದಲ್ಲ, ಇಡೀ ಊರಿಗೆ ಸೇರಿಕೊಂಡು ಆಡುವಂಥದ್ದು ಆಟ. ಆ ಆಟ ಹೇಳಿದರೆ ಅಷ್ಟು ಜನರನ್ನು ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ಕಟೀಲು ಮೇಳ ಎನ್ನುವುದು ಅತ್ಯಂತ ಮುಂಚೂಣಿಯಲ್ಲಿದೆ. ಇಷ್ಟು ಜನರನ್ನು ಧಾರ್ಮಿಕವಾಗಿ ಉಳಿಸುವಲ್ಲಿ ಕಟೀಲು ಮೇಳದ ಪಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ಧಾರ್ಮಿಕವಾಗಿ ಉಳಿಸುವುದಕ್ಕೆ ಯಾರು ಅಡ್ಡ ಬರಬೇಡಿ. ಒಂದು ಕ್ಷೇತ್ರ ಮುಗಿದಿದೆ, ಇನ್ನೊಂದನೇ ಕ್ಷೇತ್ರ ಅಂತ ಮತ್ತೊಂದು ಹೇಳ್ತಾ ಇದ್ದಾರೆ. ಅಂತಹ ಟಾರ್ಗೆಟ್ ಮಾಡಿ ಒಂದು ಕ್ಷೇತ್ರವನ್ನು, ಈಗ ಹೇಳಿದ್ರೆ ರಾಮನನ್ನು ಬೈದರೆ ಇಡೀ ರಾಮನನ್ನು ನಂಬಿದಂತಹ ಎಲ್ಲರನ್ನು ಬೈದಾಗಿ
ಈ ಕಟೀಲ್ ದೇವರನ್ನು ನಾವು ಇದ್ರೆ ಕಟೀಲ್ ದೇವರ ವ್ಯವಸ್ಥೆ ಸರಿ ಇಲ್ಲ ಹೇಳಿದ್ರೆ ಕಟೀಲ್ ದೇವರ ಭಕ್ತರಿಗೆ ಎಲ್ಲರಿಗೂ ಬೇಸರ ಆಗ್ತದೆ. ಅಂತಹ ಬೇಸರ ಮಾಡಬೇಡಿ. ವಿಶ್ವ ಹಿಂದೂ ಪರಿಷದರು ಕೈ ಮುಗಿದು ನಾವು ಸಹ ದೇವರಲ್ಲಿ ಕೈ ಮುಗಿಯುದು, ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಇನ್ನು ಮುಂದೆ ಈ ರೀತಿ ಆಗದಾಗಿ ನೋಡಿಕೊಳ್ಳಿದ್ದೇವೆ ಅಂತ ಅಷ್ಟೇ ಅಲ್ವಾ? ಎಸ್ ಸರ್. ಇದು ಬಹಳ ನಮ್ಮ ತುಳುನಾಡಿನಲ್ಲಿ ಒಂದು ಚರ್ಚೆ ಆಗ್ತಾ ಇದ್ದಂತಹ ವಿಚಾರ. ಒಬ್ರು ಹೇಳಿರುವಂತಹ ಅವರ ವಿಚಾರಧಾರೆಗಳು, ಅವರ ದೃಷ್ಟಿಕೋನಗಳು, ಆದರೆ ಸತ್ಯ ಏನು ಅಂತ ವಿಚಾರವನ್ನ ನಾವು ಮಾಡಿದಾಗ ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿರುವಂತಹ ಉತ್ತರ ಎಲ್ಲವೂ ಕೂಡ ನೋಡಿದಾಗ, ಅಂದ್ರೆ ವಿತ್ ಎವಿಡೆನ್ಸ್ ಯಾರು ಏನು ಅಂತ ಬಂದಾಗ ಎಲ್ಲಾ ವಿಚಾರದ ಬಗ್ಗೆ ನಾವು ಸವಿಸ್ತಾರವಾಗಿರುವಂತಹ ಚರ್ಚೆಯನ್ನ ಮಾಡಿದ್ದೀವಿ. ಅಂಡ್ ಸಮಾಜಕ್ಕೆ ಕೂಡ ಗೊತ್ತಿದೆ. ಆದ್ರೆ ಮೇಲ್ನೋಟಕ್ಕೆ ಈ ಒಂದು ವಿಚಾರವನ್ನ ವೇದಿಕೆಗಳಲ್ಲಿ ಕೇಳಿದಾಗ ಹೌದಾ, ಈ ರೀತಿ ಆಗುತ್ತಾ, ಈ ರೀತಿ ಇರ್ಬೋದೇನೋ ಅನ್ನುವಂಥ ವಿಚಾರಗಳು ಬರ್ತವೆ. ಬಹಳ ಜನರು ಹೇಳ್ತಾ ಇದ್ರು ಅಸ್ರಣ್ಣನವರು ಇದಕ್ಕೆ ರಿಪ್ಲೈ ಮಾಡಬಾರ್ದಿತ್ತು ಅನ್ನುವಂಥದ್ದು. ಆದ್ರೆ ಕೆಲವರಿಗೆ ನೋಡಿದಾಗ ಮೇಲ್ನೋಟಕ್ಕೆ ಇದು ಆಗಿರಬಹುದೇನೋ ಅನ್ನುವಂಥ ವಿಚಾರಗಳು ಬರ್ತಾ ಇತ್ತು. ಆದರೆ ನೋಡಿದಾಗ ಸತ್ಯ ವಿಮರ್ಶೆ ಮಾಡಬೇಕಾಗಿತ್ತು. ಈ ಸತ್ಯ ವಿಮರ್ಶೆಯನ್ನ ಮಾಡಿದಾಗ ಸತ್ಯ ಯಾವುದು, ಸುಳ್ಳು ಯಾವುದು, ಮಿಥ್ಯ ಯಾವುದು ಗೊತ್ತಾಗಿದೆ ತಮ್ಗಳಿಗೆ. ಆದರೆ ಇಲ್ಲಿ ಬರುವಂತಹ ಪ್ರಶ್ನೆ, ಯಾಕೆ ಒಂದು ವ್ಯವಸ್ಥೆಯೇ, ಒಂದು ಧರ್ಮವೇ ಅಥವಾ ಒಂದು ವಿಚಾರವೇ ಮೇಳವೇ ಟಾರ್ಗೆಟ್ ಆಯಿತು ಅನ್ನೋಂಥದ್ದು ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ. ಸೊ ಇದನ್ನ ನಾವು ಅರಿತಾಗ ನಾವು ಅದರ ಹಿಂದಿರುವಂತಹ ಮರ್ಮವನ್ನ ತಿಳಿದುಕೊಳ್ಬಹುದು. ಯಾಕಂದ್ರೆ ಆ ಒಂದು ಕಾರ್ಯಕ್ರಮ ಯಾವುದೋ ಆ ಒಂದು ವಿಚಾರದ ಮೇಲೆ ಟಾರ್ಗೆಟ್ ಮಾಡುವಂತ ಕಾರ್ಯಕ್ರಮ ಅಲ್ಲ ಅದು. ಸೊ ಹಾಗಿದ್ದಾಗ ಆ ಕಾರ್ಯಕ್ರಮದಲ್ಲಿ ಯಾಕೆ ಒಂದು ವ್ಯವಸ್ಥೆ, ಒಂದು ಮೇಳ, ಒಂದು ಕ್ಷೇತ್ರ ಟಾರ್ಗೆಟ್ ಆಯಿತು ಅನ್ನೋಂಥ ಪ್ರಶ್ನೆ. ಆ ಟಾರ್ಗೆಟ್ ಆಗ್ಬಾರ್ದಿತ್ತಲ್ಲ, ಯಾಕಾಗಿತ್ತು, ಯಾಕೆ ಆಗ್ಬೇಕಾಗಿತ್ತು? ಅಲ್ಲಿ ಅಷ್ಟು ಜನರು, ಸಹಸ್ರಾರು ಜನರು ಪ್ರತಿನಿತ್ಯ ಬಂದು ಊಟ ಮಾಡ್ತಾರೆ, ಪ್ರತಿನಿತ್ಯ ಅವರಿಗೆ ಅನ್ನದಾನ ಆಗುತ್ತೆ, ಸೇವೆ ಆಗುತ್ತೆ. ಯಾರೇ ಹಸಿದಿರುವಂತಹ ಯಾರೊಬ್ರು ಕೂಡ ಅಲ್ಲಿ ಹೋಗ್ಲಿ, ಏನು ದಕ್ಷಿಣ ಹಾಕುವಂಥದ್ದು ಬೇಡ, 10 ರೂಪಾಯಿ ಬೇಡ, 1 ರೂಪಾಯಿ ಹಾಕೋದು ಬೇಡ, ತಾವುಗಳು ಅಲ್ಲಿ ಕಟೀಲಿನ ಅನ್ನಛತ್ರಕ್ಕೆ ಹೋಗ್ತೀರಿ ಅಂತ ಬಂದಾಗ ತಮ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಸಾವಿರಾರು ಜನರಿಗೆ ಊಟ ಕೊಟ್ಟಿರುವಂತಹ ಪುಣ್ಯದ ಕ್ಷೇತ್ರ ಅದು. ಅದರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ ತಾವುಗಳು ಮುನ್ನೆ? ಅದರ ಬಗ್ಗೆ ತಾವುಗಳು ಯಾಕೆ ಆಪಾದನೆ ಮಾಡಿಲ್ಲ, ಆರೋಪ ಮಾಡಿಲ್ಲ? ಅದು ಪ್ರಶ್ನೆ ಅಲ್ವಾ? ಯಾರು ಕೊಡ್ತಾರೆ ಆ ರೀತಿಯ ವಿಚಾರಗಳು? ಇದನ್ನ ಕೇಳಬೇಕು. ಮಾತಾಡುವಾಗ ಎಲ್ಲವನ್ನೂ ಕೂಡ ತಾವುಗಳು ಮಾತಾಡ್ಬೇಕು. ಆದ್ರೆ ಟಾರ್ಗೆಟೇ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಬಾರ್ದು. ಸೊ ಅದರ ಬಗ್ಗೆ ಕೂಡ ತಾವು ಮಾತಾಡ್ತಾ ಇದ್ದಿದ್ರೆ ಎಸ್, ತಮ್ಮಲ್ಲಿ ಏನೋ ಒಂದು ಉತ್ತರಗಳಿರ್ಬೋದು, ಯಾವುಗಳು ವಿಚಾರಗಳಿರ್ಬೋದು ಅಂತ ಹೇಳ್ಬೋದಿತ್ತು. ಆದ್ರೆ ಅಲ್ಲಿಂದ ಆಗಿರುವಂತಹ ಅದೆಷ್ಟು ವಿದ್ಯಾರ್ಜನೆ ಆಗುತ್ತೆ ಮಕ್ಕಳಿಗೆ, ಬಹಳಷ್ಟು ಒಳ್ಳೆಯ ದರ್ಜೆಯಲ್ಲಿ ಅವರುಗಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ಮಕ್ಕಳಿಗೆ. ಸೊ ಆ ಒಂದು ವಿಚಾರ ಅಲ್ಲಿ ಎಲ್ಲವೂ ಕೂಡ ಕಟೀಲು ಕ್ಷೇತ್ರ ಯಾವ ರೀತಿಯಲ್ಲೆಲ್ಲ ಸಮಾಜಕ್ಕೋಸ್ಕರ ಸೇವೆ ಸಲ್ಲಿಸಿದೆ, ಕೆಲಸ ಮಾಡಿದೆ ನೋಡ್ಬೇಕಾಗಿತ್ತು ಅನ್ನುವಂಥದ್ದು. ಸೊ ನಮ್ಮ ಪರಿಸರ ಉಳಿತಾ ಇದೆ ಅಂತ ಬಂದಾಗ ಅಲ್ಲಿರುವಂತಹ ಒಂದು ಆಚಾರ ವಿಚಾರಗಳಿಂದ ಸೊ ಇದೆಲ್ಲವೂ ಕೂಡ ನೋಡ್ಬೇಕಾಗಿತ್ತು. ಆದ್ರೆ ನೇರವಾಗಿ ಟಾರ್ಗೆಟೇ ಅಂತ ಇದ್ದಾಗ ಜನರು ಕೂಡ ತಿಳಿದುಕೊಳ್ತಾರೆ, ನೋ ಡೌಟ್ ಒಂದು ವಿಚಾರಕ್ಕೆ. ಆದ್ರೆ ನಾವು ಕೂಡ ಹೇಳುವಂಥದ್ದು ಇಷ್ಟೇ, ಕಟೀಲು ಮಾತೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅನ್ನುವಂತ ಒಂದು ವಿಚಾರ. ಸೊ ಬುದ್ಧಿವಂತರು ಅಂತ ಹೇಳ್ತಾರೆ, ಬುದ್ಧಿ ಬರಬೇಕು ನಮ್ಗಳಿಗೆ, ಇಲ್ದಿದ್ರೆ ಬಹಳಷ್ಟು ಕಷ್ಟ ನೋಡೋಟ ಒಂದು ವಿಚಾರಗಳಲ್ಲಿ. ಅಂಡ್ ಬುದ್ಧಿಜೀವಿಗಳು ಅಂತೇಳಿ ಯಾರು ಹೇಳ್ತಾರ, ಯಾಕೆ ಹೇಳ್ತಾರ ಅನ್ನೋದು ನಮ್ಗಳಿಗೆ ಗೊತ್ತಿಲ್ಲ. ಅಂಡ್ ಎನಿವೇ ಬುದ್ಧಿಜೀವಿಗಳು, ಐ ಡೋಂಟ್ ನೋ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಜನರ ಪ್ರಶ್ನೆಗಳೇನಿತ್ತು ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಅದಕ್ಕಿಂತ ಜಾಸ್ತಿಯಾಗಿ ಕಟೀಲು ದೇವರ ಆಶೀರ್ವಾದ ಎಲ್ಲರೂ ಕೂಡ ಇರಲಿ, ತಮಗೂ ಕೂಡ ಒಳ್ಳೆಯ ಬುದ್ಧಿಯನ್ನ ದೇವರು ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀ ಹರಿನಾರಾಯಣದಾಸ ಅಸ್ರಣ್ಣರು, ಪ್ರಧಾನ ಅರ್ಚಕರು, ಶ್ರೀ ಕ್ಷೇತ್ರ ಕಟೀಲು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ದಿನಕರ್ ಪಚ್ಚನಾಡಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಪ್ರಮೋದ್ ರೈ ಕಳಬೆಟ್ಟು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಈ ಹೊತ್ತಿನ ವಿಶೇಷ. ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.